ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಮೊದಲಾಗಿ ವಿಘ್ನ ವಿನಾಶ ಗಣೇಶನ ಸ್ತುತಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ. ಬಡಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶೋಭಾ ಕುಲಾಲ್ ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ 1987ರಲ್ಲಿ ಮಂಡಲ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಹಾಗೂ 1995ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂತಹ ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಕೆ ವಸಂತ್ ಸಾಲಿಯನ್ ಅವರು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪಿಡಿಒ ಗಣೇಶ್ ಅವರನ್ನ ವೇದಿಕೆ ಬರಮಾಡ್ತಾ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾಗಿರುವಂತಹ ಹಾಗೂ ಜನಾಂದೋಲನ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ UP ಶಿವನಂದ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಸುಳ್ಯ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರಾಗಿರುವಂತಹ ಹರೀಶ್ ಬಂಟ್ವಾಳ ಇವರು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಈ ವೇದಿಕೆ ಮೇಲ್ಗಡೆ ಇರುವಂತಹ ಗಣ್ಯರ ಹೊರತಾಗಿ ಕೆಳಗಡೆ ಕೂರುತ್ತಿರುವಂತಹ ಬಡಂಜ ಗ್ರಾಮದ ಪ್ರತಿನಿಧಿ ಸದಾನಂದ ಸಾಲಿಯನ್, ಹಾಗೇನೆ ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಪತ್ರಿಕೆಯ ಮ್ಯಾನೇಜರ್ ಆಗಿರುವಂತಹ ಎನ್ ಮಂಜುನಾಥ ರೈ, ಸುದ್ದಿ ಸಮೂಹ ಸಂಸ್ಥೆಗಳ CEO ಆಗಿರುವಂತಹ ಸಿಂಚನ ಅವರು, ಬಡಂಜದ ಪ್ರಮುಖರು ಹಾಗೂ ಅನೇಕ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿರುವಂತಹ RSS ನ ಕಾರ್ಯವಾಹ ಆಗಿರುವಂತಹ ಸಂತೋಷ್ ಸಾಲಿಯನ್ ಆಗಿರಬಹುದು, ಜೊತೆಗೆ ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರಾಗಿರುವಂತಹ ಸಂತೋಷ್ ಕುಮಾರ್ ಆಗಿರ್ಬೋದು, ಇವರು ಕೂಡ ಇಲ್ಲಿ ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ನಿಮಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಅನೇಕ ಮಂದಿ ಈ ಬಡಂಜ ಗ್ರಾಮ ಪಂಚಾಯತ್ ಇರುವಂತಹ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಇನ್ನು ಗ್ರಾಮ ಪಂಚಾಯತ್ ನ ಇರುವಂತಹ ಅನೇಕ ಸದಸ್ಯರಾಗಿರ್ಬೋದು, ಅದೇ ರೀತಿ ಗ್ರಾಮದ ಇರುವ ವಾಸವಾಗಿರುವಂತಹ ಸ್ಥಳೀಯರಾಗಿರ್ಬೋದು, ಇವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ನಿಮ್ಗೆಲ್ಲರೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಇದೀಗ ಬಂದಿರುವಂತಹ ಎಲ್ಲರನ್ನೂ ಕೂಡ ಸ್ವಾಗತ ಮಾಡಬೇಕಾಗಿ PDO ಆಗಿರುವಂತಹ ಗಣೇಶ್ ಶೆಟ್ಟಿಯನ್ನ ಕರೆ ಮಾಡ್ಕೊತಾ ಇದ್ದೀನಿ. ಬಳಂಜ ಪಂಚಲಿಂಗೇಶ್ವರ ದೇವರ ಸನ್ನಿಧಿಗೆ ಮನಸಾರೆ ಅಡ್ಡ ಬೀಳುತ್ತಾ ಸುದ್ದಿ ಬಿಡುಗಡೆ ಸುಮಾರು 4 ದಶಕಗಳ ಕಾಲ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಭಾಗದಲ್ಲಿ ಸುದ್ದಿ ಪ್ರಚಾರ ವಿಭಾಗದಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡ್ತಾ ಸಾಕಷ್ಟು ವಿನೂತನ ಕಾರ್ಯಕ್ರಮಗಳನ್ನು ಕಾಲಕಾಲಕ್ಕೆ ಆಯೋಜನೆ ಮಾಡ್ತಾ ಇವತ್ತು ನಮ್ಮ ಊರು ನಮ್ಮ ಹೆಮ್ಮೆ ಅನ್ನುವಂಥ ಬಹಳ ವಿನೂತನ ಕಾರ್ಯಕ್ರಮ ಅನ್ನಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅದನ್ನ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ಬಳಂಜದಲ್ಲಿ ನಮ್ಮ ಬಳಂಜ ಅನ್ನೋದಕ್ಕೆ ಭಾರಿ ಹೆಮ್ಮೆ ಆಗ್ತಾ ಇದೆ. ಇಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ನಾನು ಸ್ವಾಗತ ಮಾಡುವುದಕ್ಕಿಂತ ಮುಂಚೆ ಬಳಂಜದ ಬಗ್ಗೆ 2 ಮಾತು. ಆತ್ಮೀಯರೇ, ಬಳಂಜ ನಮ್ಗೆಲ್ಲ ಗೊತ್ತಿದೆ, ಪಂಚಲಿಂಗೇಶ್ವರನ ಸನ್ನಿಧಿ, 3 ಗ್ರಾಮಗಳನ್ನು ಹೊಂದಿರುವಂತ ಪಂಚಾಯಿತು. ಬೆಳ್ತಂಗಡಿಯಿಂದ ಸುಮಾರು 8 ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಹತ್ತಿರ ಇದ್ರು ಕೂಡ ಗ್ರಾಮೀಣ ಇಲ್ಲಿ ನಾಲ್ಕೂರು, ತೆಂಕಕಾರಂದೂರು, ಬಳಂಜ ಅನ್ನುವಂತ 3 ಗ್ರಾಮಗಳನ್ನು ಹೊಂದಿರುವಂತ ಸುಮಾರು 5ರಿಂದ 5,500 ಜನ. ಬಹಳ ಮುಖ್ಯವಾಗಿ ಅಡಿಕೆ ಕೃಷಿಯನ್ನ ಅವಲಂಬಿತರಾದವರು. ಅದರ ಜೊತೆಗೆ ಕೂಲಿ ಕಾರ್ಮಿಕರು ಸಾಕಷ್ಟು ಇದ್ದಾರೆ. ಗ್ರಾಮೀಣ ಭಾಗ, ರಾಜ್ಯ ಹೆದ್ದಾರಿ ಹಾದು ಹೋಗ್ತಾ ಇದೆ. ಗುರುವಾಯನಕೆರೆಯಿಂದ ಕಾರ್ಕಳವನ್ನ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ 1 ಗ್ರಾಮದ ಮೂಲಕ ಹಾದು ಹೋಗ್ತಾ ಇದ್ರೆ 3 ಗ್ರಾಮಗಳನ್ನ ಕನೆಕ್ಟ್ ಆಗುವಂತ ಕಾಪಿನಡ್ಕ ಹೊಳೆ, ಅದು ತೆಂಕಕಾರಂದೂರಿಂದ ಬಂದು ಬಳಂಜಕ್ಕೆ ಬಂದು ನಾಲ್ಕೂರಿಗೆ ಹೋಗಿ ಅನಂತರ ವೇಣೂರ್ ಕಡೆ, ಕುಕ್ಕೇಡಿ ವೇಣೂರ್ ಕಡೆ ಹರಿಯುವಂತ ಕಾಪಿನಡ್ಕ ಹೊಳೆ 3 ಕಡೆ. ಆಚೆ ಕಡೆಯಿಂದ ನಾಲ್ಕೂರಿಗೆ ನಮ್ಮ ಸುಳ್ಳಬೆಟ್ಟು, ಅದು ಫಲ್ಗುನಿ ಹೊಳೆ, ಅಲ್ಲಿಂದ ಬರ್ತದೆ. ಜೊತೆಗೆ ಇಲ್ಲಿಯ ಜನ ಹೈನುಗಾರಿಕೆ ಮತ್ತೆ ಕೃಷಿಯಲ್ಲಿ ಬಹಳಷ್ಟು ತೊಡಗಿಸಿಕೊಂಡವರು. ಹೈನುಗಾರಿಕೆಯಲ್ಲಿ ಯಾಕೆ ನಾನು ಒತ್ತು ಮಾಡ್ತಾ ಇದ್ದೇನೆ ಅಂತ ಕೇಳಿದ್ರೆ, 3 ಗ್ರಾಮದಲ್ಲಿ 4 ಹಾಲಿನ ಡಿಪೋ ಇದೆ. ಬಳಂಜ ಇದೆ, ನಾಲ್ಕೂರಲ್ಲಿ ಸೂಳಬೆಟ್ಟಲ್ಲಿದೆ, ರಾಮನಗರ ಇದೆ, ತೆಂಕಕಾರಂದೂರು ಪೆರೋಡಿತಾಯ ಕಟ್ಟೆ ಇದೆ. 13 ಪಂಚಾಯತ್ ಸದಸ್ಯರನ್ನು ಹೊಂದಿರುವಂತ, ರಾಜಕೀಯವಾಗಿ ಬಹಳಷ್ಟು ಜಾಗೃತಿಯನ್ನು ಹೊಂದಿರುವಂತ ಗ್ರಾಮ. ಇಲ್ಲಿ ಜನಜಾಗೃತಿ ಬಹಳ ಆಗಿದೆ. ಯಾಕೆಂತ ಕೇಳಿದ್ರೆ ಇಡೀ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗಳ ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು ನಮ್ಮವರು.
ನಮ್ಗೆಲ್ಲ ಬೇಕಾದವರು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಾನು 2010ರಲ್ಲಿ 10ರಿಂದ 14ರವರೆಗೆ PDO ಆಗಿರುವಾಗ ಕೂಡ ಇವಾಗ ಕೂಡ ಎಲ್ಲವನ್ನ ಕೂಡ ನಮ್ಗೆ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನವನ್ನ ಕೊಡ್ತಾ ಇರುವವರು. ಅವರಿಗೆ ನಮ್ಮ ಇವತ್ತಿನ ಈ ಅಭಿಯಾನದ ಕಾರ್ಯಕ್ರಮಕ್ಕೆ ನಮ್ಮ ಕಾಪಿನಡ್ಕ ವಸಂತ ಸಾಲಿಯಾನ್ ಸರ್ ಅವರು, ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಮಂಡಲ ಪಂಚಾಯತ್ನ ಅಧ್ಯಕ್ಷರಾಗಿದ್ದವರು, ನಮ್ಮೆಲ್ಲರ ಮಾರ್ಗದರ್ಶಕರನ್ನ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತವರು ನಿಯಮಿತವಾಗಿ ನಮ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ವಹಿಸಿಕೊಳ್ಬೇಕು. ನಮ್ಮೆಲ್ಲ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಿಗೆ ಪೂರಕವಾಗಿ ಅತ್ಯಂತ ಸಕ್ರಿಯವಾಗಿ ಸ್ಪಂದಿಸ್ತಾ ಇರುವಂತಹ ಶ್ರೀಮತಿ ಶೋಭಾ ಮಾಧವ ಕುಲಾಲ್ ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಡಾಕ್ಟರ್ UP ಶಿವಾನಂದ ಸರ್, ಆಡಳಿತ ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆಗಳು, ಎಲ್ಲವನ್ನ ಕೂಡ ಅತ್ಯಂತ ವಿವೇಚನಾಯುತವಾಗಿ ವೈಜ್ಞಾನಿಕವಾಗಿ ಅದನ್ನ ಪರಾಮರ್ಶಿಸಿ ಯಾವ ಕಾರ್ಯಕ್ರಮ ಯಾವ ಕಾಲಕ್ಕೆ ಸೂಕ್ತ ಅನ್ನುವಂತ ನೆಲೆಯಲ್ಲಿ ನಮ್ಗೆಲ್ಲ ಮಾರ್ಗದರ್ಶನ ನೀಡುವವರು, ಇಡೀ ಸುದ್ದಿ ಬಿಡುಗಡೆಯ ಸಮೂಹ ಸಂಸ್ಥೆಯನ್ನ ಮುನ್ನಡೆಸ್ತಾ ಇರುವವರು. ಸರ್, ನಿಮ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಸುದ್ದಿ ಬಿಡುಗಡೆಯ ಸುಳ್ಯ ತಾಲೂಕಿನ ಸಂಪಾದಕರು ಹರೀಶ್ ಬಂಟ್ವಾಲ್ ರವರು, ನಮ್ಮ ತಾಲೂಕಿನವರು ಅನ್ನೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಿಮ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಡಾಕ್ಟರ್ ಸಿಂಚನ ಉರುಬೈಲು ಅವರು, ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ CEO ಅವರು ಬಂದಿದ್ದಾರಲ್ಲ ಮೇಡಮ್, ನಿಮ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಂಜುನಾಥ್ ರೈ ಅವರು, ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ವ್ಯವಸ್ಥಾಪಕರು, ನಿಮ್ಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀಯುತ ಸಂತೋಷ್ ಕುಮಾರ್ ಶಾಂತಿನಗರ, ಸಂಪಾದಕರು, ಸುದ್ದಿ ಬಿಡುಗಡೆ ಬೆಳ್ತಂಗಡಿ, ನಿಮ್ಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀಯುತ ದಾಮೋದರ್ ದಂಡೋಲೆ ಅವರು, ವಾಹಿನಿ ಮುಖ್ಯಸ್ಥರು, ಸುದ್ದಿ ಬಿಡುಗಡೆ ಬೆಳ್ತಂಗಡಿ, ನಿಮ್ಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಆತ್ಮೀಯರು ಶ್ರೀಯುತ ಜಾರಪ್ಪ ಪೂಜಾರಿ ಅವರು, ನಮ್ಮ ಸುದ್ದಿ ಬಿಡುಗಡೆಯ ಹಿರಿಯ ವರದಿಗಾರರು, ನಿಮ್ಗೆ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರುಗಳು ಶ್ರೀಮತಿ ಯಕ್ಷಿತಾ ಅವರು, ಶ್ರೀಮತಿ ಪದ್ಮಾವತಿ ಅವರು, ಶ್ರೀಯುತ ಜಯಶೆಟ್ಟಿ ಅವರು, ನಿಮ್ಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ರವೀಂದ್ರಣ್ಣ, ನಾಲ್ಕೂರು ಭಾಗದ ಗೌರವಾನ್ವಿತ ಸದಸ್ಯರು ರವೀಂದ್ರ ಅಮೀನ್ ರವರು, ನಿಮ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಹಳದಂಗಡಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕರು ಶ್ರೀಯುತ ದಿನೇಶ್ PK ಅವರು ನಮ್ಮ ಜೊತೆ ಇದ್ದಾರೆ, ನಿಮ್ಗೆ ಪ್ರೀತಿಪೂರ್ವಕ ಸ್ವಾಗತ. ಅಮ್ಮೆಯನ್ನ, ನಿಮ್ಗೆ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಬಳಂಜ ಗ್ರಾಮದ ಸುದ್ದಿ ಬಿಡುಗಡೆಯ ವರದಿಗಾರರು ಸದಾನಂದಣ್ಣ, ನಿಮ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಕಾಪಿನಡ್ಕ ಸಂತೋಷ್ ಸಾಲಿಯನ್ರು, ವಿಶೇಷವಾಗಿ ನಮ್ಗೆ ವಸಂತ ಸಾಲಿಯನ್ರ ರೀತಿಯಲ್ಲೇ ನಮ್ಗೆ ಸಹಕಾರ ನೀಡ್ತಾ ಇರುವವರು, ಅವರು ಸಲಹೆ ಸೂಚನೆ ನೀಡ್ತಾ ಇರುವವರು, ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಭಾಗಿ ಆಗ್ತಾ ಇರುವವರು ಸಂತೋಷಣ್ಣ, ನಿಮ್ಗೆ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಸುದ್ದಿ ಬಿಡುಗಡೆಯ ಇಡೀ ತಂಡ ನಮ್ ಜೊತೆ ಇದೆ. ಜೊತೆಗೆ ಗ್ರಾಮ ಪಂಚಾಯತ್ನ ಸಂಜೀವಿನಿ ವಿಭಾಗದ ಎಲ್ಲ ಸಿಬ್ಬಂದಿಗಳಿದ್ದೀರಿ, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಗ್ರಾಮಸ್ಥರು, ಎಲ್ರನ್ನ ನಮ್ಮ ನಿತ್ಯಾನಂದಣ್ಣ ನಿಮ್ಗೆ ವಿಶೇಷ ಗುರುತಿಸ್ತಾ ಎಲ್ರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಸ್ವಾಗತ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮ್ಗೆಲ್ಲ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಗಣೇಶ್ ಶೆಟ್ಟಿ ಅವರೇ. ಇದೀಗ ಏನಿದು ನಮ್ಮ ಊರು ನಮ್ಮ ಹೆಮ್ಮೆ, ಇದ್ರ ಬಗ್ಗೆ ಹೇಳಲೇಬೇಕಾಗತ್ತೆ. ನಮ್ಮ ಸುದ್ದಿ ಸಮೂಹ ಸಂಸ್ಥೆಯ ಒಂದು ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರ ಇದು ಒಂದು ಕನಸಿನ ಪ್ರಾಜೆಕ್ಟ್. ಇದು ಮೊದಲಾಗಿ ಬಂದಿರುವಂತಹ ಗ್ರಾಮ ಅಂತ ಹೇಳಿ ಬಳಂಜ, ಇದೆಲ್ಲರೂ ಕೂಡ ಹೆಮ್ಮೆಯ ವಿಷಯ. ಇದೇ ಪ್ರಥಮ ನಮ್ಮ ಕಾರ್ಯಕ್ರಮ, ಅದು ಶುರುವಾಗಿರೋದು ಬಳಂಜದಲ್ಲಿ. ಇನ್ನು ಈ ನಮ್ಮ ಊರು ನಮ್ಮ ಹೆಮ್ಮೆ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಗ್ರಾಮ ಆಗಿರ್ಬೋದು, ಅಲ್ಲಿ ಅನೇಕ ಸಂಘ ಸಂಸ್ಥೆಗಳಿರುತ್ತೆ, ಜೊತೆಗೆ ಶಾಲೆ ಇರುತ್ತೆ, ಅಂಗನವಾಡಿ ಇರುತ್ತೆ, ಆರೋಗ್ಯ ಕೇಂದ್ರ ಇರುತ್ತೆ, ಅಥವಾ ಮಸೀದಿ ಆಗಿರ್ಬೋದು, ದೇವಸ್ಥಾನ, ಈ ತರ ಏನೇನೋ ಇರುತ್ತೆ. ಅದೆಲ್ಲವನ್ನು ಕೂಡ
ಕೇವಲ ಗ್ರಾಮಕ್ಕೆ ಗೊತ್ತಾದ್ರೆ ಸಾಕ, ಬೇರೆ ಊರಿಗೆ ಗೊತ್ತಾಗಬೇಕು, ಇಡೀ ಜಗತ್ತಿಗೆ ಗೊತ್ತಾಗಬೇಕು, ನಮ್ಮ ರಾಜ್ಯಕ್ಕೆ ಗೊತ್ತಾಗಬೇಕು ಅನ್ನೋ ಒಂದು ನೆಲೆಯಲ್ಲಿ ಆ ದಿಸೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನೀವು ಈ ಗ್ರಾಮದಲ್ಲಿ ಏನಿದೆ, ನಾವು ಈ ಗ್ರಾಮ ಇದ್ಕೊಂಡು ಯಾಕೆ ಹೆಮ್ಮೆ ಪಡ್ಬೇಕು, ನಮ್ಮ ಗ್ರಾಮ ಯಾವ ರೀತಿಗೆ ಅಭಿವೃದ್ಧಿಯಾಗಿದೆ, ನಮ್ಮ ಗ್ರಾಮ ಉಳಿದ ಗ್ರಾಮಕ್ಕೆ ಯಾವ ರೀತಿಗೆ ಮಾದರಿಯಾಗಿದೆ, ಜೊತೆಗೆ ಇಲ್ಲಿರುವಂತಹ ಅನೇಕ ಯುವಕ ಯುವತಿಯರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾರಿಗಾದ್ರೂ ಒಂದು ಕಿರು ಉದ್ಯಮ ಮಾಡ್ಬೇಕಂತ ಹೇಳಿದ್ರೆ, ಅವರು ಸ್ವಾವಲಂಬಿಯಾಗಿ ಬದುಕಬೇಕಂತ ಹೇಳಿದ್ರೆ ಏನೆಲ್ಲ ಮಾಡ್ಬೋದು, ಇದೆಲ್ಲವನ್ನು ಕೂಡ ಈ ಸುದ್ದಿಯ ಅರಿವು ಕೇಂದ್ರ ಕೂಡ ನಿಮಗೆ ಸಹಾಯವನ್ನ ಮಾಡುತ್ತೆ. ಈ ಸುದ್ದಿ ಸಂಸ್ಥೆ ಜೊತೆಗೆ ಅರಿವು ಕೇಂದ್ರ ಕೂಡ ಸಹ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಸೊ ಈ ಎಲ್ಲದರ ಕನಸಾಗಿ ಬಂದಿರುವಂತಹ ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ನಮ್ಮ ಊರು ನಮ್ಮ ಹೆಮ್ಮೆ. ಅದರ ಮೊದಲ ಕಾರ್ಯಕ್ರಮವಾಗಿ ಈಗ ಬಳಂಜ ಗ್ರಾಮದಲ್ಲಿ ಶುರು ಮಾಡ್ತಾ ಇದ್ದೀವಿ. ಇದೀಗ ಪ್ರಾಸ್ತಾವಿಕ ನುಡಿಯನ್ನ ಸುಳ್ಳಿಯ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರಾಗಿರುವಂತಹ ಹರೀಶ್ ಬಂಟ್ವಾಳ ಮಾಡ್ಬೇಕ ಕೇಳ್ಕೊಳ್ತಾ ಇದ್ದೀನಿ. ಇವರು ಹರೀಶ್ ಬಂಟ್ವಾಳ ಅವರು ಇದೀಗ ಸುಳ್ಳಿ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಇವರು ಇವರ ಈ ಒಂದು ಉದ್ಯಮವನ್ನ ನಮ್ಗೆ ಒಂದು ಸುದ್ದಿ ಬಿಡುಗಡೆ ಪತ್ರಿಕೆ ಯಾವಾಗ ಒಂದು ಬೆಳ್ತಂಗಡಿ ಆರಂಭವಾಯಿತು ಆವಾಗ ಇದೀಗ 39 ವರ್ಷ ಆಗಿದೆ ಬೆಳ್ತಂಗಡಿ ಪತ್ರಿಕೆ ಆರಂಭವಾಗಿ. ಇವರು 34 ವರ್ಷಗಳ ಹಿಂದೆಯೇ ಇಲ್ಲಿ ಬಂದು ವರದಿಗಾರಿಕೆಯಾಗಿ ಕೆಲಸ ಮಾಡ್ತಾ ಇದ್ರು. ಅನಂತರ ಅನೇಕ ಸಲಹೆಯನ್ನು ಕೊಟ್ಟಂತವ್ರು ಇದೀಗ ಸುಳ್ಳಿಯ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಸಂಪಾದಕರ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಗೆಲ್ಲ ಇದು ಹೆಮ್ಮೆಯ ವಿಷಯ. ಸೊ ಅವರು ದಯವಿಟ್ಟು ವೇದಿಕೆಗೆ ಬಂದು ಪ್ರಾಸ್ತಾವಿಕೆ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಪ್ರಾಸ್ತಾವಿಕ ಪಾತ್ರ ನಂಚಿನ ಅರ್ಧವಾಸಿ ಯಾರು ಪಾತ್ರ ವಿಷಯ ಬಂದಿರ ಅದನ್ನ ಬೇರೆ ಬಾರಿ ಕಮ್ಮಿ ಅಲ್ಲ ನಾನು ತುಂಟು ಮಾತಾಡ ಅರ್ಥ ಹೆಂಗ್ ಗೊತ್ತಿದ್ದೆ. ಬಳಂಜ ಅವ್ರ ಹೊಂಡೆಗೆ ನಾನು 34 ವರ್ಷ ತುಂಬು 2 ವರ್ಷ ರಿಪೋರ್ಟ್ ಓದಿತ್ತೆ ಓಲು ಬೆಳ್ತಾ ಇದ್ದೆ. 89ನೇ ಇಸ್ವಿ ಇರುತ್ತೆ, 91ನೇ ಇಸ್ವಿದ ಆರಂಭ ಮುಟ್ಟ. ಆ ಸಂದರ್ಭಗಳು ಬಳಂಜಗೆ ಬರೋದಿತ್ತೆ. ಸ್ವಲ್ಪ ಬೆಳ್ತಂಗಡಿ ತಾಲೂಕದ 81 ಗ್ರಾಮಗಳು ತಿಳ್ಕೊಂಡಿತ್ತು ಅವಾಗ. ಬೊಕ್ಕಲ ಒಂಜಿ ಸಂಬಂಧ ಇತ್ತೆಲ್ಲ ಅಡೆ ಪೋಂಡಲ ವಾಪಸ್ 91ನೇ ಇಸ್ವಿ ಸುಳ್ಳ ಪೋಂಡಲ 96ನೇ ಇಸ್ವಿದ ಬೊಕ್ಕ ಮತ್ತು ಕೂಡ ಈಗ ಬಳಂಜದ ಸಂಪರ್ಕ ಜಾಸ್ತಿ ದಾಯ ಹೊಂಡ ಎನ್ನ ಬಡಗಿನ ಅಕ್ಕ ಮೂಲಿಗೆ ಬಳಂಜಾಳಿಗೆ ಅಂಚೆ ಏಪ್ರಿಲ್ ಬರ್ತದೆ. ಅಪಗರದಿಂಚಿ ನಮ್ಮ ಸಿದ್ಧೊಟ್ಟಿಗೆ ಬಳಂಜಾಡಿ ನಮ್ಮ ಕೃಷ್ಣ ಬಣ್ಣೆ ನಮ್ಮ ಏಜೆಂಟ್ ರಾಜತ್ತಿನಾರೆ ಆರನ ಸಂಪರ್ಕ ಪ್ರತಿ ಸತಿ ನಾವು ಮುಡಿತೇನೆ. ಅವು ಪ್ರಾಸ್ತಾವಿಕ ಆಗ್ಬೇಕು, ಪ್ರಾಸ್ತಾವಿಕ ಆಗ್ಬೇಕು, ಉದ್ಘಾಟನೆ ಆಗ್ಬಿಟ್ಟು ಉದ್ಘಾಟನೆ ಭಾಷ ಅಂಚ 86ನೇ ಇಸ್ವಿ ಅಕ್ಟೋಬರ್ ತಿಂಗಳು ಬೆಳ್ತಂಗಡ್ಡ ಸುದ್ದಿ ಬಿಡುಗಡೆ ಪೇಪರ್ ಆರಂಭ ಆದ್ಮೇಲೆ 1 ವರ್ಷ ತುಂಬು. 85ನೇ ಇಸ್ವಿ ಆಗಸ್ಟ್ 86ಗೆ ಸುಳ್ಯದ ಸುದ್ದಿ ಪೇಪರ್ ಆರಂಭ ಆಗಿ ಉದ್ಘಾಟನೆ ಪುತ್ತೂರು ಅಂದ್ರೆ ಸುಳ್ಯದ ಸುದ್ದಿ ಪೇಪರ್ ಪುತ್ತೂರದ ಡೆವಲಪ್ ಬ್ಯಾಂಕ್ ಉದ್ಘಾಟನೆ ಆಗಿ 40 ವರ್ಷದ ಗಾದೆ ಪ್ರಯಾಣ ಉಂಟು. ಅವು ಒಂದು ಅದ್ಭುತವಾದ ಒಂಜಿ ಕತೆ, ಒಂದು ಇತಿಹಾಸ. ಡಾಕ್ಟರ್ ಬಗ್ಗೆ ಒಂಜಿ ಪಾತ್ರ ಪಂಡಿತ ಮುಂದುವರಿಸಿದೆ. ಡಾಕ್ಟರ್ ಪತ್ರಕರ್ತರ ಅದು ಇದಕ್ಕೆ ಬರೋದು ಮನದ ಬಗ್ಗೆ ಆಗ್ತದೆ. MBBS ಮಾಡ್ತದೆ ದಾವಣಗೆರೆ ಬಾಪೂಜಿ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡ್ತದೆ. ಆರು ಪುತ್ತೂರು ಬರ್ತದೆ ಪತ್ರ ಆಸ್ಪತ್ರೆ ಸುಳ್ಯಡಿ KFDC ಆಸ್ಪತ್ರೆ ಮೂರು ಮಾದ ಡಾಕ್ಟರ್ ಆದ ಒಟ್ಟಿಗೆ 6 ಸ್ವಂತ ನರ್ಸಿಂಗ್ ಹೋಮ್ ಮಾಡ್ತಾರೆ. 80ನೇ ಇಸ್ವಿ ನರ್ಸಿಂಗ್ ಹೋಮ್ ರಾತ್ರಿ ನರ್ಸಿಂಗ್ ಹೋಮ್ ಮಾಡಿದ್ರೆ ನರ್ಸಿಂಗ್ ಹೋಮ್ ಮಾಡ್ತದೆ. ಅವರು ಸುಳ್ಯದ ಆ ನರ್ಸಿಂಗ್ ಹೋಮ್ ಮುಟ್ಲ ಖಾಲಿ ಪೇಷಂಟ್ ಮಕ್ಕಳಿಗೆ ಮದ್ದು ಬರ್ತೀನಿ ಮಾತ್ರ ಇರ್ತೀವಿ. ಆ ನರ್ಸಿಂಗ್ ಹೋಮ್ ಬರೀತಿ ಒಂದು ಕ್ರೀಡಾಂಗಣ ಮಾಡಿರ್ತಾರೆ. ಒಂದು ನೆಟ್ಟಿ ಕಟ್ಟದೆ ಪೇಷಂಟ್ ಮಕ್ಕಳಿಗೆ ಗೊಬ್ಬರ ಸಾಧಾರಣ ಪೇಷಂಟ್ ಪ್ರಕೃತಿ ಟೆಸ್ಟ್ ಮಾಡಿಕ್ಕೆ ಡಾಕ್ಟರ್ ಮಾತಾಡ ಈ ಪೇಷಂಟ್ ನಿನ್ನ ಆರೋಗ್ಯ ವೃದ್ಧಿಯಾಗುತ್ತಾಗ ಈ ಬಯ್ಯದ 4 ಗಂಟೆದ ದುಂಬು ಇದು ಗೊಬ್ಬರು ನಿನ್ನ ಶಕ್ತಿ ಸಂಚಯ ಆಗಬೇಕು ಅಂಚೆ ಅದು ಅಂಚಿನ ಮಾತಾಡ ವ್ಯವಸ್ಥೆ ಮಾತಾಡ್ತೀನ ಡಾಕ್ಟರ್ ಅವು ಮಾತ್ರ ಅವಾಗ ಅವ್ರಿಗೆ ಲ್ಯಾಬ್ರೇಟರಿ ಸ್ಕೂಟರ್ ಆ ಸ್ಕೂಟರ್ ಸುಳ್ಯ ತಾಲೂಕು ಅವಾಗ ಸಂಘ ಮಾತ್ರ ಪ್ರತಿ ತೋಡು ಅದನ್ನ ದಾಟದ ಬೇರೆ ಬಣ್ಣ ಅವ್ರ ಮನೆಯಲ್ಲಿ ಅರಗಡೆ ಮಾತ್ರ ಹೋಗಿ ಅಂಚಿನಲ್ಲಿ ಕೂಡ ಒಂದು ಹೆಲ್ತ್ ಕ್ಯಾಂಪ್ ಪ್ರತಿ ಹನ್ನೆರಡು ಮಾತಾಡ್ತೇವೆ. ಇಂಚಿನ ಮಾತಾಡೋದು ಸಂದರ್ಭದಲ್ಲಿ ಸುಳ್ಯಡಿ ಟೌನ್ದ ನೀರು ಅವಾಗ ಸುಳ್ಯ ಪುರಸಭೆ ಆಗುತ್ತದೆ.
ಅದು ನೀರು ಬರ್ತದೆ ಪಂಚಾಯತ್ ನೀರು ಅದು ಶುದ್ಧ ನೀರು ಕೊಡೋದು. ಈ ನೀರಿಂದು ಕಂಟಾಮಿನೇಟೆಡ್ ದೂರು ಅದನ್ನ ಮಣ್ಣು ಅದನ್ನ ಫೀಕಲ್ ಕಂಟಾಮಿನೇಟೆಡ್ ಅಂತಾರೆ ಮಲ ಮಿಶ್ರಿತ ಅಂದ್ರೆ ಶುದ್ಧೀಕರಣ ಮಕ್ಕಳ ನೀರು ಕೊಡ ಇದಕ್ಕೆ ಆರೋಗ್ಯಕ್ಕೆ ಹಾಗೆ ಅಂಚೆ ಶುದ್ಧೀಕರಣ ಕೊಡೋದು ಮಾತು ಕೊಡೋದು ಅಂತ ಅಭಿಯಾನ ಜಾಗೃತಿ ಅಭಿಯಾನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಒಂದು ವಿರೋಧ ಪತ್ರ ಏಪ ಚೂರು ವಿರೋಧ ಬರ್ತೀರಿ ವಿರೋಧ ಪತ್ರ ಈಗ ಗೊತ್ತಾಗುತ್ತೆ ಏರಾಗಲ ಒಂದು ಡಾಕ್ಟರ್ ಒಂದು ಯೋಚನೆ ಮಾಡಿದಾಗ 100 ಸರ್ತಿ ಯೋಚನೆ ಮತ್ತು ಸೌಜಪ್ತಾರೆ ಅದಕ್ಕೆ ಏನಾದ್ರು ವಿರೋಧ ಸಂಬಂಧ ಆಯ್ಕೊಂಡ್ರೆ ಬೇರೆ ಜಾಸ್ತಿ ಛಲ ಮಾಡ್ತಾರೆ. ಕೆಲವು ಜನ ಪ್ರಯೋಜನ ವಿರೋಧ ಅಂತ ಬೇರೆ ಛಲ ಜಾಸ್ತಿ ಅಲ್ಲ ಅದು ದಾಯಿ ಕನ್ವಿನ್ಸ್ ಮಾಡ್ತಾರೆ ಸುತ್ತದಲ್ಲಿ ವಾದ ಕನ್ವಿನ್ಸ್ ಮಾಡ್ತಾರೆ. ಒಂಜಿ 100 ಕಿಲೋಮೀಟರ್ ಹೋಗ್ತಿನಾಗ 25 ಕಿಲೋಮೀಟರ್ ಸ್ಪೀಡ್ ಸ್ಟಾರ್ಟ್ ಮಾಡ್ತಾರೆ. ಅಂಚಿನ ಒಂದು ಗುಣ ಅನಿರ್ತಿ ಚೈತನ 84 ವರ್ಷ ಅವೇ ಗುಣ ಉಂಟಾಗ ಅಂಚಿನ ಒಂದು ವ್ಯಕ್ತಿ ಅವರು ಈ ನೀರಿನ ವಿಚಾರಕ್ಕೆ ಹೋರಾಟ ಆರಂಭ ಮಾಡ್ತಾರೆ. ಆರಾಮ ಸ್ವಂತ ಭಾರಿ ಸಂಬಂಧ ಸಂಬಂಧಗಳೇ ಪಂಚಾಯತ್ ತಿನ್ನವ ಅವರ ಹೋರಾಟ ಮಾಡ್ತಾರೆ. ಅದರ ಪರಿಣಾಮವಾಗಿ ಸುಳ್ಳಿಗೆ ಶುದ್ಧ ನೀರು ಕುಡಿಯುವ ನೀರು ಘಟಕ ಶುದ್ಧೀಕರಣ ಘಟಕ ಅಲ್ಲಿ ಮಂಜೂರಾತಿ ಬಗ್ಗೆ ಪ್ರಕ್ರಿಯೆ ಆಗ್ತದೆ. 5 ಮುಖ ಬಳಕೆದಾರ ವೇದಿಕೆ ಆರಂಭ ಆಗ್ತದೆ. ಆ ಬಳಕೆದಾರ ವೇದಿಕೆ ಪ್ರತಿ ಊರು ಬೇರೆ ಭಾಷಾ ಪ್ರತಿ ಜನಗಳಿಗೆ ಜಾಗೃತಿ ಮಾಡೋಣ. ಆ ಜಾಗೃತಿ ಮಾಡಿ ಕರಪತ್ರ ಪ್ರಿಂಟ್ ಮಾಡ್ತೇವೆ ಸಾಕೋಣ ಇಂಚಿನ ಮತ್ತೊಂದು ಬರ್ತಿದ್ರು. 5 ಮುಖ ಚುನಾವಣೆಗೆ ಸ್ಪರ್ಧೆ ಮಾಡುವ ಸಂದರ್ಭ ಆಗ್ತದೆ. ಆ ಒಂದು ಬಹಳ ಮಲ್ಲ ಭಾರಿ ಮಲ್ಲ ಭ್ರಷ್ಟಾಚಾರ ಏರು ಮೂಲಕವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸ್ತಾರೆ. 85ನೇ ಇಸ್ವಿ ಜನವರಿ 15ನೇ ತಾರೀಕು ಜಾತ್ರೆಯಲ್ಲಿ ಮಲ್ಲ ಭ್ರಷ್ಟಾಚಾರ ಏರು ಜಾತ್ರೆ ಓಟ್ ಮಾಡ್ತಾರೆ. ಆ ಜನಗಳು ಓಟ್ ಮಾಡ್ತೀರಿ ಓಟ್ ಮಾಡಿದ ಲೆಕ್ಕ ಒಂದು SI ಕಾಂಬಳೆ ಮಲ್ಲ ಭ್ರಷ್ಟಾಚಾರ ಜನಕ್ಕೆ ಓಟ್ ಆಯ್ಕೆ ಆಗಿದೆ. ಕಾಂಬಳೆ SI ಜನ ಸೇರಿದ್ರು ಮತ್ತೆ 100 ಜನ ಸೇರ್ತಾರೆ ರಾಷ್ಟ್ರಗಳು. ಅದು ಭದ್ರತೆಗೆ SI ಅಳವಡಿಸಿದ್ರು ಅಂತಿದ್ದೇವೆ ಪೊಲೀಸರು ಆಗಲೇ ದೊಡ್ಡ ಮಲ್ಲ ಭ್ರಷ್ಟಾಚಾರ SI ಮೇಲೆ ಒಂದು ಘೋಷಣೆ ಆಗಿ ಘೋಷಣೆಯಲ್ಲಿ ಪತ್ರಿಕೆ ಮಾಡಿದ್ರು. ಪತ್ರಿಕೆ ಗೊತ್ತಾದ ಮೇಲಾಗಿ ಐದ ಪರಿಣಾಮವಾಗಿ ಪೊಲೀಸ್ ಇಲಾಖೆ ರಿವೆಂಜ್ ತಂಡ ಸ್ಟಾರ್ಟ್ ಮಾಡಿದ್ರು. ಆ ರಿವೆಂಜ್ ತಂಡ ಸ್ಟಾರ್ಟ್ ಮಾಡುವಾಗ ಚುನಾವಣೆ ಘೋಷಣೆ ಆಗಿದೆ. ರಾಮಕೃಷ್ಣ ಹೆಗಡೆನ ಪ್ರಜ್ಞೆ ಹೊಂದಿದ 85ನೇ ಇಸ್ವಿ ಚುನಾವಣೆ. ಆ ಚುನಾವಣೆಗೆ ಬೇರೆ 4 ಕಡೆ ಕಂಟೆಸ್ಟ್ ಮಾಡ್ತಾರೆ. ಬಸವನಗುಡಿ ರಾಮಕೃಷ್ಣ ಹೆಗಡೆ ಇದ್ರು, ಸ್ವರಬಡ ಬಂಗಾರಪ್ಪನ ಇದ್ರು, ಕಾರ್ಕಳ್ಳಿ ವೀರಪ್ಪಯ್ಯ ಇದ್ರು, ಮತ್ತೆ ಪುತ್ತೂರು ಅಲ್ಲೇ 4 ಕಡೆ ಕಂಟೆಸ್ಟ್ ಮಾಡ್ತಾರೆ. ಚುನಾವಣೆ ಕರೆದಾಗ ಪತ್ರಿಕೆ ಮಾಡ್ತಿದ್ದೆ ಜನಜಾಗೃತಿಗೆ ದೃಷ್ಟಿ ಅಪ್ಪಗ ಸುದ್ದಿ ಬಿಡುಗಡೆ ಪೇಪರ್ 85ನೇ ಇಸ್ವಿ ಆರಂಭ. ಇದು ಸುದ್ದಿ ಪೇಪರ್ ದುಡ್ಡೇ ಆದ ಕಾರಣ ಮಾತ್ರ ಸಂಕ್ಷಿಪ್ತವಾದ ಬಣ್ಣ. 5 ಮುಖ ಪೇಪರ್ 1 ವರ್ಷ ಕಳೆದಾಗಲೇ ಬೆಳ್ತಂಗಡಿ ಸ್ಟಾರ್ಟ್ ಮಾಡ್ತಾರೆ. ಮುಖ 2 ವರ್ಷ ಕಳೆದಾಗ ಪುತ್ತೂರು ಸ್ಟಾರ್ಟ್ ಮಾಡ್ತಾರೆ. ಆ ಮುಖ 1 ವರ್ಷ ಪುತ್ತೂರು ಹಾಕ್ತೇವೆ. ಮುಖ 1 ವರ್ಷ ಕಳೆದಾಗ ಬಂಡವಾಳ ಸ್ಟಾರ್ಟ್ ಮಾಡ್ತಾರೆ. ಬಂಡವಾಳ ಸ್ಟಾರ್ಟ್ ಮಾಡ್ತಾ ಮುಖ 1 ವರ್ಷ ಕಳೆದಾಗ ಪುತ್ತೂರು ಸ್ಟಾರ್ಟ್ ಮಾಡ್ತಾರೆ. ಬೆಳ್ತ ಬಂಡವಾಳದ ಪೇಪರ್ ಅವು ದೊಡ್ಡಪ್ಪನ ಭಾರಿ ಬಣ್ಣ ತೋರಿಸಿದೆ ಅಂತ ಉಂಟಾನೆ. ಪುತ್ತೂರದ ಬೆಳ್ತಂಗಡಿದ ಸುಳ್ಯದ ಪೇಪರ್ ಏಕೆ ಯಶಸ್ವಿ ಕಾಲದಲ್ಲಿ ಮಾತ್ರ ಕಣ್ಣು ಆನ ಪೇಪರ್ ಮಾತ್ರ ಇತ್ತಿಲ್ಲ ಸರಿ ಯಾವ ಆ ಕಾಲ ಬೋರ್ಡು ಅವು ಮಾತ್ರ ಮಾಡ್ಬೋದು ಹಾಗೆ ಕೊಡದೆ ಈ ಪೇಪರ್ ಇದು ಈಗ ಕಂಪ್ಯೂಟರ್ ಮೂಲಕ ಆಗ್ಬೇಕಾ ಪೋಸ್ಟ್ ಒಂದಿನ ಪೇಪರ್ ಮಾತ್ರ ಕಂಪ್ಯೂಟರ್ ತೋರ್ಲಕ್ಕ ವ್ಯವಸ್ಥೆ ಬಂದಿದೆ. ದೇಶ ವಿದೇಶಕ್ಕೆ ಮಾಡ್ಲಿ ಮಾತ್ರ ಕ್ಲಿಯರ್ ಆಗ್ಬೇಕು ಮಾಡ್ತೀರಿ. 5 ಮುಖ ನಮ್ಮ ಚಲನಚಿತ್ರದ ಸುದ್ದಿ ಸ್ಟಾರ್ಟ್ ಆಗೋದು, ಸುದ್ದಿ ಚಾನೆಲ್ ಸ್ಟಾರ್ಟ್ ಆಗೋದು, ದೃಶ್ಯ ಮಾಧ್ಯಮವಾಗಿ ಇಂಥ ಹೆಚ್ಚು ಮಾತ್ರ ಸಾಧನೆ ಜನಕ್ಕೆ ಬಿಟ್ಟೋಣ ಅವ್ರು ಪೂರಾ ಸಾಧನೆ ಆವಿಷ್ಕಾರ ಮಾಡ್ತಿದ್ರು. ಈಗ ಸುದ್ದಿ ಮಂಡಳು ಭಾಳ ಎಲ್ಲ ಒಂದು ಸಂವಹನ ಮಾಧ್ಯಮ ಅದೇ ಸಂಸ್ಥೆ ಆಗಿ ಬೆಳೆದಿದ್ರು. ಅದಕ್ಕೆ ಡಾಕ್ಟರ್ ವಿಶ್ವೇಶ್ವರಾನಂದರೆ ಅವರಿಗೆ ರಾಜ್ಯ ಮಟ್ಟದ ಸಮೇತ ಮೋರೆ ಹನುಮಂತರಾವ್ ಪ್ರಶಸ್ತಿ ಸಮೇತ 1 ವರ್ಷದ ಪ್ರತಿ ಸರ್ಕಾರ ಪೇಪರ್ ಮಕ್ಕಳ ಒಂದೇ ಒಂದು ಪಾತ್ರ ಮಾಡ್ತಾರಲ್ಲ. ಆದ್ರೆ ಸುದ್ದಿ ಪೇಪರ್ ಒಂದು ಜಾಸ್ತಿ ಆದ್ಯತೆ ಬರುತ್ತಲ್ಲ ಅದು ಮಾಹಿತಿ ಕೇಂದ್ರ ಬಹಳ ಮುಖ್ಯ. ಏಳಿಗೆ ಒಂದು ವಾರೇ ಒಂದು ಬೇರೆ ಬಿಡುವಾಗ ಆ ಬೇರೆ ಹೋಗ ಬೇರೆ ಪೂರ್ಣ ಮಾಹಿತಿ ಉಳಿದಾಗ ಈಗ ಬೇರೆ ಸಾಧ್ಯ ಸಕ್ಸಸ್ ಆಗಿಲ್ಲ. ಮತ್ತೆ ಭಾಗ್ಯದಲ್ಲಿ ರೂಪಾಯಿ ಕೊಟ್ಟಿಲ್ಲ ಅಂಚ ಮಾಹಿತಿ ಕೇಂದ್ರ ಪ್ರತಿ ಕಡೆ ಆರಂಭ ಮಾಡ್ತಾರೆ. ಮೂಲ ಆ ಮಾಹಿತಿ ಕೇಂದ್ರ ಮತ್ತೆ ಪ್ರತಿಗಡೆ ಬಂದಾಗ ಮಾಹಿತಿ ಕೇಂದ್ರ ಭಾಗ್ಯದಾಗಲೇ ಮಾಹಿತಿ ಪ್ರಪಂಚದ ಬೇರೆ ಪ್ರತಿ ಕಡೆ ಸುದ್ದಿ ಮಾಹಿತಿ ಕೇಂದ್ರ ಆರಂಭ. ನಮ್ಮ ಏರಿಯಾ ಇದು ಕೃಷ್ಣ ಪೂಜಾರಿ ಅಂಗಡಿತಿಲ್ಲ ಅವ್ರು ಮಾಹಿತಿ ಕೇಂದ್ರ ಸದನದಲ್ಲಿ ಮಾಹಿತಿ ಕೇಂದ್ರ ಬರ್ತಾರೆ. ಪ್ರತಿ ಗ್ರಾಮ ಕೇಂದ್ರಗಳಿಗೆ ಮಾತ್ರ ನಮ್ಮ ಪ್ರತಿನಿಧಿ ಸ್ಟಾರ್ಟ್ ಮಾಡ್ತಾರೆ. ಇಂಚ ಮೂಲ ಯಾನಪ್ಪನಾಗ ಮೂಲ ಪ್ರಶಾಂತ ಯಾನ ಸುಳ್ಳೆ ಬಂದಾಗ ವಸಂತ ಶಾಲೆ ಅಂದ್ರೆ ಮಂಡಲ ಪ್ರಧಾನ 89ನೇ ಇಸ್ವಿ ಬಂದಾಗ ಅವಾಗ ಪ್ರಧಾನ ಚಂದನ ಪಡೆಯುವಾಗ ಉಪಪ್ರಧಾನ ಆಯ್ತು. ಅಪ್ಪ ಪ್ರಶಾಂತ್ ಪಡೆದ PDO ಆಗಿಲ್ಲ ಗೊತ್ತಾ 6 ಕ್ಲರ್ಕ್ ಆಗಿದ್ದಾರೆ.
ಆದ ಮೂಲ ಅವಾಗ ಬಳಂಜದ ಗೌರವ ಪ್ರಶಾಂತ್ ಇಂಥ ಪ್ರತಿ ಸಂದರ್ಭಗಳು ಜನಕ್ಕೆಲ್ಲ ಒಟ್ಟಿಗೆ ಸೇರಿದು ದಾದ ಮಾತ ಸಮಾನ ಬೇರೆ ಮಾಡ್ಕೊಳ್ಳಿ ಇಂದು ಬೇರೆ ಒಂದು ಸಮುದಾಯ ಪತ್ರಿಕೆ ಒಂದು ಏನು ಇಲ್ಲ ಒಂದು ಏನು ಪುತ್ರನ ಗೊತ್ತಾಗೋದು ಏನು ತೀರ್ಮಾನ ಗೊತ್ತಾಗೋದು ಏನು ಮದುವೆ ಗೊತ್ತಾಗೋದು ಒಂದು ಆಕ್ಸಿಡೆಂಟ್ ಅನ್ನ ಗೊತ್ತಾಗೋದು ಏನು ಪಾಪ ಅನ್ನ ಗೊತ್ತಾಗೋದು ಇಂಚಿನ ಒಂದು ಕಮ್ಯುನಿಕೇಶನ್ ಮಾರ್ಗದರ್ಶನ ತೀರಿ ನಂಚಿನ ಒಂದು ಪತ್ರಿಕೆ ಅದನ್ನ ಕೋಲ್ಪೋಣ ಅದ್ರ ಪತ್ರಿಕೆ ನಂಚಿನ ಮಾಡ್ತೀರಿ ಚಾನಲ್ ಅವೇ ನಮ್ಗೆ ಎಪಿಸೋಡ್ ಸುದ್ದಿ ಆನ್ಲೈನ್ ನ್ಯೂಸ್ ಅವೇ ನಮ್ಗೆ ಎಪಿಸೋಡ್ ಇಡೀ ಪ್ರತಿ ಅವರಿಗೆಲ್ಲ ಹೆಚ್ಚಿನ ಮೂಲ ಅಂತ ಗೊತ್ತಾಗುತ್ತೆ ಗೊತ್ತಾಗಿದ್ದ ಮೂಲ ಆ ಕಡೆ ಇದಾದ ಕೂಡ ಏನೋ ತೀರ್ಮಾನ ಗೊತ್ತಾಗಿಕೊಂಡು ಏಕೋ ಐತೆ ತೀರ್ಮಾನ ಸುದ್ದಿ ಆನ್ಲೈನ್ ಮತ್ತೆ ಕೂಡಲೇ ಅದು ಇರ್ಬೋದ್ರಿಗೆ ನಾವು ಬಿದ್ದಾಡ್ತಾರೆ ಅವ್ರು ಕೂಡ ಅಂತ ಇಂಚಿನ ಬೇರೆ ಮತ್ತೊಂದು ಪುನಾಗ 2000ನೇ ಇಸ್ವಿಯಲ್ಲಿ ಒಂದು ಪ್ರದರ್ಶನ ಮಾಡ್ತಾರೆ ಇಡೀ ಒಂದು ಮಾತ ಸಂಪೂರ್ಣ ಗ್ರಾಮದ 7 ಮಾತ ಗ್ರಾಮಗಳೇ ವಾವ ಬೇರೆ ಮಾಡ್ಕೊಂಡ್ಲೇ ಅವು ಬಜ್ಜೆ ಜಪ್ಪುನೊಕ್ಕಲಾದಿಪ್ಪು ಮಡದು ಕುಟ್ಟುನೊಕ್ಕಲಾದಿಪ್ಪು ನೀರು ಮುರುಕುನೊಕ್ಕಲಾದಿಪ್ಪು ನಾಟಿ ನೀತಿನೊಕ್ಕಲಾದಿಪ್ಪು ಉಚ್ಚಿ ಭಕ್ತನೊಕ್ಕಲಾದಿಪ್ಪು ಹೆಚ್ಚಿನ ಬೇರೆ ಮಾಡ್ಕೊಂಡ್ರೆ ಪೂರ ಮಾಹಿತಿ ನಮ್ಮ ಗಾಂಧಿ ಗ್ರಾಮ ಕೇಂದ್ರ ಬೋರ್ಡ್ ಮಾಡಿದೆ ಒಂದು ಮಾಹಿತಿ ಕೇಂದ್ರದ ಮಾಹಿತಿ ಪುಸ್ತಕ ವ್ಯವಸ್ಥೆ ಮಾಡ್ತಾರೆ ಅವರು ಬೆಟ್ಟದ ತಾಲೂಕು ಮಾಹಿತಿ ಪುಸ್ತಕ ಮಾಡ್ತೀವಿ ಆ ಮಾಹಿತಿ ಸಂಗ್ರಹ ಮಾಡ್ತಾರೆ ಸುಳ್ಳು ತಾಲೂಕು 2001ನೇ ಇಸ್ವಿಯಲ್ಲಿ 75 ಪುಸ್ತಕ ಮಾಡ್ತಾರೆ ಇತ್ತೆ ಅವರೇ ಒಂದು ಅಪ್ಡೇಟ್ ಮಾಡ್ಬೋದು ಎಂಚ ಅಪ್ಡೇಟ್ ಮಾಡ್ಬೋಣ ಒಂದು ಪೂರ್ಣ ಮಾಹಿತಿ ಬುಕ್ಕ ನಮ್ಮ ಊರಿನ ಪಂಚಿನ ವಿಶೇಷಗಳಾದದ್ದು ಅವು ನಮ್ಗೆ ಗೊತ್ತಾಗುತ್ತೆ ಹೊರಗೆ ಗೊತ್ತಾಗುತ್ತೆ ಆಯ್ಕೆ ಮಾಡೋದಕ್ಕೆ ಆ ಕುಟುಂಬದ ಮಾಹಿತಿ ಕೇಂದ್ರದ ಬೇರೆ ಇತ್ತೆ ಅರಿವು ಕೇಂದ್ರ ಅನ್ನುವಂಥ ಮೂಲಕ ಐದೊಟ್ಟಿಗೆ ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದು ಅರಿವು ಕೃಷಿ ಕೇಂದ್ರ ಮಾಡೋದು ಇಂಚೆ ಪ್ರತ್ಯೇಕ ಜನ ಸ್ಟಾಫ್ಲರಿ ಆಫೀಸ್ ಒಂದು ಐದು ಆಸ್ತಿ ಖರ್ಚುದು ಅದನ್ನು ಪೂರಾ ಭರಿಸೋದು ಈ ನಮ್ಮ ಬೇರೆ ಇತ್ತ ಈ ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಇಚ್ಛ ಇದು ಶೇಖ ಹೊಂದ ನಮ್ಮ ಊರು ನಮ್ಗೆ ಹೆಮ್ಮೆ ಅಂತ ಅವನಾಗ ನಮ್ಮ ಊರು ಹೆಚ್ಚ ಮಾತ್ರ ಉಂಟು ಅಂತೀರಿ ಹೆಚ್ಚಿನ ಮಾತ್ರ ಇಂಚಿಗೆ ಮಾಡೋದು ಹೆಚ್ಚಿನ ಮಾತ್ರ ಆವೃತ್ತಿ ಮಟ್ಟಿ ಮಾಡೋದು ನಮ್ಮ ಊರಿಗೆ ಹೆಚ್ಚಿನ ಮಾತ್ರ ಹುಡುಗಿದ್ದು ಮಾತ್ರ ಗೊತ್ತಿತ್ತು ಜೀವನ ಗೊತ್ತಿದೆ ವಿಜಯಶೆಟ್ಟಿ 6 ವಾರ್ಡು ಇದು 6 ಗ್ರಾಮ 6 ವಾರ್ಡು 25 4 ಇಲ್ಲ ಏರಿಯಾ ವಾರ್ಡು ಒಂದು 4 ಮುಂದೆ 4 ಇಲ್ಲ ಆ 4 ಇಲ್ಲದ ನಮ್ಮ ಮಾಹಿತಿನ ಆಗ ఇప్పుడు సాధారణ ఇప్పుడు ఆండ నిలం చతురుపు అవరే ಒಂದು ಬರದಿನ ವ್ಯವಸ್ಥೆಯನ್ನು ಭಾರತದಲ್ಲಿ ಇಂಚ ಪ್ರತಿಯೊಂದು ಜಿಲ್ಲೆ ಹಾಳಗಟ್ಟೆ ಮಾಡ್ಕೊಂಡು ಪರಿಹಾರ ಪೆತ್ತ ನಡುವೆ ಪೇರು ಕೂಡ ನೆಯ್ದು ಕೂಡ ಅಂಗಡಿ ಹೋಗೋದು ಕೂಡ ಗೊಬ್ಬರದ್ದು ಕೂಡ ಇಂದ ಮಾತ್ರ ಮಾಹಿತಿ ಒಂದು ಬಿಡ್ತಾರೆ ಓದ್ತಿ ಕೂಡ ಜನಗಳಿಗೆ ಅನುಕೂಲ ಪೂಜೆ ಕಾಲಕ್ಕೆ ಹೋದಾಗ ಪ್ರಯತ್ನದಲ್ಲಿ ನಾವು ಮಾತಾಡ್ಸೋದಿಲ್ಲ ಓ ನಮ್ಮ ಇಲ್ಲ ಹೇಳ್ತಾರೆ ಅದು ಗೊತ್ತಾಗ ಏನು ಉತ್ಪನ್ನ ಇಲ್ಲ ನಮ್ಮ ಸುತ್ತ ಹೇಳ್ತಾರೆ ನಾನು ಮಾತು ಹೆಚ್ಚು ಬಣ್ಣ ಗೊತ್ತಾಗ ಪತ್ರ ಇಲ್ಲ ನಾನು ಇಂಚಿನ ಮಾತು ಮಾಹಿತಿ ಏನಿಗೆ ಕೊಡುವ ಉದ್ದೇಶ ಮಾಡೋದು ಈ ಮಾಹಿತಿ ಅರಿವು ಕೇಂದ್ರ ಅತಿ ಮಾತ್ರ ನಮ್ಮ ಹೆಮ್ಮೆ ನಮ್ಮ ಊರು ಮಾತು ಉಳ್ಳಿ ನಮ್ಮ ಹೆಮ್ಮೆ ನಮ್ಮ ಊರ ಪಂಚಾಯತ್ ನಮ್ಮ ಹೆಮ್ಮೆ ನಮ್ಮ ಒಬ್ಬ ಶಾಲೆ ಒಬ್ಬ ದೇವಸ್ಥಾನ ಒಬ್ಬ ದೈವಸ್ಥಾನ ಬೇತ ಆರಾಧನಾ ರೀತಿ ನಾವು ಪೂರ ನಮ್ಮದ ಮಾಹಿತಿ ಏನಿಗೆ ಇರ್ತಿಲ್ಲ ಒಬ್ಬ ಸಂಭಾವ್ಯ ಮೂಲ ನನ್ನ ಫ್ರೆಂಡ್ ಇರ್ತಾರೆ ಅನಿಲ್ ಭಟ್ ತೀರ್ಗಳು ಆಗ ಮೆಗ್ಗಿ ವಿನೋದ್ ಬಳಂಜೆ ಅದೇ ಸಿನಿಮಾ ಡೈರೆಕ್ಟರ್ ನಮ್ಮ ಊರಲ್ಲಿ ಹೆಣ್ಣು ಅಂತ ವಿನೋದ್ ಬಳಂಜೆ ಆಗ ಅನಿಲ್ ಬಾರಿ ಫ್ರೆಂಡ್ ಇರ್ತೇನೆ ನನ್ನ ಆದ್ರೆ ಉಜಿರೆಡ್ ಅಂಗಡಿ ಮಾಡ್ತಿರ್ತೇನೆ ಅನಿಲ್ ಬಳಂಜೆ ನಿತ್ಯ ಬುಕ್ಕಡಿ ಕೃಷಿಕಾರ ಅನಿಲ್ ಬಳಂಜೆ ಅದ ಹಾಗೂ ನಮ್ಮ ಬಾರಿ ಈ ಗ್ರಾಮದ ಹೆಮ್ಮೆ ಇಂಚಿನ ಮಾತ ವಿಚಾರಗಳ ಮೂಲ ಇಂಚ ಮಾತ ಸಂಭಾವನೆ ಉಂಟು ಆ ಮೂಲ ಒಳ್ಳೆಯ ಕಡ್ತಿತ್ತು ಹೆಚ್ಚ ಈಗ ಮೂಲ ನಮ್ಮ ಪ್ರದರ್ಶನ ಮಾಡ್ಕೊಂಡಾಗ ಮಾತ ನಮ್ಮಂಗ ಸಾರ್ವಜನಿಕ ಜಾಗೃತ ಪಂಚಾಯತ್ ಸೊಸೈಟಿದ ಶಾರದ ದೇವಸ್ಥಾನದ ಮೂಲ ಪ್ರದರ್ಶನ ಮಾಡ್ತಾರೆ ಅಂದ್ರೆ ಈ ಊರು ಏರು ಮಾತ ತಾಲೂಕು ಈ ಊರದ ಪ್ರತಿ ಇಲ್ಲದ ಒಂದೆರಡು ಹುಡುಗರ ಮಕ್ಕಳು ಅದರ ಪಂಚೋಗಿ ಮಕ್ಕಳು ಮಕ್ಕಳಾದಕ್ಕೂ ತಾಲೂಕು ಬಿದ್ದೇವೆ ಇಂದು ಪೂರ ಮಾಹಿತಿ ಕಡ್ತಿದ್ದ ಎಲ್ಲದ ನಮ್ಮ ಶಾರದ ಬಗ್ಗೆ ಅವಶ್ಯಕತೆ ಉಂಟು ಅದನ್ನ ನಾವು ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಏನಾಯ್ತು ಮಾತು ಕುಡಿಯುವುದರಲ್ಲಿ ಹೊಡೆಯುತ್ತಿಲ್ಲ ಏನ್ ಮಾತು ಉಲ್ಲೇಖ ಮಾಹಿತಿ ಪೂರ ಹೋಗಿ ಹಿಡಿಯುತ್ತಿಲ್ಲ ರಾಜಕೀಯದಲ್ಲಿ ಸಾಧಾರಣ ಮಾಹಿತಿ ಆದ್ರೆ ಓಟುದಾನ ಕೆಲಸ ಮಾಡ್ತಾರೆ ನಮ್ಮ ಈಚಿನ ಕಾರ್ಯಕ್ರಮಗಳಿಗೆ ಅವಶ್ಯಕತೆ ದಾನ ನಿಂತಿಲ್ಲ ಬೇಡಿಕೆ ಏರ್ಸಾರ ಬಿತ್ತಿಲ್ಲ ಅದನ್ನ ಮಾತು ಏನು ಕೇಳೋಣ ಆ ಚಿರಾಪಲ್ಲಿ ರಗಡಕ್ಕೆ ಅಂತ ಪಂಪೊಂದು ಭಾವನೆ ಬರೋಣ ಅಂತ ನಾವು ಅವಶ್ಯಕತೆ ಬೇಡಿಕೆ ಈಡೇರಿಸಿದ್ರೆ ನಾವು ಮಾಡಬಹುದು ಐದು ಊರಲ್ಲಿ ಸುಳ್ಳು ತಾಲೂಕು ಜಾಸೂರು ಗ್ರಾಮ ಆಯ್ಕೆ ಮಾಡ್ತೇವೆ ನಮ್ಮ ಊರು ನಮ್ಮ ಹೆಣ್ಣು ಕಾರ್ಯಕ್ರಮ ಇದಕ್ಕೆ ಕೋಡೆ 5 ಸಭೆಗಳಲ್ಲಿ ಶನಿವಾರ ಜಾಸೂರು 3 ಪುತ್ತೂರು ತಾಲೂಕು ಇருந்து ಬೆಟ್ಟಂಪಾಡಿ ಗ್ರಾಮನ ಆಯ್ಕೆ ಮಾಡ್ತೇವೆ ಅವರು ಕೋಡೆ ಸಭೆ ನಡೆತಾರೆ
ಸಭೆ ನಡೆದು ಇಡೀ ಗ್ರಾಮ ತಿರುಗಿದೆ, ಮಾತ್ರ ನಮ್ಮ ಮಾಹಿತಿ ಸಾಧ್ಯ ಆಗ್ತದೆ ಕರೆಕ್ಟ್ ಮಾಡ್ತೇವೆ. ಈ ರೀತಿ ಬೆಳ್ತಂತ ಹಾಕಿದ್ರೆ ಪಂಚಾಯತ್ ಆಗ್ಬೋದು. ಇತ್ತ ಮೂರು ಪಂಚಾಯತ್ ಮೆಂಬರ್ ಹಾಕೊಳ್ಳಿ, ನಮ್ಮ ಸ್ವಚ್ಛತಾ ಸಿಬ್ಬಂದಿ ಹಾಕೊಳ್ಳಿ, ಸಂಜೀವಿನಿ ಹಾಕೊಳ್ಳಿ, ನಿಖಲ ಗ್ರಾಮ ಪಂಚಾಯತ್ ಭಾಗದಲ್ಲಿ ಮಾತ್ರ ಗಣ್ಯರು ಹಾಕೊಳ್ಳಿ. ನಿಖಲ ಒಂಜಿ ಹೆಚ್ಚಿನದಕ್ಕೆ ಸಹಕಾರ ಕೊಡಲಿದ್ದು ಬಂದ ನಿಖಲ ಸುತ್ತಮುತ್ತ ಇಪ್ಪು ಇಲ್ಲದ ಇದು ಆಶಾ ಕಾರ್ಯಕರ್ತರ ಬರ್ತೀರಾ ಅಧ್ಯಯನ ಅದು ಬಂದ ಆಯ್ಕೆ ಕಾರ್ಯಕರ್ತರನ್ನ ಸೇರೋದು ಇಂಥ ಪತ್ತೆ ಇಲ್ಲೇ ಭೂಮಾಂಚನ ಸಂಜೀವಿನ ಸವಾರ ಬಿಡ್ತಾರೆ ಸ್ವಯ ಸಂಘದ ಮೂಲಕ ಸ್ತ್ರೀ ಸಾಕಿನ ಪಿಲ್ಲರು, ಪಶು ಸಾಕಿನ ಪಿಲ್ಲರು, ಸ್ವಚ್ಛತಾ ಪಿಲ್ಲರು ಮಾತ್ರ ನಮ್ಮದ ಈ ಸಾರ್ವಜನಿಕ ಸಂಪರ್ಕ ತುಳ್ಳರು ನಿಖಲು ಪಂಚಾಯತ್ ಮೆಂಬರ್ ಪಿಲ್ಲರು ನಿಖಲ್ನ ಪೂರ ಏರಿಯರು ಮಾತ್ರ ವಾವ ಉದ್ಯೋಗಿಲ್ಲರು ವಾವ ಬೇರೆ ಹೆಚ್ಚಿನ ಉದ್ಯೋಗ ಉಳ್ಳರು ಇಲ್ಲದೆ ಕಾಲ ಮಾತ್ರ ಉಳ್ಳರ ಅಗಲೇ ಕಾಲ ಮಾರ್ಕೆಟಿಂಗ್ ಹೆಲ್ಪ್ ಕೊಡ ಹೆಚ್ಚಿನ ಮಾತ್ರ ಸಮಸ್ಯೆ ಮೇಲೆ ವಿವರನ್ನು ಮಾಹಿತಿ ಮಾಡಿ ಸಂಗ್ರಹ ಮಾಡ್ತಾರೆ ವಿದ್ಯಾರ್ಥಿಗಳು ಹೆಲ್ಪ್ ಮಾಡ್ತಾರ ನಿಖಲ ಗ್ರಾಮ ಊರಿಗೆ ನಿಖಲ್ ಹೆಲ್ಪ್ ಮಾಡ್ತಿಲ್ಲಕ ಆಗ್ಬೋದು ಅಂಚಿನ ಒಂದು ವ್ಯವಸ್ಥೆ ಮೂರು ಅವರು ಅದರೊಟ್ಟಿಗೆ ಈ ಗ್ರಾಮದ ಹೆಚ್ಚಿನವಾದ ಬೋರ್ಡ್ ಉತ್ಪನ್ನ ಬಗ್ಗೆ ಪಟ್ಟಿ ನಿಖಲ್ ಮಾಡ್ಕೊಳ್ಳಿ. ಇದು ಮುರಳಿ 30 ತಾರೀಕಿನ ಸಬ್ಜೆಕ್ಟ್ ದಾಖಲೆ ಮಾತಿಲ್ಲ. ಈಗ ನಮ್ಮ ಊರನ್ನು ನಮ್ಮ ಹೆಮ್ಮೆ ನಮಗೆ ಹೆಚ್ಚಾದಂತ ಜೋಗುಲು ನಮ್ಮ ಶಾಲೆದ ನಮ್ಮ ಇಲ್ಲದ ಜೋಗುಲು ಜೊತೆಗೆ ಬೇರೆ ಹೋಗಿ ನಮ್ಮ ಊರು ಮತ್ತು ಇಂತೋಡು ಅಂತ 3 ದಾದ ಮಾತು ಬೋರ್ಡು ಇದು ಪ್ರತಿಯೊಂದು ಕಲ್ಪನೆ 3 ದಾಯ ಮತ್ತು ಊರು ಉಂಟಿಗೆ ದಾದ ಎತ್ತಿನಡ್ಡಿ ಅನ್ನುವಂಥ ಬಗ್ಗೆ ಮುರಳಿ ಮಾತು ಬಂದೆ ಅದನ್ನು ಊರದಕ್ಕೆ ಮಾತ್ರ ಸೇರಿ ಹೆಚ್ಚು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ. ಅದರೊಟ್ಟಿಗೆ ಈ ನಮ್ಮ ಸೋಲಾರದ ಮೂಲಕ ಆಗಲಿ ಹೆಚ್ಚಿನ ಈ ವ್ಯವಸ್ಥೆ ನೀರು ಮಳೆಗೊಳ್ಳಿದ ಮೂಲಕ ಆಗಲಿ ಹೆಚ್ಚಿನ ಗ್ರಾಮೀಣ ಮಾಡ್ಕೊಳ್ಳಿ ಅದರ ಬಗ್ಗೆ ಕುಳಿತು ಚರ್ಚೆ ಬೇರೆ ಮಾಡ್ಕೊಳ್ಳಿ ಪಂಚಾಯತ್ ಮೂಲಕ ಮಾತು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ವ್ಯವಸ್ಥೆ ಮಾಡ್ಕೊಳ್ಳಿ. ಈ ನಮ್ಮ ಊರು ನಮ್ಗೆ ಭಾರಿ ಹೆಮ್ಮೆದ ಊಟ ಆದಾಗ ನಮ್ಮಲ್ಲಿ ಹೆಚ್ಚಿನ ಬೋರ್ಡ್ ಮಾಡ್ಕೊಂಡು ನಮ್ಮ ಪಟ್ಟಿ ಮಾಡ್ಬೋದು ಈಡೇರಿ ಸೇರ ಪ್ರಾರಂಭ ಮಾಡ್ಬೋದು ಅದನ್ನು ಮಲ್ಪಂಚಿನ ಒಂದು ಜೋಡಿದಾಗ ನಮ್ಮ ಶಾಲೆ ಮಲ್ಪಂಚಿನ ಒಂದು ಕಾರ್ಯಕ್ರಮ ಅಂತಂದ್ರೆ ಪತ್ತಿನ ಮಾತರಿಗ ಎನ್ನ ಸೊಲ್ಮೂಲ ಅಂತ ಒಂದು ಈ ಅವಕಾಶ ಕೊಡ ನಾನು ಸುಳ್ಳಿಯಿಂದ ಮೊಟ್ಟೆ ಎಂಗೆ 2 ಬೇರೆ ಒಂಜಿ ಬೆಳ್ತಂಗಡಿ ಕೆಲವು ಜನ ಪರಿಚಯ ಹೊಸ ಸಾಲ ಗೊತ್ತಿರ ಕೆಲವು ಜನ ಮಾತ್ರ ಪರಿಚಯ ಸಂಬಂಧ ಅದರೊಟ್ಟಿಗೆ ಈಗ ಧರ್ಮಸ್ಥಳ ಮುಖರ್ಜಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಹೋಗೋಣ ಬೇಡ ಇನ್ನು ಪಂಚಾಯತ್ ಅಧ್ಯಕ್ಷರು ಶೋಭಾ ಇಡೀ ಪಂಚಾಯತ್ ಹಾಕಲು ನಿಖಲೊಂದು ಇಡೀ ಗ್ರಾಮ ನಮ್ಮ ಹೆಮ್ಮೆಯನ್ನು ಹಾಕಲಿಕ್ಕೆ ಆಗೋದು ಅಂದ್ರೆ ಪೂರ್ಣವಾದ ಮಾಹಿತಿ ಮೂಲಕ ಸಂಗ್ರಹ ಅದು ಒಂದು ಉದ್ಯೋಗ ಮಾತಿಲ್ಲ ಅದು ಒಂದು ಪಂಚಾಯತ್ ಮಾಡಿ ಪ್ರತಿ ಮಾಹಿತಿ ಕೇಂದ್ರಗಳಲ್ಲಿ ನೋಡಿ ಅಂತರ ಒಂದು ಕಾರ್ಯಕ್ರಮ ಪಂಚಾಯತ್ ಮೂಲಕ ನಿಮಗೆ ಮಾಡ್ಕೊಂಡು ಬಂದಕ್ಕೆ ಏನದು ಈ ಭಾಷಾದ ಪಾತ್ರ ಅವಕಾಶ ಕೇಳಿ ಮಾತಾಡಲು ಜನಜಾಗೃತಿ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದಂತಹ ವಸಂತ ಸಾಲಿನ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬಂದಿರುವ ಎಲ್ಲಾ ಗಣ್ಯರು ಕೈ ಜೋಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. दीप ज्योति परम ज्योति दीप ज्योतिर्जनार्दन दीपो हरतु मे पापम दीप ज्योतिर्नमोस्तुते शुभ ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ ಮತ್ತು ಎದುರು ಸೇರಿರುವ ಎಲ್ಲರೂ ಕೂಡ ಹಾಗಾಗಿ ಇಲ್ಲಿ ಗುರುತಿಸುವಂತ ಕಾರ್ಯಕ್ರಮಕ್ಕಿಂತ ಇದು ಯಾರೆಲ್ಲ ಸೇರಿದ್ದೀರಾ ಅವರೆಲ್ಲ ಇಲ್ಲಿ ಮುಖ್ಯ ಅತಿಥಿಗಳೇ. ಆಕ್ಚುಲಿ ಸುಳ್ಯ ಪುತ್ತೂರು ಮಾಡಿದಾಗ ದೀಪ ಉದ್ಘಾಟನೆ ಮಾಡಿದಾಗ ನಾವು ಎದುರು ಕೂತೆ ಮಾತಾಡಿದ್ವಿ, ಅಂದ್ರೆ ರೌಂಡ್ ಟೇಬಲ್ ಆಗಿ ಮಾಡಿದ್ವಿ. ಯಾಕೆ ಎಲ್ಲರೂ ಭಾಗವಹಿಸ್ಲಿಕ್ಕೆ ಅಂತ. ಇದು ದೂರ ತಗೊಂಡು ನಾವು ಮಾತನ್ನು ಕೇಳುವುದಲ್ಲ, ನಮ್ಗೆ ಹೆಚ್ಚು ಮಾತು ಬೇಕಾದ್ದು ಕೆಳಗಿನವರಿಂದ ಅಂತ. ಹಾಗೆ ನಾವು ಯೋಚನೆ ಮಾಡಿ 2 ಕಾರ್ಯಕ್ರಮ ಮಾಡಿದ್ದೇವೆ. ಇಲ್ಲಿ ಬಹಳ ಹಿರಿಯರಿದ್ದಾರೆ, ಹಾಗಾಗಿ ವೇದಿಕೆಯಿಂದ ನಾವು ಇಳಿಸುವುದಿಲ್ಲ, ಯಾಕೆಂದ್ರೆ ಅವ್ರಿಗೆ ಕೂತ್ಕೊಳ್ಳುವ ವ್ಯವಸ್ಥೆಗಳು ಬೇಕಾಗ್ತದೆ. ಇವತ್ತಿನ ಈ ಪಂಚಾಯತಿಯಲ್ಲಿ ಬಂದಾಗ ನಾವು ಮುಖ್ಯವಾಗಿ ನೆನೆಸಿಕೊಳ್ತೇವೆ, ನಮ್ಮೂರು ನಮ್ಮ ಅಂತ ಹೇಳಿಕ್ಕೆ ಮೊದಲು ಸಣ್ಣ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗ್ತದೆ. ಈ ಪಂಚಾಯತಲ್ಲಿ ನಿಮ್ಗೆ ಗೊತ್ತಿದೆ, ನಾವು ನಮಗೆ ಹೆಮ್ಮೆ ಆಗ್ಬೇಕಾದ್ರೆ ನಮ್ಮೂರು ನಮ್ಮ ಹೆಮ್ಮೆ ಅಂತ ಆಗ್ಬೇಕಿದ್ರೆ ಅದರ ಉದ್ದೇಶ ಏನು ಅಂತ ಇಬ್ರು ಮಾತಾಡ್ತಾರೆ. ಇರ್ಲಿ, ಈ ಪಂಚಾಯತಲ್ಲಿ 1544 ಮನೆಗಳಿವೆ ಅಂತ ಕೇಳಿದ್ದಾರೆ. 5145 ಜನ ಈ ಪಂಚಾಯತಲ್ಲಿ ಇದ್ದಾರೆ ಅಂತ ಪಟ್ಟಿ.
5,416 ಎಕರೆಗಳಿವೆ. ಇದು ಬಹಳ ಮುಖ್ಯ. ಈ ಪಂಚಾಯತ್ 5,400 ಎಕರೆಯ ಪಂಚಾಯತ್. ಒಂದು ಎಷ್ಟು ದೊಡ್ಡ ಊರು, ಎಷ್ಟು ವಿಷಯಗಳಿದೆ ಈ ದೇವಸ್ಥಾನದಲ್ಲಿ. ಇದು ಮಾಹಿತಿಯ ಪ್ರಥಮ ಆದ್ಯತೆ. ನಮ್ಮೂರು ನಮ್ಮ ಹೆಮ್ಮೆ ಆಗ್ಬೇಕಂತ ವಿಷಯದಲ್ಲಿ ಇವತ್ತು ನಾನು ಸಣ್ಣ ಒಂದು ನಿಮಗೆ ಹೇಳೋ ಮಾಹಿತಿಯನ್ನು ಇವತ್ತಲ್ಲ ನಾಳೆ ಸಂತೋಷ್ ಕಾಪಿನಡಿಕೆ ನಮಗೆ ಅರೇಂಜ್ಮೆಂಟ್ ಮಾಡೋದು PDO ಅಧ್ಯಕ್ಷರ. ಬಳಂಜದಲ್ಲಿ ನಮ್ಮ ಪತ್ರಿಕೆ ಪ್ರಾರಂಭ ಆದ ಮೇಲೆ ಬಳಂಜ ಏನು ಅಭಿವೃದ್ಧಿ ಆಗಿದೆ ಅಂತ ನಮ್ಮಲ್ಲಿ ಪತ್ರಿಕೆ ಇದೆ. ಬಳಂಜಲ್ಲಿ ಯಾರೆಲ್ಲ ಅಧ್ಯಕ್ಷ ಆಗಿದ್ದಾರೆ, ಯಾರು ಕಾರ್ಯಕ್ರಮದಲ್ಲಿ ಇದ್ದಾರೆ, ಯಾವ ಹುದ್ದೆಯನ್ನು ಅಲಂಕರಿಸಿದ್ದಾರೆ, ಬೆಳಗ್ಗೆ ಮೀಟಿಂಗ್ಗಳಿದೆ. ಎಷ್ಟು ಪತ್ರಿಕೆಯಲ್ಲಿ ಇದೆಯಾ ಅದನ್ನು ನಮ್ಮ ದಾಖಲಿದೆ. ಆದರೆ ಈಗ ಅದರ ಮುಂದೆ ಹೋಗಿದೆ. ನಾವು ದಾಖಲೆ ಅಂದ್ರೆ ದಾಖಲಿಕೆ ಆಗ್ತದೆ. ಈಗ ಚಾನಲ್ ಆಗ್ತದೆ, ಪತ್ರಿಕೆ ಆಗ್ತದೆ, ವೆಬ್ಸೈಟ್ ಆಗ್ತದೆ. ಇವತ್ತು ಏನ್ ಮಾಡಿದ್ರೆ ಫೋಟೋ ಸಮೇತ ಬರ್ತದೆ, ವಿಡಿಯೋ ಸಮೇತ ಬರ್ತದೆ. ಏನೇ ಕಾರ್ಯಕ್ರಮದ ಜಗತ್ತಿಗೆ ಬಿಡ್ತದೆ. ಹಾಗಾಗಿ ಬಳಂಜದ ಹೆಮ್ಮೆ ಅಂತ ಆಗ್ಬೇಕಿದ್ರೆ ಬಳಂಜದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಮ 39 ವರ್ಷ ಪತ್ರಿಕೆ ಇದೆ. ಅದೆಲ್ಲ ಮಾಹಿತಿ ಇದೆ ಅಂತ ನಾನು ಹೇಳುದಿಲ್ಲ. ಆದ್ರೂ ಕೂಡ ಅತಿ ಮುಖ್ಯ ಮಾಹಿತಿಗಳು ನಮ್ಮಲ್ಲಿ ಸಿಗ್ತವೆ. ಸ್ವಲ್ಪ ಮೆಲ್ಲ ಕೇಳಿಸ್ತದೆ. ಇದರಲ್ಲಿ ಕೇಳಿಸ್ತದೆ, ಕೇಳ್ತದೆ. ಇದರಲ್ಲಿ ಮಾತಾಡಿ, ಕೈಲಿ ಇಟ್ಕೊಂಡು. ಹಲೋ, ಈಗ ಒಂದು ವಿಚಾರ ನಿಮ್ಮಲ್ಲಿ ಎಲ್ಲರಿಗೆ ಬರಬೇಕು. ಫಸ್ಟ್ ಮೊದಲಾಗಿ ಹೇಳ್ತೇನೆ, ಇದು ಸುದ್ದಿ ಬಿಡುಗಡೆ ಕಾರ್ಯಕ್ರಮ ಅಲ್ಲ, ಇದು ಅರಿವಿನ ಕಾರ್ಯಕ್ರಮ ಅಲ್ಲ. ಇದು ಬಳಂಜ ಗ್ರಾಮದ ಜನರ ಕಾರ್ಯಕ್ರಮ. ಇದು ಮೊದಲು ಆದ್ಯತೆ ಕೊಡುತ್ತೆ. ಇದು ಯಾವುದೇ ರಾಜಕೀಯದ ಕಾರ್ಯಕ್ರಮ ಅಲ್ಲ. ಇದು ಬಳಂಜದ ಅಭಿವೃದ್ಧಿ ಬಗ್ಗೆ ಯಾರು ಚಿಂತನೆ ಮಾಡ್ತಾರೋ, ನಮ್ಮ ಹೆಮ್ಮೆ ಅಂತ ಅನಿಸ್ಲಿಕ್ಕೆ ಬೇಕು ಅಂತ ಹೇಳ್ತಾರೆ, ಅವರ ಕಾರ್ಯಕ್ರಮ ಅಂತ ಮೊದಲಾಗಿ ತಿಳ್ಕೊಳ್ತೀವಿ. ನಾವು ವೇದಿಕೆ ಕರೆದದ್ದು ವಸಂತ ಸಾಲನೆ ಯಾಕೆ ಅಂತ ಹೇಳಿದ್ರೆ, ನಾವು ಬೆಳ್ತಂಗಡಿಗೆ ಬರುವಾಗ ಪತ್ರಿಕೆ ಮಾಡಲಿಕ್ಕೆ ಪ್ರಾರಂಭ ಆಗುವಾಗ ನಮಗೆ ಬೆಳ್ತಂಗಡಿಯಲ್ಲಿ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಸಹಕಾರ ಕೊಟ್ಟವರು ನಮ್ಮ ವಸಂತ ಸಾಲಿಯ. ನಮಗೆ ಅವರಿಗೆ ಸಂಬಂಧ ಯಾಕಿತ್ತಂದ್ರೆ, ಅವರು ಪಂಚಾಯತ್ ಅಧ್ಯಕ್ಷರು, ಸಾಮಾಜಿಕ ತುಂಬಾ ಚಟುವಟಿಕೆ. ನಾನು ಹೇಳಿದೆ 96 ನಿಮ್ಮ ಫೋಟೋ ಉಂಟು, ಜವಾನರು ತೋರಿಸಬೇಕು ಅಂತ ಹೇಳಿದೆ. ಆಗ ಅವರು ಪಂಚಾಯತ್ ಅಧ್ಯಕ್ಷ ಆದಾಗ, ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ, ಬೇರೆ ಬೇರೆ ಕಾರ್ಯಕ್ರಮ ಇದ್ದಾಗ ಆ ಸಂದರ್ಭ ಈ ಕಾರ್ಯದ ಫೋಟೋಗಳಿವೆ. ಅದು ನೆನಪಿಗೆ ನಾನು ಮಾಡ್ತಾ ಇದ್ದೆ. ಯಾಕೆಂದ್ರೆ ಆ ಅಭಿವೃದ್ಧಿ ನೀವು ನೋಡಿದಾಗ ನಿಮ್ಮ ಅಭಿವೃದ್ಧಿಗೆ ಚಿಂತನೆ ಆಗ್ತದೆ. ನಮಗೆ ಗೊತ್ತಿದ್ದಾಗೆ 39 ವರ್ಷದಲ್ಲಿ ಇಷ್ಟು ಅಭಿವೃದ್ಧಿ ಆಯ್ತಾ, ಅದು ನಿಮ್ಮ ಹಿನ್ನೆಲೆ ಇದ್ರೆ ನಿಮ್ಗೆ ಅಭಿವೃದ್ಧಿ ಹೇಗೆ ಹೋಗುದು ಗೊತ್ತಾಗ್ತದೆ. ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದು ಬಹಳ ಮುಖ್ಯ. ನಾವು ಮರ್ತರೆ ನಮ್ಮವರನ್ನು, ಅದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಹೋಗ್ಬೇಕು, ನಮ್ಮೊಟ್ಟಿಗೆ ಇದ್ದವ್ರು ನಾವು ನೆನಪಿಸಿಕೊಳ್ಬೇಕು, ಅದು ಅಭಿವೃದ್ಧಿ ಭಾಗ ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ಮತ್ತೆ ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ, ಅದು ಜನಜಾಗೃತಿ ಅಧ್ಯಕ್ಷರಾಗಿದ್ದಾಗ, ಸ್ಥಾಪಕ ಅಧ್ಯಕ್ಷರಾಗಿದ್ದಾಗ ತುಂಬಾ ವಿಚಾರಗಳಲ್ಲಿ ಅವರ ನ್ಯೂಸ್ ನಮ್ಮಲ್ಲಿ ಬರ್ತಾ ಇತ್ತು. ಮತ್ತೆ ಇನ್ನೊಂದು ಹೆಮ್ಮೆಯಿಂದ ಹೇಳಬಲ್ಲೆ ನಾನು, ಅತ್ಯಂತ ನಮ್ಮ ಪತ್ರಿಕೆಯ ಬೆಳವಣಿಗೆಯಲ್ಲಿ ಒಂದು ನಿಷ್ಪಕ್ಷಪಾತವಾದ, ಯಾವುದೇ ಪಕ್ಷದಲ್ಲಿ ಇದ್ದಿರ್ಬೋದು, ಯಾವುದೇ ರಾಜಕೀಯ ಬೇರೆ ಇದ್ರು, ಆದ್ರೆ ನಿಷ್ಪಕ್ಷಪಾತ ನಿಲ್ಲುವಂತ ಕಂಡ ಒಂದು ಹೆಮ್ಮೆಯ ರಾಜಕಾರಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅತಿ ಹೆಮ್ಮೆಯ ರಾಜಕಾರಣಿ. ನಮ್ಮ ಪತ್ರಿಕೆಯಲ್ಲಿ ಬೆಳಿಬೇಕಾದ್ರೆ ಅಂತವ್ರು ತುಂಬಾ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ವಸಂತ ಬಗ್ಗೆ ನಮ್ಗೆ ಬಹಳ ಬೆಂಬಲ ಕೊಟ್ಟಿದ್ದಾರೆ. ಆಗ ಒಂದು ಹುಲಿ ಆಗಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ತುಂಬಾ ನ್ಯೂಸ್ಗಳು ಬರ್ತಿತ್ತು, ಒಂದು ಕಾರಣ ಆಗ್ತಿತ್ತು. ನಮಗೆ ಸುಳ್ಯಕ್ಕೆ ತೊಂದರೆ ಆದಾಗಲೂ ಬಂದಿದ್ದಾರೆ. ಹಾಗಿಂತ ತುಂಬಾ ಪಂಚಾಯತ್ ಮೆಂಬರ್ಗಳಿದ್ದಾರೆ, ತಾಲೂಕು ಪಂಚಾಯತ್ ಮೆಂಬರ್ಗಳಿದ್ದಾರೆ. ಎಲ್ಲರೂ ಕೂಡ ಸುದ್ದಿ ಬಿಡುಗಡೆಗೆ ಸಂಬಂಧ ಇಟ್ಟುಕೊಂಡಾಗ ಎಲ್ಲರೊಟ್ಟಿಗೆ ನಾವು ಸೇರಿಕೊಂಡಿದ್ದೇವೆ. ಯಾಕೆಂದ್ರೆ ನಮ್ಮ ಪತ್ರಿಕೆ ಅಭಿವೃದ್ಧಿ ಆಗ್ಬೇಕಿದ್ರೆ ಊರ ಅಭಿವೃದ್ಧಿ ಆಗ್ಬೇಕು, ಊರ ಅಭಿವೃದ್ಧಿಗೆ ಇಂಥವ್ರು. ಹಾಗಾಗಿ ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಎಲ್ಲರ ಅಭಿವೃದ್ಧಿಯನ್ನ ಕಾರಣಕ್ಕಾಗಿದೆ. ಪತ್ರಿಕೆಯಲ್ಲಿ ಬಂದವರಿಂದ ಅಭಿವೃದ್ಧಿಗೂ ಕಾರಣ ಆಗಿದೆ, ಗುರುತಿಸಿಕೊಳ್ಳಿಕ್ಕೆ ಆಗಿದೆ, ಪ್ರಚಾರ ಆಗಿದೆ, ಸಾಧನೆ ಆಗಿದೆ. ಯಾವ ಪಂಚಾಯತ್ ಎಲ್ಲ ಅಧ್ಯಕ್ಷತೆಗೆ ಅವ್ರು ಏನು ಕೆಲಸ ಆಗಿದೆ ಕಂಪ್ಯಾರಿಸನ್ ಬರ್ತಿತ್ತು. ಗ್ರಾಮ ಸಭೆ ನ್ಯೂಸ್ ಬರ್ತದೆ, ಅಭಿವೃದ್ಧಿ ಪ್ರಶಸ್ತಿ ಬರ್ತದೆ, ಯಾರಲ್ಲಿ ಬರ್ತದೆ ಕಾಂಪಿಟೇಷನ್ ಆಗ್ತದೆ. ಹಾಗೆ ಈ ತಾಲೂಕಿನ ಮಟ್ಟದಲ್ಲಿ ಪ್ರಶಸ್ತಿ ಆಗ್ಲಿಕ್ಕೆ, ಪ್ರಚಾರ ಆಗ್ಲಿಕ್ಕೆ ಒಂದು ಮಾಧ್ಯಮ ಕೆಲಸ ಮಾಡ್ತದೆ. ಈಗ ಅದನ್ನು ಮುಂದುವರಿಸೋ ಭಾಗವಾಗಿ ಮಾಡ್ತೇವೆ. ಮುಂದುವರಿಸೋ ಭಾಗ ಹೇಗೆ ಅಂತ ಯೋಚನೆ ಮಾಡಿದೆ ಅಂದ್ರೆ, ಈಗ ಆ ತಾಲೂಕಿನ ಹೆಮ್ಮೆಯೊಳಗೆ ಇರ್ಬೇಕಾದ್ರೆ ಇದು ಜಗತ್ತಿಗೆ ಬೆಳ್ತಂಗಡಿ ಆಗ್ತದೆ. ನಮ್ಮ ಪತ್ರಿಕೆ ಒಂದು ಮೇಲೆ ಕ್ಯಾಪ್ಷನ್ ಇದೆ, ಜಗತ್ತಿನಲ್ಲಿರುವ ಬೆಳ್ತಂಗಡಿ ಓದುವ ಪತ್ರಿಕೆ ಅಂತ. ನಾವು ಬೆಳ್ತಂಗಡಿಯವರು ಓದುವ ಪತ್ರಿಕೆ ಅಲ್ಲ, ಬಳಂಜಿಯವರು ಓದುವ ಪತ್ರಿಕೆ ಅಲ್ಲ, ಜಗತ್ತಿನಲ್ಲಿರೋ ಬೆಳ್ತಂಗಡಿ ಓದುವ ಪತ್ರಿಕೆ. ಇವತ್ತು ಹೊಸ ಮಕ್ಕಳು ಮಂಗಳೂರಲ್ಲಿದ್ದಾರೆ, ಇನ್ನು ಕೆಲವರ ಮಕ್ಕಳು ಅಮೆರಿಕಲ್ಲಿದ್ದಾರೆ.
ನಮ್ಮಲ್ಲಿ ಸೀತಾರಾಮಯ್ಯ ಮಗ ಅಮೆರಿಕಲ್ಲಿದ್ದಾರೆ, ಕಡಮ ಸುಭಾಷ್ ಇಂಥ ಅವರ ಮಗ ಅಮೆರಿಕಲ್ಲಿದ್ದಾರೆ. ಮೊನ್ನೆ ಮೋದಿಯ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಅವರೆಲ್ಲರೂ ನಮ್ಮಲ್ಲಿ ಬರ್ತಾರೆ. ಅವರು ಬೆಳಿಗ್ಗೆ ಇದ್ದಾಗ ಹೇಳುದು, ಬೆಳಿಗ್ಗೆ ಓದುದು, ತಂದೆಗೆ ಫೋನ್ ಮಾಡಿ ಹೇಳ್ತಾರೆ. ಕಡಮ ಸುಭಾಷ್ ಮಗ ಅವರ ತಂದೆಗೆ ಹೇಳ್ತಾರೆ, ಅಮೇರಿಕ ಶಾಲ್ ಬಾಲ್ ಆಯ್ತು ಹೋಗಿ ಅವ್ರ ಫೋಟೋ ಕಾಣ್ತಲ್ಲ, ಶಾಲ್ ಬಾರಿ ಇಡ್ಡೈತೆ ಹೋಗಿ ಅಂತ. ಅಂದ್ರೆ ಅದು ಖುಷಿಯೇ. ಹಾಗಾಗಿ ಜಗತ್ತಿನ ಎಲ್ಲರಿಗೂ ಕೂಡ ಮುಟ್ಟುವಂತ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಏನೀಗ, ನಾವೀಗ ಬೆಳ್ತಂಗಡಿಯವರನ್ನ ವಿಶೇಷವಾಗಿ ಬಳಂಜ ಪ್ರಾರಂಭ ಮಾಡಿದ್ದೇವೆ. ಬೆಳ್ತಂಗಡಿಯವರನ್ನ ಹೇಗೆ ಯೋಚನೆ ಮಾಡ್ತೇವೆ ಅಂದ್ರೆ, ಬಳಂಜದವರಿಗೆ ಹೇಗೆ ಹೇಳ್ತೇವೆ ಅಂದ್ರೆ, ನೀವು ಬಳಂಜ ಗ್ರಾಮದವರು. ನನ್ನ ಉದ್ದೇಶದಲ್ಲಿ ಪತ್ರಿಕೆ ಪ್ರಾರಂಭ ಮಾಡಿದಾಗ ಹೇಳ್ತೇನೆ, ನಮ್ಮದು ಲೋಕಲ್. ನಾನು ಸುಳ್ಯದಲ್ಲಿ ಪತ್ರಿಕೆ ಮಾಡಿದೆ, ಪುತ್ತೂರಲ್ಲಿ ಪತ್ರಿಕೆ ಮಾಡಿ ಪುತ್ತೂರಲ್ಲಿ ಮಾಡಿದೆ, ಬೆಳ್ತಂಗಡಿ ಮಾಡಿದೆ. ಬೆಳ್ತಂಗಡಿ ಪತ್ರಿಕೆ ಕೊಡ್ತೇನೆ, ಪುತ್ತೂರು ಪತ್ರಿಕೆ ಸುಳ್ಯ ಕೊಡ್ತೇನೆ. ಬೆಳ್ತಂಗಡಿ ಪತ್ರಿಕೆಯಲ್ಲಿ ಸುಳ್ಯದ ನ್ಯೂಸ್ ಇಲ್ಲ, ಬೆಳ್ತಂಗಡಿ ಪತ್ರಿಕೆಯಲ್ಲಿ ಪುತ್ತೂರ ನ್ಯೂಸ್ ಇಲ್ಲ, ಬೆಳ್ತಂಗಡಿ ಪತ್ರಿಕೆ ಡೆಲ್ಲಿಯ ನ್ಯೂಸ್ ಇಲ್ಲ. ಒಮ್ಮೆ ಇಂದಿರಾ ಗಾಂಧಿ ಹತ್ಯೆ ಆದಾಗ ನಮಗೆ ಪುತ್ತೂರಿನಲ್ಲಿ ಕೇಳಿ, ಅವು ಇಂದಿರಾ ಗಾಂಧಿ ಫ್ರಂಟ್ ಪೇಜಲ್ಲಿ ನಡೆದ, ಅದಕ್ಕೆಲ್ಲ ಪತ್ರಿಕೆ ಇದೆ, ಅವ್ರದ್ದು ಬೇಡ. ನಮ್ಮ ಊರಲ್ಲಿ ಏನಾಯ್ತು ಅದನ್ನ ಹಾಕೋದು. ಐಶ್ವರ್ಯ ಮದುವೆ ಆದಾಗ ಎಲ್ಲ ಚಾನಲ್ ಪತ್ರಿಕೆ, ಎಲ್ಲ ಟಿವಿಯಲ್ಲಿ ಅದೇ. ದರ್ಶನ ನ್ಯೂಸ್ ನೋಡಿದಿರಿ, ಎಲ್ಲ ಟಿವಿಯಲ್ಲಿ ಅದೇ. ಅಂದ್ರೆ ಬೇರೆ ಚಾನಲ್ ಅವರಿಗೆ ಅದೇ. ನಾನು ಹೇಳಿದೆ ಐಶ್ವರ್ಯ ಅಲ್ಲಿಗೂ ಮುಖ್ಯ, ಅವಳ ಮದುವೆ ಅವರಿಗೆ ದೊಡ್ಡದಾಗ್ಲಿ. ನಮಗೆ ನಮ್ಮ ಊರಲ್ಲಿ ಒಂದು ಹೆಣ್ಣು ಮಗಳು ಮದುವೆ ಆಗ್ತಾರೆ, ಅವಳು ನಮಗೆ ಐಶ್ವರ್ಯ ಅಷ್ಟೇ ಮುಖ್ಯ. ಯಾಕೆ ಮುಖ್ಯ ಅಂದ್ರೆ ನಮ್ಮ ಊರಿನ ಹೆಣ್ಣು ಮಗಳು. ಹಾಗೆ ಐಶ್ವರ್ಯ ಫೋಟೋ ಆಗ್ತದೆ, ಅವರ ಮನೆಯಲ್ಲಿ ಖುಷಿ ಆಗ್ತದೆ. ಹಾಗೆ ನಿಧನ ಆಗ್ತದೆ, ಡೆತ್ ಆದಾಗ ನಮ್ಮ ಊರಿನಲ್ಲಿ ಯಾರೇ ಡೆತ್ ಆದ್ರೆ ಅವ್ರಿಗೆ ದುಃಖ ಆಗ್ತದೆ ಊರಿನವರಿಗೆ. ಅದು ನಮಗೆ ಬಹಳ ಮುಖ್ಯ. ಹಾಗಾಗಿ ನಾವು ಪತ್ರಿಕೆ ಮಾಡಿದಾಗ ನಮ್ಮ ಊರಿನ ಸಂತೋಷ ಬೇಜ, ನಮ್ಮ ಊರವರಿಗೆ ಮದುವೆ, ನಮ್ಮೂರಿಗೆ ಬೇಜಾರ ಖುಷಿ. ನಿಮ್ಮ ಬೆಳಾಲ್ನಲ್ಲಿ ತೀರಿ ಹೋಗಿದ್ದಾರೆ, ಬ್ಯಾಕ್ ಪೇಜಲ್ಲಿ ಕಾಲ್ ಪೇಜ್ ಹಾಕಿದೆ, ಪ್ರಸಾದ್ ಬೆಳಾಲ್ ಅಂತ, ಅವರಿಗೆ ದುಃಖ ಆಗಿದೆ. ಅದು ನಮ್ಮ ಪತ್ರಿಕೆಯಲ್ಲಿ ವಿವರವಾಗಿ ಬಂದಿದೆ. ಯಾಕೆ? ನಮ್ಮ ಊರಿನವರಿಗೆ ದುಃಖದ ಸಂಗತಿ. ಹಾಗಾಗಿ ಸುಖದ ಎರಡು ಸಂಗತಿಗಳನ್ನ ನಾವು ನಮ್ಮ ಊರಿನ ಅಭಿವೃದ್ಧಿಗೆ ಚಿಂತನೆ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ನಮಗೆ ಬಳಂಜ ಪಂಚಾಯತಿ ಬಂದಾಗ ಬಳಂಜ ಪಂಚಾಯತಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದೆ. ಬಳಂಜ ಪಂಚಾಯತಿನವರಿಗೆ ಸೇರಿಕೊಳ್ಳೋಕೆ ತವಕ ಇದೆ. ನಾನು ಸಣ್ಣ ಉದಾಹರಣೆ ಕೊಟ್ಟು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಿಡ್ತೇನೆ. ಇಲ್ಲಿ ಎಲ್ಲಿಯೂ ರಾಜಕೀಯದಿಲ್ಲ, ಪಂಚಾಯತಿಯಲ್ಲಿ ಕೆಲಸ ಆಗಿದೆ, ಸೊಸೈಟಿ ಕೆಲಸ ಆಗಿದೆ, ನಾವು ಮಾತಾಡೋದೇ ಇಲ್ಲ. ಇಲ್ಲಿ ಆ ಸಬ್ಜೆಕ್ಟೇ ಇಲ್ಲ. ನಾವು ಕೇಳುದು, ಬಳಂಜ ಪಂಚಾಯತಿನ ಪ್ರತಿಯೊಬ್ಬನಿಗೆ ಸಣ್ಣ ಕೂಲಿ ಕೆಲಸ ಮಾಡಿಕೊಂಡಿರ್ಲಿ, ಸಣ್ಣ ಏನೇ ಕೆಲಸ ಮಾಡಿಕೊಂಡಿರ್ಲಿ, ಅವನ ಅಭಿವೃದ್ಧಿಯಲ್ಲಿ ಅವನಿಗೆ ಪಾತ್ರ ಇದೆ ಅಂತ ನಾವು. ಅವನಿಗೆ ಓಟ್ ಇದ್ದವನಿಗೆ ಪಾತ್ರ ಉಂಟು. ಅವನ ಪಾತ್ರ ಒಂದು ರಾಮಾಯಣದಲ್ಲಿ ನೋಡ್ತೀರಿ, ಲಂಕೆಗೆ ಸಂಕ ಕಟ್ಟುವಾಗ ಎಲ್ಲರೂ ಬಂಡೆ ಎತ್ಕೊಂಡು ಹೋಗ್ತಿದ್ರು. ಅಳಿಲು ಹೋಗಿ ಒಂದು ಸಮುದ್ರದಲ್ಲಿ ಬದಿ ಚಂಡಿಯಾಗಿ ಒದ್ದೆಯಾಗಿ ಮರಳನ್ನು ತಂದು ಹಾಕ್ತಿದ್ರಂತೆ. ಆಗ ಯಾರು ನೆಗಾಡಿದ್ರಂತೆ, ಅಳಿಲ ಎತ್ತದು ಮರಳಲ್ಲಿ ಕಟ್ಲಿಕ್ಕೆ ಆಗ್ತದ ಅಂತ. ಆದ್ರೆ ಹೆಚ್ಚು ಗೌರವ ಸಿಕ್ಕಿದ್ದು ಅಳಿಲಿಗೆ, ಅದರ ಶಕ್ತಿಗೆ, ಅದರ ದೇಹಕ್ಕೆ. ಅದು ಮಾಡಿದ ಕೆಲಸ ಬಹಳ ಮುಖ್ಯ. ಹಾಗೆ ಅಳಿಲು ಸೇವೆ ಅಂತ ಹೇಳುದು ಬಹಳ ದೊಡ್ಡ ಸೇವೆ ಆದ. ಯಾಕೆಂದ್ರೆ ಅವನಿಗೆ ತೀರುವಷ್ಟು ಕೆಲಸ ಮಾಡ್ತಾನಲ್ಲ, ಅದು ಅಳಿಲು ಸೇವೆ. ಹಾಗೆ ನಾವು ಬೆಳ್ತಂಗ್ಳಿಗೆ ಹೇಳ್ತೇವೆ ಅಂದ್ರೆ, ಬೆಳ್ತಂಗ್ಳಿ ಏನ್ ಕೆಲಸ ಮಾಡ್ತೀರಾ, ಯಾರು ಕೆಲಸ ಮಾಡ್ತೀರಾ, ಅವರೆಲ್ಲರ ಕೆಲಸ ಕೂಡ ಬೆಳ್ತಂಗ್ಳಿ ಅಥವಾ ಬಳಂಜದ ಜನರಿಗೆ ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಸೇವೆಯನ್ನ ನಾವು ದೊಡ್ಡವರಿಗೆ ಸಣ್ಣವರಿಗೆ ಅಂತ ಪಾಲು ಮಾಡ್ತಾ ಇಲ್ಲ, ಎಲ್ಲರ ಪಾಲಿನಿಂದ ಬಳಂಜ ಅಭಿವೃದ್ಧಿ ಆಗುತ್ತೆ. ಹಾಗೆ ಬಳಂಜದಲ್ಲಿ ಎಲ್ಲ ಮನೆಯವರ ಪಾತ್ರವನ್ನ ನಾವು ಬಯಸ್ತೇವೆ. ಹಾಗೇನಾಗ್ತದೆ, ಬಳಂಜ ಅಭಿವೃದ್ಧಿಯಲ್ಲಿ ಎಲ್ಲರಿಗೂ ಪಾತ್ರ ಇದೆ ಅಂತ ಹೇಳಿಕ್ಕೆ ಬಯಸ್ತೇವೆ. ಎರಡನೇ ವಿಚಾರ, ಇನ್ನೊಂದು ಎಲ್ಲರಿಗೆ ಬಹಳ ಮುಖ್ಯ ವಿಚಾರ, ತುಂಬಾ ಕಡೆಯಲ್ಲಿ ವಸಂತ ಶಾಲೆ, ತುಂಬಾ ಕಡೆಯಲ್ಲಿ ಈಗ ಜನ ಹೇಳುದು, ನಮ್ಮ ಮಗ ಅಮೆರಿಕಲ್ಲಿದ್ದಾರೆ, ನನ್ನ ಮಗಳು ಬಾಂಬೆಲಿದ್ದಾರೆ, ಕಡೆಗೆ ಹೇಳುದು, ಪ್ರಾಯದಲ್ಲಿ ಹೇಳುದು, ಎಂಟ್ಲ ರಡ್ಡೇ ಜನ ಕಡೆಗೆ ತಂದೆ ತಾಯಿ ಎಂತ ಮಾಡುದು ಅಂದ್ರೆ ಹಳ್ಳಿಗೆ ಮಕ್ಕಳು ಅವರನ್ನು ಅನಾಥಾಶ್ರಮಕ್ಕೆ ಸೇರಿಸುದು. ನೋಡಿಕೊಳ್ಳಿಕ್ಕೆ ಜನ ಇಲ್ಲ, ಇಲ್ಲಿ ಊರಲ್ಲಿಲ್ಲ, ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಹುಳ್ಳಿ ಅಂದ್ರೆ ಬರುದಿಲ್ಲ. ಯಾಕೆ ಬರುದಿಲ್ಲ ಅಂದ್ರೆ ಊರಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಹುಳ್ಳಿ ಅಂದ್ರೆ ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಟವರ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಇಲ್ಲಿ ಗಾರ್ಡನ್ ಇಲ್ಲ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಇಲ್ಲಿ ಜಿಮ್ ಇಲ್ಲ. ಯಾಕಂದ್ರೆ ಈಗಿನ ಕಾಲದ ಎಲ್ಲ ಯುವಕರಿಗೆಲ್ಲ ಬೇಕು. ಹಾಗಿರುವಾಗ ಒಂದು ಊರಿಗೆ, ಯಾವುದೇ ಊರಿನಲ್ಲಿ ಬಳಂಜದಲ್ಲಿ ಎಲ್ಲರೂ ಯೋಚನೆ ಮಾಡಿ, ನಿಮ್ಮ ಊರಿನ ಯಾವುದೇ ವಿದ್ಯೆ ಕಲಿತ ವಿದ್ಯಾರ್ಥಿ ಆಗ್ಲಿ ಉದ್ಯೋಗ ತಗೊಂಡಾಗ ಊರಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾನ, ಅಲ್ಲ ಬೇರೆ ಊರಿಗೆ ಹೋಗ್ತಾನ. ಯಾಕೆ ಹೋಗ್ತಾನೆ? ಅಲ್ಲಿ ಹೋಗಿ ಸಂಪಾದನೆ ಮಾಡಿರ್ತಾನೆ, ಇರ್ಲಿ, ಪುನಃ ರಿಟೈರ್ಡ್ ಆಗೋದ್ರಿ ಮಕ್ಕಳನ್ನು ಕರ್ಕೊಂಡು ಬರುವಾಗಲೂ ಊರಲ್ಲಿ ಬಂದು ನಿಲ್ಲುವುದಿಲ್ಲ. ಯಾಕೆ? 2 ಸಲ ಯಾಕೆ ಹೊರಪಾಸಿ ಹೋಗ್ತಾರೆ. ಆಗ ಹೆಮ್ಮೆ ನಮ್ಮ ಊರಾದ್ರೆ ಅವರು ನಮ್ಮ ಊರಲ್ಲಿ ನಿಲ್ಲುವಾಗ ನಮ್ಮ ಊರಲ್ಲಿ ಹೆಮ್ಮೆ ವಿಷಯ ಯಾಕೆ ಇರ್ಬೇಕಂದ್ರೆ, ನಮ್ಮ ಕುಟುಂಬದವರು ಎಲ್ಲಿ ಜಗತ್ತಲ್ಲಿ ಎಲ್ಲೇ ಇರಲಿ ಅವ್ರು ನಮ್ಮ ಊರು ಹೆಮ್ಮೆ ಅಂತ ಅವ್ರಿಗೆ ಆದ್ರೆ ಅವರು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಹೆಮ್ಮೆಯ ಒಂದು ಭಾಗ. ನಾನು ಉದಾಹರಣೆ ಕೊಡ್ತೇನೆ. ಬ್ಯಾಂಗ್ಳೂರ್ ದೊಡ್ಡವರ ಫ್ಲಾಟ್ ಇದೆ, ಇದು ಮಂಗಳೂರು ಕೂಡ ಇದೆ, ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಆ ಫ್ಲಾಟಿಗೆ ಒಂದು 100-200 ಜನ ಇರೋದು. ಆ ಫ್ಲಾಟ್ಗೆ ಅನೌನ್ಸ್ಮೆಂಟ್ ಏನ್ ಮಾಡ್ತಾರೆ ಗೊತ್ತಾ? ರೆಡ್ ಅನೌನ್ಸ್ಮೆಂಟ್, ಈ ಫ್ಲಾಟಿನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಈ ಫ್ಲಾಟಿನಲ್ಲಿ ಸ್ಪಾ ಇದೆ,
ಬ್ಯೂಟಿ ಪಾರ್ಲರ್ ಇದೆ, ಮಕ್ಕಳಿಗೆ ಆಟಕ್ಕಿದೆ, ವಾಕಿಂಗ್ ಗ್ರೌಂಡ್ ಇದೆ, ಟೆನ್ನಿಸ್ ಕೋರ್ಟ್ ಇದೆ, ಚೆಸ್ ಇದೆ, ಎಲ್ಲ ಉಂಟಲ್ಲಿ. ನಿಮಗೆ ಒಂದು ಊರಿನೊಳಗೆ ತಿರುಗಬೇಕಾದ್ರೆ ಏನೆಲ್ಲ ಉಂಟು ಅದೆಲ್ಲವನ್ನು ಫ್ಲಾಟ್ ಒಳಗೆ ಮಾಡ್ತಾರೆ. ಸಂತೋಷ ಒಂದು ಫ್ಲಾಟ್ ಒಳಗೆ. ಈ ಫ್ಲಾಟ್ ಒಳಗೆ ಹೋದವನಿಗೆ ಅವ್ರ ಹೆಂಡತಿ ಮಕ್ಕಳು ಹೇಳ್ತಾರೆ ಬಹಳ ಒಳ್ಳೇದು, ಇಲ್ಲಿ ಎಲ್ಲ ಉಂಟು, ಇಲ್ಲಿಂದ ಹೊರಗೆ ಹೋಗ್ಬೇಕಂತಿಲ್ಲ ಅವರಿಗೆ. ಸೌಕರ್ಯ ಎಲ್ಲ ಅಲ್ಲಿಯೇ ಸಿಗ್ತದೆ, ಸೆಕ್ಯೂರಿಟಿ ಇದೆ, ಏನ್ ಬೇಕಾದ್ರೆ ತಂದು ಕೊಡೋರಿದ್ದಾರೆ. ಅಲ್ಲಿ ಕೂತ್ರೆ ಅದು ಜಗತ್ತಿ, ಆಟ ಆಡ್ಲಿಕ್ಕೆ, ವಾಕಿಂಗ್ ಹೋಗ್ಲಿಕ್ಕೆ ಎಲ್ಲ ಉಂಟು. ಈಗ ಆಲೋಚನೆ ಮಾಡಿ ನೀವು, ಒಂದು ಊರಿನ ಮಕ್ಕಳು ಆ ಊರಿನಲ್ಲಿ ನಿಲ್ಬೇಕಿದ್ರೆ ಒಂದು ನಮ್ಮಲ್ಲಿ ಪುತ್ತೂರಲ್ಲಿ ಇದು ಉಂಟು, ಮುಳಿಯ ಸಂಸ್ಥೆ ಇದೆ. ಅಲ್ಲಿ ಚಿನ್ನದ ಅಂಗಡಿಗೆ ಬಂದ್ರೆ ದೊಡ್ಡವರು ಚಿನ್ನ ತೆಗೆ ಉಪದ್ರ ಆಗಬಾರ್ದು ಅಂತ ಮಕ್ಕಳಿಗೆ ಆಟಕ್ಕೆ ಇಟ್ಟಿದ್ದಾರೆ. ಮಕ್ಕಳಿಗೆ ಆಟಕ್ಕೆ, ಆದ್ರೆ ಮುಳಿಯದ ಅಂಗಡಿಯೊಳಗೆ ಮಕ್ಕಳಿಗೆ ಆಟಕ್ಕೆ. ಯಾಕೆ ಹೇಳಿ? ಅವರಿಗೆ ಬಂದವರಿಗೆ ಎಂಗೇಜ್ಮೆಂಟ್ ಆಗ್ಬೇಕು, ಖುಷಿ ಆಗ್ಬೇಕು, ಪುನಃ ಬರುವಾಗ ಆಗ್ಬೇಕು. ಇದನ್ನ ಆಲೋಚನೆ ಮಾಡಿ ನೀವು. ಕೆಲವು ಕಡೆಯಲ್ಲಿ ಕ್ಯಾಂಟೀನ್ ಇಟ್ಟಿದ್ದಾರೆ, ಕೆಲವರು ಬಂದು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಾನು ಹೇಳುದು ಬಳಂಜ ಗ್ರಾಮದಲ್ಲಿ ಇವತ್ತೊಂದು ಯೋಚನೆ ಮಾಡಿದ್ರೆ ನಿಮಗೆ ಬಳಂಜ ಗ್ರಾಮದಲ್ಲಿ ಇದ್ದವರು ಮಾತ್ರ ಅಲ್ಲ, ಅವರಿಗೆ ಬೇಕು, ಅವರಿಗೆಲ್ಲ ಸೌಕರ್ಯಗಳು ಯಾಕೆ ಈ ಗ್ರಾಮದಲ್ಲಿ ಆಗ್ಬಾರ್ದು? ಕಟ್ಟಡಗಳ ಅಭಿವೃದ್ಧಿ ಅಲ್ಲ, ರೋಡ್ ಅಭಿವೃದ್ಧಿ ಒಂದು ಭಾಗ, ಆದ್ರೆ ಸೌಕರ್ಯಗಳಿವೆ. ನೀರಿನ ಸೌಕರ್ಯ ಇದೆಯಾ? ಟವರ್ ಇದೆಯಾ? ಇಲ್ಲಿ ನಿಲ್ಲಿಕ್ಕೆ ವ್ಯವಸ್ಥೆಗಳಿವೆ? ಗಾರ್ಡನ್ ಇದೆಯಾ? ಸ್ವಿಮ್ಮಿಂಗ್ ಪೂಲ್ ಇದೆ? ಒಂದು ಗೇಮ್ಸ್ ಆಡ್ಲಿಕ್ಕೆ ಗೇಮ್ ಸೆಂಟರ್ ಇದೆಯಾ? ನಮ್ಮ ಮಕ್ಕಳು ಮತ್ತೆ ಆರೋಗ್ಯ ದೃಷ್ಟಿಕೋನದಿಂದ ಹಾಗೂ ಎಲ್ಲಾ ವ್ಯವಸ್ಥೆಯಲ್ಲಿ ಬಳಂಜದಲ್ಲಿ ಇದೆ. ಆದ್ರೆ ಬಳಂಜ ಒಂದು ಹೆಮ್ಮೆಯ ಗ್ರಾಮ ಆಗ್ತದೆ. ಸಂಪಾದನೆ ಎಲ್ಲರೂ ಮಾಡ್ತಾರೆ. ಕೃಷಿ ಬೇಕು, ಅದಕ್ಕೆ ಉದ್ಯಮ ಬೇಕು. ಉದ್ಯಮಕ್ಕೆ ವ್ಯವಸ್ಥೆಗಳುಂಟಾ? ಅದಕ್ಕೆ ಬೇಕಾದ ವಿದ್ಯುತ್ ಇದೆಯಾ? ಕೃಷಿ ಬೇಕಾದ ಮಾಹಿತಿ ಇದೆಯಾ? ಕೃಷಿ ಮಾಡ್ಲಿಕ್ಕೆ ಅನುಕೂಲತೆ ಇದೆಯಾ? ಡೈರಿ ಹೈನುಗಾರಿಕೆ ಮಾಡ್ತೀರಿ, ಅದಕ್ಕೆ ಬೇಕಾದ ವ್ಯವಸ್ಥೆ ಇದೆಯಾ? ಮೂರು ತಾಲೂಕಲ್ಲಿ 4 ಡೈರಿ ಇದೆ ಅಂತ ಹೆಮ್ಮೆಯಿಂದ ಇದೆ. ಅದರ ಉದ್ದೇಶ ಏನು? ದನ ಸಾಕೋರಿಗೆ ಬಹಳ ಎನ್ಕರೇಜ್ಮೆಂಟ್ ಆಯ್ತು. ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ಈ ಪಂಚಾಯತ್ ನೆನೆಸಿಕೊಂಡ್ರೆ ನಮ್ಮ ಊರು ನಮ್ಮ ಹೆಮ್ಮೆ ಆಗ್ತದೆ. ಅದು ನಮ್ಮ ಊರು ಹೆಮ್ಮೆ ಆದ್ರೆ, ನಾನು ಎಲ್ಲರಿಗೂ ಹೇಳಿದಾಗೆ ನಮ್ಮ ಮನೆಯ ಮಕ್ಕಳು ಹೊರವರಿಗೆ ರಿಟೈರ್ಡ್ ಆಗುವಾಗ್ಲಿ, ಅವರ ಪುಳ್ಳಿಯವರಾಗ್ಲಿ ಊರಿಗೆ ಬಂದ್ರೆ ಇಲ್ಲಿಯೇ ನಿಲ್ಲುವಂತ ವಾತಾವರಣ ಮಾಡಿಕೊಡ್ತೀರ. ಅವ್ರ ಊರು ಹೇಳ್ಬೇಕು, ನಾನು ಬಳಂಜಕ್ಕೆ ಹೋಗ್ತಾನೆ ಮಾರೆ, ಅದು ಬಹಳ ಒಳ್ಳೆ ಊರು ಅಂತ ಹೇಳುವಾಗೆ ಮಾಡ್ತೀರ. ಹಾಗಾದ್ರೆ ಹೆಮ್ಮೆ ಊರು ಅಂತ ಲೆಕ್ಕ. ಈ ಹೆಮ್ಮೆ ಊರು ಮಾಡೋದು ಯಾರ ಕೈಯಲ್ಲಿದೆ? ಬಳಂಜ ಗ್ರಾಮದವರ ಕೈಯಲ್ಲಿದೆ. ನಿಮ್ಮಲ್ಲಿ ತುಂಬಾ ಜನ ಹೊರಗಿದ್ದಾರೆ, ತುಂಬಾ ಜನ ಕೊಡುಗೆ ಕೊಡೋರಿದ್ದಾರೆ. ಅಲ್ಲಿ ಪುತ್ತೂರಿನಲ್ಲಿ ಒಬ್ರು ಅಬ್ಬುದಾಲಿ ಜಯರಾಮ್ ಶೆಟ್ಟಿ ಅಂತಿದ್ದಾರೆ. ಅವರು ಮೊನ್ನೆ ಒಂದು ಬಂಟರ ಸಂಘದ ಒಂದು ಕಾರ್ಯಕ್ರಮ ಆಯ್ತು. ಬಂಟರ ಸಂಘ ದೊಡ್ಡ ಒಂದು ಜಾಗ ತೆಗಿತೇವೆ, ಎಲ್ಲ ಸೌಕರ್ಯ ಮಾಡ್ತೇವೆ ಅಂತ ಕರೆ ಕೊಟ್ಟು ಆನ್ಲೈನ್ ಆಯ್ತು. ನೇರ ಪ್ರಸಾರಲ್ಲಿ ಕಲಿಂದ ಕೇಳ್ತಾ ಇದ್ರು ಜಯರಾಮ್ ಶೆಟ್ಟಿ ಅಬ್ಬುದಾಯ ಅವರು. ನಮ್ಮ ಊರಿನ ಕಾರ್ಯಕ್ರಮ ಅಂತ 10 ಲಕ್ಷ ಡೊನೇಷನ್ ಆನ್ಸರ್ ಮಾಡಿ, 10 ಲಕ್ಷ ನಾನು ಕೊಡ್ತೇನೆ, ಊರಿಗೆ ಅಭಿವೃದ್ಧಿ ಮಾಡಿ. ನನಗೆ ಊರಿಗೆ ಬರುವಾಗ ನನ್ನ ತಂದೆ ತಾಯಿದ್ದಾರೆ, ಹೆಣ್ಣು ಮಕ್ಕಳಲ್ಲಿದ್ದಾರೆ, ಅವ್ರಿಗೆ ಸಂತೋಷ ಆಗಬೇಕು, ನನಗೆ ಸಂತೋಷ ಆಗ್ತದೆ. ದುಡ್ಡು ಉಂಟು, 10 ಲಕ್ಷ ಕೊಟ್ಟಿದ್ರು. ದುಡ್ಡು ಕೊಡೋರು 10 ಲಕ್ಷ ಕೊಡ್ಲಿ, 1,000 ಕೊಡ್ಲಿ, ಅದು ನನಗೆ ಅಲ್ಲ. ಆದರೆ ಊರಿನ ಅಭಿವೃದ್ಧಿಗೆ ಶ್ರಮದಾನ ಮಾಡಿ ಅದು ಮಾಡಿ. ಊರಿನ ಅಭಿವೃದ್ಧಿಗೆ ಬಳಂಜದ ಎಲ್ಲರೂ ಮನಸ್ಸು ನಿರ್ಣಯ ತಗೊಂಡ್ರೆ ಅಲ್ಲಿಗೆ ಅಭಿವೃದ್ಧಿ ಅಂತ ಹೇಳಿಕೆ ಬರ್ತಾರೆ. ಮತ್ತೆ ಎಲ್ಲರೂ ನಮ್ಮದು ದೇಶ ಮುಖ್ಯ ಇದೆ. ನಾನು ದೇಶ ಮುಖ್ಯ ಅಲ್ಲ ಅಂತ ಹೇಳುದಲ್ಲ, ನಾನು ಹೇಳುದು ಗಾಂಧಿ ಹೇಳಿದಾಗೆ ನಮ್ಮ ಮನೆ ಮುಖ್ಯ. ಮೊದಲಾಗಿ ನಮ್ಮ ಮನೆ, ನಮ್ಮ ಹೆಂಗಸರು, ನಮ್ಮ ಮಕ್ಕಳು ಮುಖ್ಯ. ಮನೆ ನಂತರ ನೆರೆ ಮನೆ ಮುಖ್ಯ. ನೆರೆ ಮನೆಯಿಂದ ಊರು ಮುಖ್ಯ. ರಸ್ತೆ ಮುಖ್ಯ. ನಮ್ಮ ರಸ್ತೆ ನಂತರ ನಮ್ಮ ಪಂಚಾಯತ್ ಮುಖ್ಯ. ಪಂಚಾಯತ್ ಸೊಸೈಟಿ ನಮಗೆ ಮುಖ್ಯ. ಇಲ್ಲಿಯ ಶಾಲೆ ಮುಖ್ಯ. ಇಲ್ಲಿ ಆಡಳಿತ ಮುಖ್ಯ. ಇದು ಎಲ್ಲವೂ ನಮಗೆ ಮುಖ್ಯ ಆದಾಗ, ಇದು ಅಭಿವೃದ್ಧಿ ಆದಾಗ ನಾವು ದೇಶ ಅಭಿವೃದ್ಧಿ ಆದಾಗ, ನಾವು ನಮ್ಮ ನೆಲವನ್ನ, ನಮ್ಮ ಊರನ್ನ, ನಮ್ಮ ಪಂಚಾಯತ್ ಅನ್ನ, ನಮ್ಮ ಸೊಸೈಟಿ ಅಭಿವೃದ್ಧಿ ಮಾಡಿದ್ರೆ ದೇಶದ ಅಭಿವೃದ್ಧಿ ಮಾಡ್ಬೇಕಂತಿಲ್ಲ. ಊರೇ ನಮ್ಮ ದೇಶ. ಎಲ್ಲ ಪಂಚಾಯತಿಯಲ್ಲಿ ಆಯ್ತು, ದೇಶದ ಅನ್ನಷ್ಟಕ್ಕೆ ಅಭಿವೃದ್ಧಿ ಆಯ್ತು. ನಾವು ಗಡಿ ಕಾಯ್ಲಿಕ್ಕೆ ದೇಶಕ್ಕೆ ಹೋಗುದಿಲ್ಲ. ಡೆಲ್ಲಿಯ ರಕ್ಷಣೆ ಮಾಡೋ ಅವಶ್ಯಕತೆ ನಮಗಿಲ್ಲ. ಆ ಊರಲ್ಲಿ ಜನ ಇದ್ದಾರೆ. ನಮ್ಮ ರಕ್ಷಣೆ, ನಮ್ಮ ಊರಿನ ಅಭಿವೃದ್ಧಿ ಮಾಡಿ ಅವರಿಗೆ ಆ ಫಲವನ್ನು ಕೊಡ್ತೇವಲ್ಲ, ಅದು ದೇಶದ ಅಭಿವೃದ್ಧಿ ಅಂತ ನಂಬಿದವನ. ಹಾಗೆ ಪ್ರತಿ ಗ್ರಾಮದವರಿಗೆ ಹೇಳುದು, ಮೊದಲಾಗಿ ನಿಮ್ಮ ಮನೆಯಿಂದ ಪ್ರಾರಂಭ ಮಾಡಿ. ನಿಮ್ಮ ಮನೆ, ನಿಮ್ಮ ಊರು ಸಂಪದ್ಭರಿತ ಆದ್ರೆ ಅಲ್ಲಿ ಉತ್ಪನ್ನವಿದೆ, ನಿಮ್ಗೆ ಆಗ್ತದೆ. ಇವತ್ತೊಂದು ಪತ್ರಿಕೆಯಲ್ಲಿ ನ್ಯೂಸ್ ಬಂದಿದೆ, ನಮ್ಮಲ್ಲಿ ನಿಡ್ಲೆಯಲ್ಲಿ ಕೃಷಿ ಮಾಡೋರು, ಒಂದು ಆಳತಟ್ಟೆ ಮಾಡೋರು, 20 ಕೋಟಿಯವರಿಗೆ ಅನುದಾನ ಬಂತು, 100 ಕೋಟಿ ಗುರಿ ಇಡ್ತೇನೆ ಅಂತ ಹೇಳಿದ್ದಾರೆ. ಅದು ಹಾಳೆತಟ್ಟೆ, ದಿನಕ್ಕೆ 3 ಲಕ್ಷ ಹಾಳೆತಟ್ಟೆ ಮಾಡ್ತಂತೀರಿ. ಎಲ್ಲಿ? ನಿಡ್ಲೆ ಅಂತ ಗ್ರಾಮದಲ್ಲಿ ಕೂತು ಒಂದು ಹಾಳೆತಟ್ಟೆ ಮಾಡೋ ಮೂಲಕ ಅವ್ರ ಜೊತೆ ಜಗತ್ತಿಗೆ ಆಫೀಸ್ ಮಾಡ್ತೇನೆ. ಆಫೀಸ್ ಹೆಡ್ ಆಫೀಸ್ ಅದು ನಿಡ್ಲೆ. ಹಾಳೆತಟ್ಟೆ ಫ್ಯಾಕ್ಟರಿಯಲ್ಲಿ ನಿಡ್ಲೆಯಲ್ಲಿ. ಹಾಗಿದ್ರೆ ನಿಡ್ಲೆ ಕೂತ್ಕೊಂಡು ಜಗತ್ತಿಗೆ ಅಭಿವೃದ್ಧಿ ಮಾಡುವಂತ ಒಂದು ಕಾರ್ಯಕ್ರಮ ನಿಡ್ಲೆ ಅಂತ ಊರು ನಡೀತದೆ. ಅದು ಎಲ್ರಿಗೂ ಆಗುದಿಲ್ಲ. ಎಲ್ಲ ಪ್ರಬಲ ಗ್ರಾಮದಲ್ಲಿ ಅವರು ಸಂಪಾದನೆ ಮಾಡಿದ್ರೆ, ಅವರು ಉತ್ಪಾದನೆ ಮಾಡಿದ್ರೆ ಅದು ಜಗತ್ತಿಗೆ ಹೋಗ್ತಾ ಇದ್ರೆ ಅದು ಅಭಿವೃದ್ಧಿ. ನಮ್ಮ ಊರಲ್ಲಿ ಸಿಗ್ಬೇಕು, ಮೊದಲಾಗಿ ನಮ್ಮ ಪಂಚಾಯತಿಯಲ್ಲಿ ಸಿಗ್ಬೇಕು, ತಾಲೂಕಲ್ಲಿ ಸಿಗ್ಬೇಕು. ಜಗತ್ತಿಗೆ ಹೋಗುವಂತ ವ್ಯವಸ್ಥೆಗಳು ಇವತ್ತು ತಂತ್ರಜ್ಞಾನ ಇದೆ. ಆ ತಂತ್ರಜ್ಞಾನ ಅರಿವು ಕೇಂದ್ರದ ಕೊಡ್ತೀವಿ. ನಿಮ್ಮಲ್ಲಿ ಯಾರೇ ಅಭಿವೃದ್ಧಿ ಮಾಡಲಿ ಪಂಚಾಯತ್ ಅಧ್ಯಕ್ಷರೇ, ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ.
ಪ್ರಚಾರ ನಾವು ಕೊಡ್ತೇವೆ, ಅವರಿಗೆ ಆರ್ಥಿಕ ವ್ಯವಸ್ಥೆಗೆ ನಾವು ಬ್ಯಾಂಕ್ ಲೋನಿಗೆ ಬ್ಯಾಂಕ್ ಹತ್ರ ಮಾತಾಡ್ತೇವೆ. ಆ ಮೂಲಕ ಪ್ರತಿ ಮನೆ ಅಭಿವೃದ್ಧಿ ಆಗ್ಲಿ, ಪ್ರತಿ ಕೃಷಿಕ ಅಭಿವೃದ್ಧಿ ಆಗ್ಲಿ, ಮನೆ ಮೇಲೆ ತೆಂಗಿನ ಗಿಡ ನಡ್ಲಿ, ಹಣ್ಣಿನ ಗಿಡ ನಡ್ಲಿ, ಗೇಲು ಪೆಟ್ಟಿಗೆ ಇಡ್ಲಿ. ಮೊನ್ನೆ ನಾನು ಕಾಪಿ ನಡ್ಕ ಬಂದಾಗ ಅನಾನಸ್ ಗಿಡ ನಡ್ತಾ ಇದ್ರು. ಏನುಂಟ ನಡ್ಲಿ, ಊರ ಜಾಗೆಯಲ್ಲಿ ಕೃಷಿ ಮಾಡ್ಲಿ, ಉತ್ತೇಜನ ಮಾಡ್ಲಿ, ಆಗ ಅವನ ಅಭಿವೃದ್ಧಿ ಆದ, ಊರಿನ ಅಭಿವೃದ್ಧಿ ಆಯ್ತು. ಎಲ್ಲರಾದಾಗ ಊರ ಅಭಿವೃದ್ಧಿ. ಬಳಂಜ ಗ್ರಾಮವನ್ನು ಸ್ವಚ್ಛ ಗ್ರಾಮಗಳಿಗೆ ಪಂಚಾಯತ್ ಅಧ್ಯಕ್ಷರು ಪ್ರಯತ್ನ ಮಾಡ್ತಾರೆ, PDO ಪ್ರಯತ್ನ ಮಾಡ್ತಾರೆ. ನಾನೊಂದು ಕರೆ ಕೊಡಬಲ್ಲೆ ಇವತ್ತು, ನಿಮ್ಮ ಬಳಂಜ ಗ್ರಾಮದಲ್ಲಿ ನೆಲ ಕಾಣದ ಹಾಗೆ ಹಸಿರು ಹೊದಿಕೆ ಮಾಡಿದ್ರೆ, ಅಲ್ಲಲ್ಲಿ ಗಿಡ ನಟ್ರೆ, ಮನೆ ಮನೆಯಲ್ಲಿ ಗಿಡ, ನಿಮ್ಮ ಮನೆಯಲ್ಲಿ ಮಾತ್ರ ಪರಿಸರ, ಹೊರಗೆ ನೆಲದಲ್ಲಿ ಜಾಗ, ಪ್ರತಿ ಊರಲ್ಲಿ ಜಾಗೆಯಲ್ಲಿ ಎಲ್ಲೆಲ್ಲಿ ನೆಲ ಕಾಣ್ತದ ಅಲ್ಲೆಲ್ಲ ಗಿಡ ನಡುವ ಮೂಲಕ, ಅಥವಾ ಹುಲ್ಲು ಬಾರಿಕೆ ಮಾಡುವಾಗ, ಹಣ್ಣಿನ ಗಿಡ ನಡುವ ಮೂಲಕ, ಮೆಡಿಸಿನ್ ಪ್ಲಾಂಟ್ ನಡ್ಲಿ, ಏನ್ ಬೇಕಾದ್ರೆ ಮಾಡಿ. ಬಳಂಜ ಗ್ರಾಮದಲ್ಲಿ ಸಿಗದ ವಸ್ತು ಇಲ್ಲ. ಹಣ್ಣಿನ ಗಿಡ ಸಿಗ್ತದೆ, ಅವರ ಮನೆ ಒಂದು ಗಿಡ, ಅಲ್ಲಿ ಮೆಡಿಸಿನ್ ಪ್ಲಾಂಟ್ಸ್ ಇದೆ, ಅಲ್ಲಿ ಹುಲ್ಲಿದೆ, ಅಲ್ಲಿ ಹೂವಿನ ಗಿಡ ಇದೆ, ಅಲ್ಲಿ ಗ್ರೀನ್, ಎಲ್ಲ ಕಡೆ ಗ್ರೀನ್, ಕಲ್ಮಶ ಇಲ್ಲ, ಗಲೀಜಿಲ್ಲ, ಆರೋಗ್ಯಕ್ಕಂತ ಬಳಂಜ ಗ್ರಾಮ ಆಗ್ತದೆ. ಆರೋಗ್ಯ ಅಂದ್ರೆ ಟೈಫಾಯ್ಡ್ ಬರುದಿಲ್ಲ, ಜಾಂಡಿಸ್ ಬರುದಿಲ್ಲ. ನಮ್ಮಲ್ಲಿರುವ ತುಂಬಾ ಕಾಯಿಲೆಗಳು ಬರುದು ಸ್ವಚ್ಛತೆ ಇಲ್ಲದಿರುವುದರಿಂದ, ಕಾಯಿಲೆ ಹರಡಲಿಕ್ಕಿರುವ ವಾತಾವರಣ ಇರುವುದರಿಂದ. ಇವತ್ತು ಸ್ವಚ್ಛತೆ ಬಗ್ಗೆ ಪಂಚಾಯತಿ ಮತ್ತು ಸೊಸೈಟಿ ಅದು ಕಾನೂನು ಅವರಲ್ಲ, ಅವರೇ ಆರೋಗ್ಯಕ್ಕಾಗಿ ಅಲ್ಲ, ಇಡೀ ಪಂಚಾಯತಿ ಒಂದು ನಿರ್ಣಯ ತಗೊಂಡ್ರೆ ನಮ್ಮ ಪಂಚಾಯತಿ ಅತ್ಯಂತ ಸ್ವಚ್ಛ ಪಂಚಾಯತಿ, ಗ್ರೀನರಿ ಇರುವ ಪಂಚಾಯತಿ, ಆರೋಗ್ಯಕ್ಕೆ ಒಳ್ಳೆಯದು, ಆಕ್ಸಿಜನ್ ಬರ್ತದೆ, ಕಾರ್ಬನ್ ಡೈಆಕ್ಸೈಡ್ ಇಲ್ಲ. ಡೆಲ್ಲಿಯಲ್ಲಿ ಶ್ವಾಸ ತೆಗಿಲಿಕ್ಕೆ ಆಗುದಿಲ್ಲ, ಡೆಲ್ಲಿ ದೊಡ್ಡ ಕೇಂದ್ರ, ಅಲ್ಲಿ ಶ್ವಾಸ ತೆಗಿಲಿಕ್ಕೆ ಕಷ್ಟಪಡ್ತಾರೆ, ಹೊರ ಊರಿಗೆ ಹೋಗಿ ಶ್ವಾಸ ತಗೊಳ್ಳಿಕ್ಕೆ ಬರ್ತಾರೆ, ಆಕ್ಸಿಜನ್ ತಕೊಂಡು ಸಿಲಿಂಡರ್ ಇಟ್ಕೊಂಡು ಬರ್ತಾರೆ. ಅಂತ ಊರು ನಮ್ಮದಲ್ಲ, ನಮ್ಮೂರು ಅತ್ಯಂತ ಹೆಮ್ಮೆ ಊರು ಆಗ್ಬೇಕಂತ ನಿರ್ಣಯ ನೀವು ತಗೊಳ್ಬೇಕಾಗ್ತದೆ. ಹಾಗೆ ಇಲ್ಲಿ ಕೂಡ ಇದನ್ನು ಸುದ್ದಿಯವರ ಕಾರ್ಯಕ್ರಮ ಅಂತ ತಗೊಳ್ಬೇಡಿ. ಯಾಕೆ ಸುದ್ದಿಯವರ ಕಾರ್ಯಕ್ರಮ ತಗೊಂಡು ಕೂಡಲೇ ಬಹಳ ಕಷ್ಟ ನಿಮಗೆ ಆಗ್ತದೆ. ಬೇರೆ ಮಾಧ್ಯಮದವರು ಯೋಚನೆ ಮಾಡ್ತಾರೆ ಸುದ್ದಿಯವರ ಕಾರ್ಯಕ್ರಮ ಅಂತ, ನಾವು ನ್ಯೂಸ್ ಮಾಡುದಿಲ್ಲ, ಅದು ದೊಡ್ಡ ಸಮಸ್ಯೆ, ಅದೊಂದು ಮಾಧ್ಯಮದಲ್ಲಿರುವ ಒಂದು ಸಂಕಟ ಅದು. ಆದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ ವಿಡಿಯೋನೇ ಸ್ವಾಗತ ಮಾಡಿದ್ದು, ಅಧ್ಯಕ್ಷತೆ ವಹಿಸಿದ್ದು ಪಂಚಾಯತ್ ಅಧ್ಯಕ್ಷರು, ಉದ್ಘಾಟನೆ ಮಾಡಿದ್ದು ನಮ್ಮ ದೀಪ್ ಹಚ್ಚಿದ್ದು ವಸಂತ ಶಾಲೆಯನ್ನು. ಹಾಗೆ ಸುದ್ದಿಯವರ ಪಾತ್ರ ಒಂದು ನೂಲಿನ ಹಾಗೆ, ಪ್ರಚಾರ ಮಾಡೋ ವೇದಿಕೆ. ಮತ್ತು ಇವತ್ತು ದಾಖಲೆ ನಿಮ್ಗೆ ಏನು ಕೊಟ್ಟಿದ್ದೇವ ಅದು ಇವತ್ತಿನ ಮಟ್ಟಿಗೆ ಪಂಚಾಯತ್ಧ್ಯಕ್ಷರು ಗಮನಿಸಬೇಕು, PDOನು ಗಮನಿಸಬೇಕು, ಮೆಂಬರ್ ಗಮನಿಸಬೇಕು. ಇವತ್ತಿನ ಮಟ್ಟಿಗೆ ಬಳಂಜ ಹೇಗಿದೆ ಇದನ್ನು ಕೊಟ್ಟ ಮೇಲೆ 1 ತಿಂಗಳು ಕಳೆದ ಮೇಲೆ ಪುನಃ ಕೇಳ್ತೇವೆ, ಏನಾಯ್ತು ಅಭಿವೃದ್ಧಿ ಕೊಡಿ, ಚಾನಲ್ಗೆ ಹಾಕ್ತೇವೆ. 1 ತಿಂಗಳು ಕಳೆದ ಮೇಲೆ ಕೇಳ್ತೇವೆ, ಪ್ರತಿ ತಿಂಗಳು ಕೇಳ್ತೇವೆ, ಏನ್ ಅಭಿವೃದ್ಧಿ ಆಯ್ತು ಬಳಂಜದಲ್ಲಿ, ಏನು ಮುಂದೆ ಹೋದ್ರಿ, ಒಮ್ಮೆಗೆ ಎಲ್ಲರೂ ಮಾಡಬೇಡಿ, ಏನ್ ಅಭಿವೃದ್ಧಿ ಮಾಡಿದ್ರಪ್ಪ ನಮಗೆ ಕೊಡಿ, ನಾವು ಪ್ರಚಾರ ಮಾಡ್ತೇವೆ. 1 ವರ್ಷ ಆದ ಕೇಳ್ತೇವೆ, ಬಳಂಜ ಅಭಿವೃದ್ಧಿ ಹೇಗಾಯ್ತು, ಕಳೆದ ವರ್ಷ ಹೇಗಿತ್ತು, ಈ ವರ್ಷ ಹೇಗಾಯ್ತು. 1 ವರ್ಷ ಬರೋ ವರ್ಷ ಕೇಳ್ತೇವೆ, ಪ್ರತಿ ವರ್ಷ ನಿಮ್ಮೊಟ್ಟಿದ್ದಾರೆ, ಪ್ರತಿ ವರ್ಷಕ್ಕೆ ಏನು ಅಭಿವೃದ್ಧಿ ಆಯ್ತಾ ನಮ್ಮ ಗಮನಕ್ಕೆ ತನ್ನಿ. ಅದು ನಿಮ್ಮ ಸಾಧನೆ, ನಿಮಗೆ ಓಟು ಯಾವ್ದಿದ್ರು ನಿಮಗೆ, ಪ್ರಚಾರ ನಿಮಗೆ, ಪ್ರಯೋಜನ ನಿಮಗೆ. ನಾವು ಬಂದಾಗ ನಮಗೆ ಸಂತೋಷ ಕೊಡುವಂತ ಒಂದು ಕಾರ್ಯಕ್ರಮ. ಇದನ್ನು ಬಳಂಜಕ್ಕೆ ಮಾತ್ರ ನಿಲ್ಲಿಸುವುದಿಲ್ಲ, ನೆಕ್ಸ್ಟ್ ವಿಜಯಗೆ ತಗೊಂಡೋಗ್ತಾ ಇದ್ದೆ, ಬೇರೆ ಪಂಚಾಯತಿ ತಗೊಂಡೋಗ್ತೇವೆ. ಪ್ರತಿ ಪಂಚಾಯತಿಯಲ್ಲಿ ಬೆಳ್ತಂಗಡಿಯಲ್ಲಿ ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಆದರೆ ನಮಗೆ ಅತ್ಯಂತ ಹೆಮ್ಮೆ, ಯಾಕೆಂದ್ರೆ ಬಳಂಜ ನನಗೆ ಬಹಳ ಸಂತೋಷದ ಊರು. ನಾನು ಮುಂದೆ ಬೆಳ್ತಂಗಡಿ ಬಂದಾಗ ಯಾವಾಗಲೂ ಹೋದ್ರೆ ವಸಂತ ಸಾಲರ ಮನೆಯಲ್ಲಿ ಮನೆಯಿಸಿ ಮಾತಾಡಿ ಹೋಗುದುಂಟು. ನಿಮ್ಗೆಲ್ಲ ವೈಯಕ್ತಿಕ ಹೇಳುದಾದ್ರೆ, ನನಗೆ ಸಮಸ್ಯೆಗಳಾದಾಗ, ಪತ್ರಿಕೆ ತೊಂದರೆಗಳಾದಾಗ ನಾವು ಕೂತು ಮಾತಾಡಿದ್ದೀನಿ, ಇವಾಗಲೂ ಮಾತಾಡ್ತೇವೆ. ಯಾಕಂದ್ರೆ ಅವರೊಟ್ಟಿಗೆ ಅತ್ಯಂತ ವಿಶ್ವಾಸ ಒಂದು ವ್ಯಕ್ತಿ, ಮತ್ತೆ ನಮ್ಮ ಒಳ್ಳೆದಕ್ಕೆ ಮಾತಾಡ್ತೇವೆ. ಮತ್ತೆ ಇಲ್ಲಿ ಕೂಡ ಅಲ್ಲಿ ಹಿಂದೆ ಒಂದು ಮುಂದೆ ಒಂದಿಲ್ಲ, ಇಂಥ ವ್ಯಕ್ತಿಗಳು ಅಪರೂಪ. ಹಾಗೆ ಬಳಂಜದಲ್ಲಿ ನನಗೆ ಅತ್ಯಂತ ಒಳ್ಳೆ ಪ್ರೋತ್ಸಾಹಕ್ಕಿದೆ. ಹಾಗೆ ನಮ್ಮ ಪೂಜಾರಿ ಬಂದಿದ್ದಾರೆ, ಈಗ ಡಯಾಲಿಸಿಸ್ ಮಾಡಿ ಬಂದಿದ್ದಾರೆ. ಅದು ನಾನು ಅದಕ್ಕೆ ಒಂದು ವಿಶೇಷವಾದ ಅಭಿನಂದನೆ ಕೊಡ್ಬೇಕಂದ್ರೆ, ಡಯಾಲಿಸಿಸ್ ಮಾಡಿ ಇವತ್ತು ಬಂದು ಕೂತಿದ್ದಾರೆ ಅಂತ ಹೇಳಿ ಅದು ಅತ್ಯಂತ ದೊಡ್ಡ ಒಂದು ಮನಸ್ಸಿನ ಕೊಡುಗೆ ಅಂತ ಹೇಳಿ ಕಳಿಸ್ತಾರೆ. ಮನಸ್ಸಿನ ಕೊಡುಗೆ ಅಂತ ಕೊಡುಗೆ ನಿಮ್ಮ ಊರಿದ್ದಾರೆ, ಒಳ್ಳೆ PDO ಇದ್ದಾರೆ, ಒಳ್ಳೆ ಅಧ್ಯಕ್ಷರಿದ್ದಾರೆ, ಒಳ್ಳೆ ಕಾರ್ಯಕ್ರಮ ಇದೆ. ನಾನು ಸಂತೋಷ್ ಕಾಪಿನಾಡು ತುಂಬಾ ಸತಿ ಮಾತಾಡ್ತಿರ್ತಾನೆ, ಯಾಕೆಂದ್ರೆ ಅವ್ರದ್ದು ಯಾವಾಗ ನೋಡಿ ಸಮಾಜ ಸೇವೆಯಲ್ಲಿ ಇರ್ತಾರೆ, ಅವರಿಗೆ ಸಮಾಜ ಸೇವೆ ಮಾಡೋದು ತುಂಬಾ ಅವಕಾಶ ಇದೆ. ಒಂದು ಬಳಂಜ ಗ್ರಾಮವನ್ನ ಒಂದು ಮಾದರಿ ಗ್ರಾಮ ಮಾಡೋಲ್ಲಿ, ಹೆಮ್ಮೆಯ ಗ್ರಾಮ ಮಾಡೋಲ್ಲಿ ಅವರ ಪಾತ್ರ ಬಹಳ ಮುಖ್ಯ ಅಂತ ನೆನೆಸಿಕೊಂಡು ನಾನು ಎಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಇನ್ನೊಂದು ಸತಿ ಬಂದಾಗ ಬಳಂಜದಲ್ಲಿದ್ದ ಎಲ್ಲ ಪತ್ರಿಕೆ ಅಂತ ಪ್ರದರ್ಶನ ಇಡ್ತೇನೆ, ಬಳಂಜದ ವಿಡಿಯೋಗಳನ್ನು ಇಡ್ತೇನೆ. ಬಳಂಜರು ಬಂದು ನಮ್ಮ ಅಭಿವೃದ್ಧಿ ಆಯ್ತು ಅಂತ ಹೇಳುದನ್ನ ಹಿಂದಿನಿಂದ ಬಂದನ್ನು ಇಡ್ತೇವೆ, ಮುಂದಿನ ಬಂದನ್ನು ನಿರಂತರ ಇಡ್ಲಿಕ್ಕೆ ಹೇಳ್ತಾ ನನ್ನ ಮಾತನಿಸ್ತೇನೆ. ನಮ್ಮ ಊರು ನಮ್ಮ ಹೆಮ್ಮೆ ಅನ್ನೋದು ಅದು ಸುದ್ದಿವಾಹಿನಿಯ ಕಾರ್ಯಕ್ರಮ ಅಲ್ಲ, ಅಥವಾ ಅರಿವು ಮಾಹಿತಿ ಕೇಂದ್ರದ ಕಾರ್ಯಕ್ರಮ ಅಲ್ಲ, ಬದಲಾಗಿ ಅದು ಬಳಂಜದ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ ಅನ್ನೋದು ಪ್ರತಿಯೊಬ್ಬರು ಕೂಡ ಭಾವಿಸಬೇಕು ಅಂತ ಹೇಳ್ತಾ ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಥ್ಯಾಂಕ್ ಯು ಸರ್. ಇದೀಗ ಉದ್ಘಾಟನೆ ಮಾಡಿರುವಂತಹ ಜನಜಾಗೃತಿ ವೇದಿಕೆಯ ಸ್ಥಾಪಕಾಧ್ಯಕ್ಷರಾಗಿರುವಂತಹ ವಸಂತ ಸಾಲಿನವರು ಮಾತಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಆಗಿ ಅದು ಅಲ್ಲಿಗೆ ಅದನ್ನು ಉದ್ದ ಹೇಳ್ತಾ ಹೋದ್ರೆ ಸಭೆಯಲ್ಲ ಕೃಷ್ಣಪ್ಪರಿಗೆ ಮತ್ತು ಸುಬ್ರಹ್ಮಣ್ಯರಿಗೆ ಬೇಡ, ನಿಮಗೆಲ್ಲ ಬುದ್ಧ ಆದಷ್ಟು ಒಳ್ಳೇದಂತ ಗ್ರಹಿಸಿದ್ವಿ. ಯಾಕಂತ ಹೇಳಿದ್ರೆ
ಅದು ನೀವು ಕೇಳಿಲ್ಲ, ಭ್ರಷ್ಟರಿಗೆ ಅತ್ಯುತ್ತಮ ಭ್ರಷ್ಟರು ಅಧಿಕಾರಿಗಳು ಯಾರು ಅನ್ನುವಂಥದ್ದು ಎಂಬತ್ತೈದರಲ್ಲಿ ಮಾಡಿದ್ದು ಹೋರಾಟ. 85ರಲ್ಲಿ ಹೋರಾಟ ಮಾಡುವಂಥದ್ದು ಎದೆಗಂಟೆ ಬೇಕು. ಇಲ್ಲದಿದ್ರೆ ಈಗ ಪತ್ರಿಕೆಗಳು ಇಂಡಿಯನ್ ಎಕ್ಸ್ಪ್ರೆಸ್ ಎಂತ ಪತ್ರಿಕೆಗಳು ಅದೊಂದು ಧೈರ್ಯ. ಒಮ್ಮೆ ಪ್ರಜಾವಣೆಯಲ್ಲಿ ಬೇರೆ ಯಾರ್ದೋ ಬಂತು, ಕುಂಡ್ರೆ ಮುಖ್ಯಮಂತ್ರಿ ಇರುವಾಗ ಮುಂಚಿಗೆ ಪೇಚಾಟ ಮಾಡಿದ್ದು ಸಡನ್ ನೆನಪಿರ್ಬೋದು. ಆದ್ರೆ ಅವರ ಹೋರಾಟ ಬೇರೆ ಪತ್ರಿಕೆ ಅವ್ರದ್ದು. ಈಗ ಅವರಿಟ್ಟು ಯಾರು ಅದನ್ನು ನಿಯಂತ್ರಿಸಲಿಕ್ಕೆ ಹೋದ ಯಾರು ಸರ್ಕಾರವೇ ಬಿದ್ದೋಯ್ತು ಅಂತ ಪತ್ರಿಕೆಗಳ ಸ್ವಾತಂತ್ರ್ಯತೆಯನ್ನು ನಾನು ಉಲ್ಲೇಖ ಮಾಡ್ಕೊಂಡು ಹೇಳಿದ್ದೀನಿ ಹೊರತು ಬೇರೆ ಏನಲ್ಲ. ಈಗ ಮೊನ್ನೆ ಒಂದು ನಮ್ಮ ಶಾಲೆ ತಾಲೂಕು ಮಟ್ಟದ ಕ್ರೀಡೋತ್ಸವ ಆಗುವಾಗಲೂ ನಾನು ಅಲ್ಲಿ ಎಲ್ಲ ಪ್ರೀತಿ ಮಾಡಿಸಿದಾಗ ನನ್ನ ಒಂದು ಮಾತಿನಲ್ಲಿ ಹೇಳಿದೆ, ನಿಮಗೆ ಸೌಲಭ್ಯ ಹೇಗೆ ಆಗಿದೆ ಆಗದ್ದನ್ನು ನೀವು ಎದ್ದು ನಿಂತು ಹೇಳಬೇಕು, ನಮ್ಮಿಂದ ನಮಗೆ ತಿದ್ದುಪಡಿ ಎಲ್ಲರೂ ಇಲ್ಲ ಒಳ್ಳೆಯದು ಒಳ್ಳೆಯದು ಅಂತ ಹೇಳಿ ಹಾಗೆ ಆ ಒಳ್ಳೆತನವನ್ನು ಕೇಳಿ ನನಗೆ ಕೆಟ್ಟದ್ದನ್ನು ಕೇಳುದಂತ ಹೇಳಿದ್ರೆ ನನಗೆ ಇಷ್ಟ. ಹಾಗೆ ಕೆಟ್ಟದನ್ನು ಹೇಳಿ ಅಂತ ಹೇಳಿದ್ವಿ ಹೊರತು ಬೇರೆ ಏನಲ್ಲ. ಸನ್ಮಾನ್ಯ ಶಿವಾನಂದರು ಅವರು ವಾಸ್ತವಿಕವಾಗಿ ನಮ್ಮ ಹೇಳಿದ ಪ್ರಕಾರ ಅವರಿಗೆ ಎಲ್ಲೋ ನರ್ಸಿಂಗ್ ಹೋಮಿನಲ್ಲಿ ಯಾಕೆ ಅವರು ಮೆಡಿಕಲ್ನಲ್ಲಿ ಉತ್ತೀರ್ಣರಾಗಲಿಲ್ಲ ಅಥವಾ ಎಷ್ಟು ಮಾಡಿದ್ದು ಅವರಿಗೆ ನರ್ಸಿಂಗ್ ಹೋಮ್ ಕಟ್ಟಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸಮಾಜ ಸೇವೆ ಮಾಡುವವರಿಗೆ ಅಂತ ಹಣ ಮಾಡಲಿಕ್ಕೆ ಒಂದು ಚುಚ್ಚಿದ್ರೆ ಈಗ ನಾವು ಕೂಡ ಹೇಳ್ತೇವೆ, ಕೆಲವರು 10 ರೂಪಾಯಿದ ಡಾಕ್ಟ್ರು, 5 ರೂಪಾಯಿದ ಡಾಕ್ಟ್ರು, 100 ರೂಪಾಯಿದ ಡಾಕ್ಟ್ರು ಅಂತ. ಈಗ ಅಂಥದ್ದೆಲ್ಲ ನಡೆಯದೆ ಪ್ಲಸ್ ನಮ್ಮ ಶಿವರಾಂದ್ರು ಅಲ್ಲಿಂದ ಅಲ್ಲಿಗೆ ಈ ಸೇವೆಯನ್ನು ನಾವೆಲ್ಲರೂ ಮೆಚ್ಚಿದಂತ ವಿಚಾರ. ಅದಕ್ಕೆ 2 ಮಾತೇ ಒಳ್ಳೆಯ ರೀತಿಯ ನಿಮ್ಮ ಎಲ್ಲ ಪ್ರತಿನಿಧಿಗಳು ನಮ್ಮ ಬಂಟ್ವಾಳರವರನ್ನು ಕ್ವಶನ್ ಬೇಕಾದರೂ ಪಂಚಾಯತ್ನಲ್ಲಿ ನೀವು ಕೇಳ್ಬಹುದು ಅಂತ ಹೇಳಿದ್ದೆ. ಅವಾಗ ಕೇಳ್ಬಹುದು ಅಂತ ಹೇಳಿದ್ರೆ ಅಷ್ಟು ಅಧಿಕಾರ ಇಲ್ಲಂತ ಇವ್ರು ಹೇಳಿದ್ರು. ಪಂಚಾಯತ್ ಸದಸ್ಯರಿಗೆ ಮಾತ್ರ ಅಂತ. ಆವಾಗಲೂ ನಾವೇ ನಮಗೆ ವಿರೋಧಿಗಳು ಇಲ್ಲದಿಲ್ಲ. ನಾನು ಮತ್ತೆ ಹೇಳಿದೆ ಕೆಲವೊಂದು ಪ್ರಶ್ನೆಯನ್ನು ಅವರು ಕೂಡ ಎತ್ತಿದ್ದಾರೆ. ಚಂದನ ಪಡಿವಂತಿದ್ರು ಅಂತ ಪ್ರಾಯಶಃ ಮೊನ್ನೆ ಹೇಳಿದೆ ಅಂತ ಅವರಿಗೆ. ಅವಳಿತ್ತು ಚಂದನ ಪಡಿವ, ಈಗ ಇಲ್ಲ ಅವರು ಎಲ್ಲಿ ಅಲ್ವ. ಈಗ ನಮ್ಮ ಗ್ರಾಮದಲ್ಲಿ ಇಲ್ಲದಿದ್ದದ್ದು ಸಾಧಾರಣ ಈಗ ಹೆಸರೆಲ್ಲ ಮಾತಾಡುವಾಗ ಬಹಳ ಅವರ ಸಬ್ಜೆಕ್ಟ್ ಕೊಟ್ಟರೆ ಆಯ್ತು ನೋಡಿ. ಏನು ಅವರು ಮಾತಾಡ್ತಾರೆ, ಕಡಿಮೆ ಮಾತಾಡಿದ್ದು. ಇವತ್ತು ಮನೆಗೆ ಮೊನ್ನೆ ಬಂದಿದ್ದು ನನಗೆ ಸಾಕಾಗಲಿಲ್ಲ, ಅಷ್ಟು ಮಾತಾಡ್ತಾರೆ. ಅಷ್ಟು ಚಂದನ ಪಡಿವಾಳ ಸುದ್ದಿಯ ಬಗ್ಗೆ ಮಾತನಾಡತಕ್ಕಂಥ ಹೆಂಗಸು. ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂಥ ಸುದ್ದಿ ಬಿಡುಗಡೆಯನ್ನು ನಾನು ಮುಕ್ತ ಕಂಠದಿಂದ ಹೊಗಳ್ತೇನೆ. ಇವತ್ತು ನಾವು ಹಾಕಿದ ನೋಡ್ತಿದ್ದೇನೆ ಅವತ್ತಿನ ಇದು. ಇವತ್ತು ಕೂಡ ನಾನು ಪುನಃ ಆಲೋಚನೆಯನ್ನು ಮಾಡಿದೆ. ನೋಡಿ, ಸಮುದಾಯ ಅಂತ ಬಂದಿದೆ, ಅದರಲ್ಲಿ ಸಮುದಾಯ ಭವನ. ಅದು ನಿಜವಾಗಿ ನಾವತ್ತು ಲೋಕಮಂಡಲ ಅಂತ ಹೆಸರಿಟ್ಟಿದ್ದೇವೆ, ನಿಜವಾಗಿ ಸಮುದಾಯ ಭವನ ಅಂತ. ನೋಡಿ, ಇವರು ಈ ಪತ್ರಿಕೆಯನ್ನು ಗುರುತಿಸಿದ್ದು ಕೇಶವಚಂದ್ರ ಬಿಡಿಯು ಇರುವಾಗ ನಮ್ಗೆ ಇಲ್ಲಿ ಗತಿ ಇಲ್ಲ ಅಂತ ಮಾಸ್ಟರ್ ನೀವೆಲ್ಲ ಅದಾಗಬೇಕು ಇದಾಗಬೇಕು ಮಾಸ್ಟರ್ ಆಗಿ ಇರಲಿಲ್ಲ. ಇವರು ಕೂಡ ಒಂದು ಎಂತ ಸುದ್ದಿ ಬಿಡುಗಡೆ ಆಗಿತ್ತು. ಆವಾಗ ಸಮುದಾಯ ಭವನ ಆಗ್ಬೇಕಂತ ಕೇಶವಚಂದ್ರ ಸಮುದಾಯ ಭವನ ಅಂತ ಕೊಟ್ಟರು ವಿಡಿಯೋ. ಆವಾಗ ಪ್ರಾಯಶಃ ನಮ್ಮ ಸುಲಭದಲ್ಲಿ ಸಿಕ್ಕಿದೆ ಅಭಿವೃದ್ಧಿಯ ಕಾರ್ಯಕ್ರಮ ಸುಲಭದಲ್ಲಿ ಸಿಕ್ಕಲಿಕ್ಕೆ ತುಂಗಪರವರು ತಾಲೂಕು ಅಧ್ಯಕ್ಷರಾಗಿದ್ದರು. ಆವಾಗ
ಸುಲಭದಲ್ಲಿ ಸಿಕ್ಕಿದೆ ಅಂತ ನಾನು ಮಾಡಿಕೊಳ್ಬೇಕಾಗಿದೆ ಸತ್ಯವಿದ್ದು. ಹಾಗೆ ಸಿಕ್ಕಿದಂಥ ಭವನಗಳೆಲ್ಲ ನಮ್ಮ ಪಂಚಾಯತ್ಗೆ ಸಿಕ್ಕಿದೆ. ಪ್ರಾಯಶಃ ಈಗ ಕಾಪಿನಟ್ಟದಿಂದ ನಾವು ನೋಡಿ ಇದರಲ್ಲಿ ಕಂಡ ಹಾಗೆ ಪ್ರಪ್ರಥಮ ಅಲ್ಲಂಗಡಿಯಲ್ಲಿ ಇಲ್ಲ, ಅಲ್ಲಂಗಡಿ ಪಂಚಾಯತಿನಲ್ಲಿ ನೇರ ಕಾರ್ಕಳಕ್ಕೆ ಇದ್ದದ್ದೇ ಹೊರತು ಡಾಮರೀಕರಣ ತದನಂತರವೇ ನೋಡಿ ಇಲ್ಲಿಯವರೆಗೆ ಡಾಮರೀಕರಣ ಅದು ಇಲ್ಲಿ ನಮ್ಮ ಶಾಲೆಗೆ ಪಂಚಾಯತಿನವರು ಹೇಳಿಲ್ಲ ಆಗಿದೆ. ಅದು ಎಲ್ಲ ನಮ್ಮ ಪ್ರಯತ್ನದ ಫಲ ಅಂತ ನಾನು ಇದನ್ನು ಎಣಿಸಿ ನನಗೆ ಸಂತೋಷ ಪಟ್ಟಿದ್ದೇನೆ ಅಂತ ಹೇಳಿ, ಮತ್ತಷ್ಟು ನಮಗೆ ಆಗತಕ್ಕಂಥ ಒಂದು ಕ್ರಿಯೆ ಏನು ಪಂಚಾಯತಿನಲ್ಲಿ ಆಗಿದೆ ನಮ್ಮ ಶೋಭಕ್ಕ, ಅದನ್ನು ಮತ್ತೆ ನಮ್ಮ ಪಿಡಿಒ ಉತ್ಸಾಹಿ ಪಿಡಿಒ, ಅದರಲ್ಲಿ 2 ಮಾತಿದೆ. ಉತ್ಸಾಹಿ ಪಿಡಿಒ ಇದ್ದಾರೆ, ಮತ್ತೆ ನೀವು ಕೂಡ ಇದ್ದೀರಿ, ನಾವು ಕೂಡ ಇದ್ದೇವೆ. ಅದನ್ನು ಒಟ್ಟಿಗೆ ಸೇರಿ ಈ ಪಂಚಾಯತಿನ ಸಮಗ್ರ ಅಭಿವೃದ್ಧಿ ಏನಾದರೂ ಮಾಡುವುದಿದ್ದರೆ ನಾವು ಕೂಡ ಸಲಹೆಯನ್ನು ಮಾತ್ರ ಉಚಿತ ಸಲಹೆ ಅಂತ ಹೇಳ್ತಾರೆ. ನಾವು ಈಗ ಕೂಡ ಮಾತಾಡೋದು ಉಚಿತ ಸಲಹೆ ನಮ್ಮ ಜನಜಾಗೃತಿಯಲ್ಲಿ ಉಂಟು. ನಮ್ಮ ವೀರೇಂದ್ರ ಹೆಗ್ಡೆ ಅವರು ಆ ಮಾತನ್ನು ಹೇಳುದಿಲ್ಲ, ಹರ್ಷೇಂದ್ರ ಹೇಳ್ತಾರೆ. ಜನರೆಲ್ಲ ಏನಂತಿದ್ದಾರೆ, ಉಚಿತ ಸಲಹೆ ಕೂಡ ಅಂತ ಉಚಿತ ಸಲಹೆ. ಹಾಗೆ ಅದನ್ನು ತಗೊಳ್ಳುವಂಥದ್ದು ಬಿಡುವಂಥದ್ದು ಹೀಗೆ ಬಿಟ್ಟದ್ದು. ಉಚಿತ ಸಲಹೆ ಏನಾದರೂ ಅಭಿವೃದ್ಧಿಯಲ್ಲಿ ಬೇಕಾದ್ರೆ ನಾವು ಕೊಡ್ತೇವೆ ಅಂತ ಹೇಳಿ ನಿಮ್ಗೆಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲವೂ ದಾಖಲಿಸ್ತೇವೆ, ಸಲಹೆಗಳನ್ನು ದಾಖಲಿಸ್ತೇವೆ. ಕೃಷ್ಣಪ್ಪ, ಎಲ್ಲರಿಗೂ ನಮಸ್ಕಾರ. ನಮ್ಮೂರು ನಮ್ಮ ಹೆಮ್ಮೆ ಅಭಿಯಾನ ಸಭೆ ಇದು ತುಂಬಾ ಖುಷಿ. 1986ರಿಂದ ನಾನು ಈ ಪೇಪರ್ ಅನ್ನು ಪ್ರತಿ ವಾರ ನಿನ್ನೆವರೆಗೂ ಬಿಟ್ಟು ಒಂದು ವಾರ ಬಿಟ್ಟು ಒಂದು 4 ದಿನ ತುಂಬಾ ಖುಷಿ. ಹಾಗೆ ಈ ಬಿಡುಗಡೆ ಪೇಪರ್ ತುಂಬಾ ಇಷ್ಟ. ನಾನು ಇಡೀ ವಾರ ಓದ್ತಿರ್ತೀನಿ. ಬೆಂಗಳೂರು ಇರುವಾಗಲೂ ಬೆಂಗಳೂರಿಗೆ ತರಿಸಿ ಪೋಸ್ಟ್ ಕಳಿಸಿ ನಾನು ಆವಾಗ ಶನಿವಾರ ಪೇಪರ್ ನಾನು ಕಾಯಿಲೆ ನನಗೆ ಪೋಸ್ಟ್ ಮಾಡಿ ಕೊಡೋದು ಪೇಪರ್ ಆ ಟೈಮಲ್ಲಿ ಅದು ಮೊಬೈಲ್ ಇಲ್ಲ ಯಾವುದಿಲ್ಲ. ಅಷ್ಟು ನಾನು ಸುದ್ದಿ ಬಿಡುಗಡೆ ಪೇಪರ್ನ ಬಾರಿ ತುಂಬಾ ಅಭಿಮಾನಿಯಾಗಿ ನಾನು ತುಂಬಾ ಹೇಳಿ ಇಲ್ಲಿ ಸದಾ ಶಾಲೆ ಒಳ್ಳೆ ವರ್ಕ್ ಮಾಡ್ತಿದ್ದೆ. ಎಲ್ಲ ಮಾಹಿತಿ ತಗೊಂಡು ನಾನು ಅವರಿಗೆ ಕೊಡ್ತಾ ಆದಷ್ಟು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಅದು ನಮಗೆ ಸಂತೋಷ. ಮತ್ತೆ ಸ್ವಲ್ಪ ಭ್ರಷ್ಟಾಚಾರದ ಜೊತೆಗೆ ನೀವು ನಿಷ್ಪಕ್ಷಪಾತವಾಗಿ ಬರೀತೀರಿ, ನಮಗೆ ತುಂಬಾ ಇಷ್ಟ. ಬೇರೆ ಅದಕ್ಕೆ ಅಂತಲ್ಲ, ಕೆಲವು ವಿಷಯ ಯಾವ ಪೇಪರ್ ಸುದ್ದಿ ಬಿಡುಗಡೆ ಅದಕ್ಕೆ ನಾನು ತುಂಬಾ ಓಪನ್ ಆಗಿ ಸ್ಟೇಟಸ್ ಹಾಕ್ತೀನಿ. ಸುದ್ದಿ ಬಿಡುಗಡೆ ಓಪನ್ ಆಗಿ ಬಿಟ್ಟವರಿಗೆ ಇಷ್ಟ ಆಗುತ್ತೆ. ಅದನ್ನು ಇದ್ದದ್ದು ನಾವು ಹೇಳ್ತೀವಿ, ನಾವು ಭ್ರಷ್ಟಾಚಾರ ವಿರೋಧಿ ಕೂಡ. ಯಾಕಂದ್ರೆ ಭ್ರಷ್ಟಾಚಾರ ಮಾಡೋದು ಹಣ ಮಾಡೋದಿಲ್ಲ ಇರ್ತದೆ, ಅದು ಬೇರೆ ವಿಷಯ. ಆದ್ರೂ ನನಗೆ ಭ್ರಷ್ಟಾಚಾರ ರಹಿತವಾಗಿ ಇರೋದು ತುಂಬಾ ಇಷ್ಟ. ನಾನು ಪಕ್ಕದ ಹಳದಗಿರಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅದರ ಕಾರ್ಯಕ್ರಮದ ಹೆಸರು ನಮ್ಮ ಆ ಹೆಸರಿನ ಮೇಲೆ ಸ್ವಲ್ಪ ಆಕರ್ಷಿತರಾಗಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸದನ ಕೂಡ ನಮಗೆ ಹೇಳಿದ್ರು. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಬಹುತೇಕ ಕೆಲವೊಂದು ಸಹಕಾರಿ ಸಂಸ್ಥೆಯ ನಿರ್ದೇಶಕರಿದ್ದಾರೆ. 2018ರಲ್ಲಿ ನಾವು ಸ್ವಲ್ಪ ಸಮಾಧಾನ ಸೇರಿಸಿಕೊಂಡು ನಮ್ಮ ಗ್ರಾಮ ಪ್ರೂವ್ ಮಾಡಿದ್ವಿ. ಅಂದ್ರೆ ನಮಗೆ ಪ್ರತಿನಿಧಿಗಳು ಹೇಳಿ ಪರಿಹರಿಸಲಾದ ಸಮಸ್ಯೆ ನಾವು ಮುಕ್ತವಾಗಿ 482 ಮಂದಿ ಇದೆ ಪತ್ರಿಕೆ ಮಿತ್ರರು. ಪ್ರತಿ ಮನೆ ಹೋಗೋದ್ರಿಂದ ನಾವು ಅದನ್ನು ಹೇಳಿದ್ವಿ. ಸ್ಥಳೀಯ ಸಮಸ್ಯೆಗಳು, ಪಂಚಾಯತ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಏನಿಲ್ಲ ಅದನ್ನ ಪರಿಣಾಮಕಾರಿಯಾಗಿ ಆಡಳಿತ ಮಂಡಳಿ ಕೊಡುತ್ತಿದ್ದಾರೆ. ನಾವು ನಿಷ್ಪಕ್ಷಪಾತವಾಗಿ ನೇರವಾಗಿ ರೂಪದಲ್ಲಿ ಪ್ರಸ್ತುತಪಡಿಸಿದ್ರೆ ಎಷ್ಟೋ ಯಶಸ್ಸನ್ನು ನಾವು ಕಂಡಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಹೆಸರಿನ ಮೇಲೆ ತುಂಬಾ ಆಕರ್ಷಣೆಯಾಗಿ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಚಾರ. ಇನ್ನೊಂದು ಪರಂಪರಾಗ ಇಲ್ಲಿ ಸಾಂಸ್ಕೃತಿಕವಾಗಿ, ಸಂಘಟನಾತ್ಮಕವಾಗಿ, ಆಮೇಲೆ ಅಭಿವೃದ್ಧಿ ಚಟುವಟಿಕೆಯಲ್ಲಿ ಸಹ ಅತ್ಯಂತ ಶ್ರೀಮಂತವಾಗಿರುವಂತಹ ಒಂದು ಗ್ರಾಮ. ಇಂತಹ ಗ್ರಾಮವನ್ನ ಸುತ್ತಮುತ್ತ ಎಲ್ಲಾ ಗ್ರಾಮದ ಆಡಳಿತ ಮಂಡಳಿಗಳು ಸಹ ಅತ್ಯಂತ ಮಾದರಿಯಾಗಿ ತಗೊಂಡು ಇಲ್ಲಿ ಆಗುವಂತಹ ಚಟುವಟಿಕೆಗಳು, ಅಭಿವೃದ್ಧಿ ಕಾರ್ಯಗಳು ಎಲ್ಲವೂ
ಈ ಕಾರಣಕ್ಕಾಗಿ ಬಡತನದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಸಹ ನಾವು ಕರೆ ಇಲ್ಲದಿದ್ರೂ ನಾವು ಬರುವಂತಹ ಇಚ್ಛಾಶಕ್ತಿ ಉಳ್ಳವರು. ಇನ್ನೊಂದು ವಿಚಾರ ಅಂದ್ರೆ ಆ ಸುದ್ದಿ ಬಿಡುಗಡೆ ಪತ್ರಿಕೆಯ ಬಗ್ಗೆ ಹೇಳಬೇಕಂದ್ರೆ ನಿಷ್ಪಕ್ಷಪಾತವಾದಂತಹ ಒಂದು ವರದಿ ಮಾನ್ಯ UP ಶಿವಾನಂದ ಸರ್ ಹೇಳಿದ್ರು. ಅನೇಕ ವಿಚಾರಗಳನ್ನ ನಾವು ಪ್ರಸ್ತುತಪಡಿಸ್ತೇವೆ, ಜನರಿಗೆ ವಿಚಾರಗಳು ತರಬೇಕು. ಆ ವಿಚಾರದ ಮೂಲಕ ನಾವು ಸ್ವಲ್ಪ ಇನ್ಸ್ಪೈರ್ ಆಗಿ ನಾವೇನು ಮಾಡ್ತೇವೆ ಅನ್ನೋ ಸಾಧ್ಯತೆಗಳಿರ್ತದೆ. ಯಾಕಂದ್ರೆ ನಾವು ಈಗ ಪತ್ರಿಕೆಗಳು ಸ್ವಲ್ಪ ಓದೋದು ಕಡಿಮೆ ಆದ್ರೂ ಸಹ ಆಗಿನ ಕಾಲದಲ್ಲಿ ಪತ್ರಿಕೆಗಳು ಸ್ವಲ್ಪ ಜಾಸ್ತಿ ಓದ್ತಿರುತ್ತೆ. ನಾವು ಊಟ ಮಾಡೋದು ಪೇಪರ್ ಇಲ್ಲಿ ಸೈಡಲ್ಲಿ ಪೇಪರ್ ಇಟ್ಕೊಂಡು ನಾವು ಸುದ್ದಿ ಬಿಡುಗಡೆ ಪೇಪರ್ ಊಟದ ತಟ್ಟೆಯಿಂದ ಸುದ್ದಿ ಬಿಡುಗಡೆ ಪತ್ರಿಕೆ ಇರ್ತದೆ. ಹಾಗೆ ಆಗಿನ ಸಂದರ್ಭದಲ್ಲಿ ನಮ್ಗೆ ಸ್ವಸ್ತಿಕ್ ಫ್ರೆಂಡ್ಸ್ ಚಟುವಟಿಕೆಗಳ ಬಗ್ಗೆ ಬಹಳ ವಿಸ್ತೃತವಾದ ಮಾಹಿತಿ ನಾವು 2000ರ ನಂತರದಲ್ಲಿ ನಾವು ನೋಡ್ತೇವೆ ಪತ್ರಿಕೆ. ಆಗ ನಾವು ಯುವಕರಿಗೆ ಇಂತಹ ಒಂದು ಸಂಘಟನೆಗಳನ್ನು ಕಟ್ಟಬೇಕು ಅನ್ನೋದು ಮಾತುಗಳನ್ನ ನಾವು ಹೇಳ್ತಾ ಇದ್ವಿ. ಈಗ ಸಹ 2015ರಲ್ಲಿ ನಾವು ಟೀಮ್ ಅಭಯ ಸ್ಥಾಪನವನ್ನು ಸಮಾಜದಲ್ಲಿ ಸಂಘಟನೆಯನ್ನು ಕಟ್ಟಿದ್ದೀವಿ ಅಂತ ಹೇಳ್ತಾ ಅದಕ್ಕೆ ಸ್ವಸ್ತಿಕ್ ಫ್ರೆಂಡ್ಸ್ ಪ್ರೇರಣೆ. ಆ ಸ್ವಸ್ತಿಕ್ ಫ್ರೆಂಡ್ಸ್ ಚಟುವಟಿಕೆಗಳನ್ನ ನಮಗೆ ತಿಳಿಸಿದ್ದು ಸುದ್ದಿ ಬಿಡುಗಡೆ ಪತ್ರಿಕೆ. ಹಾಗೆ ಒಂದು ಕಾರ್ಯಕ್ರಮ ಎಲ್ಲ ವಿಸ್ತಾರ ಆಗಬೇಕು ಅಂತ ಹೇಳಿ ಎಲ್ಲ ರೀತಿಯ ಅಮೂಲ್ಯ ಬದಲಾವಣೆ ಪರಿವರ್ತನೆಗೆ ಅಭಿವೃದ್ಧಿಗೆ ಸುದ್ದಿ ಬಿಡುಗಡೆ ಕಾರಣೀಕರ್ತರಾಗಬೇಕು ಅಂತ ಹೇಳ್ತಾ ಸುದ್ದಿ ಬಿಡುಗಡೆ ಎಲ್ಲ ವರದಿಗಾರರಿಗೆ ಶ್ರಮಿಸುವಂತ ಹೇಳಬೇಕು. ಮುಖ್ಯವಾಗಿ ಆತ್ಮೀಯವಾದ ಸದಾನಂದ ಅವರಿಗೆ ಸಂಪೂರ್ಣ ವಂದನೆಗಳನ್ನು ಶುಭವಾದ. ಡಾಕ್ಟರ್ UP ಶಿವಾನಂದ ಸರ್ ಹೇಳಿದಂತ ಮಾತನ್ನ ಬಹಳ ಪ್ರಾಮಾಣಿಕವಾಗಿ ಒಪ್ಪುತ್ತೆ. ನಾವೆಲ್ಲ ಅಭಿವೃದ್ಧಿ 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 ಅಂತ ಹೇಳಿ ಎಲ್ಲರೂ ಕೂಡ ಯಾವುದೋ ಒಂದು ಗುರಿ ಅಂತ ಅಂದ್ರೆ ಎಲ್ಲರೂ ಅಭಿವೃದ್ಧಿ ಆಗ್ಬೇಕು ಅಂತೇಳಿ. ಆದ್ರೆ ಆ ಅಭಿವೃದ್ಧಿಯನ್ನ ಅರ್ಥ ಮಾಡಿಕೊಳ್ಳುವುದ್ರಲ್ಲಿ ನಾವು ಜನಸಾಮಾನ್ಯರು ಮತ್ತೆ ಎಲ್ಲರೂ ಕೂಡ ಭೌತಿಕ ಸವಲತ್ತುಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. UP ಶಿವಾನಂದ ಸರ್ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಎಲ್ಲಿ ಕೂಡ ನೆಲ ಕಾಣದಾಗಿ ಹಸಿರು ಮಾಡಿ, ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಒಂದು ಪ್ರಧಾನ. ನಾವೆಲ್ಲ ಬಳಂಜ ಅಂತಿರ್ಲಿ ಅಥವಾ ಯಾವುದೇ ಗ್ರಾಮ ಇರಲಿ, ಎಲ್ಲರೂ ಕೂಡ ನನ್ನ ಲೆಕ್ಕದಲ್ಲಿ ಅಭಿವೃದ್ಧಿ ಅಂತ ಏನು ಅಂತ ಕೇಳಿದ್ರೆ ಅದು ಪಾರ್ಟಿಸಿಪೇಟರಿ ಆಗ್ಬೇಕು, ಅದು ಸಸ್ಟೈನೇಬಿಲಿಟಿ ಇರಬೇಕು. ಅದು ನಾವೆಲ್ಲ ಬಾಡಿಗೆಗೆ ಬಂದವರು, ನಾವು ಹೋಗುವಾಗ ಹೇಗೆ ಇತ್ತು ಅದಕ್ಕಿಂತ ಚೆನ್ನಾಗಿ ಮಾಡಿ ನಾನು ಹೋಗ್ಬೇಕು. ನಾವು ಯಾವ್ದೋ ಒಂದು ಬಾಡಿಗೆ ಮನೆಗೆ ಹೋದ್ರೆ ಅದರಿಂದ ಬಾಡಿಗೆ ಬಿಟ್ಟು ಹೋಗುವಾಗ ಮನೆಯನ್ನು ಯಾವ ತರ ಅಚ್ಚುಕಟ್ಟಾಗಿ ಬಿಟ್ಟು ಹೋಗ್ಬೇಕು, ಅದೇ ತರ ಈ ಭೂಮಿಯನ್ನೇ ಬಿಟ್ಟು ಹೋಗ್ಬೇಕು. ಫಸ್ಟ್ ಅದು ಗ್ರಾಮ ಪಂಚಾಯತಿಗಳು ಇರ್ಬೋದು ಅಥವಾ ಯಾವುದೇ ನಾವೆಲ್ಲ ಅಧಿಕಾರದಲ್ಲಿರುವವರೆಲ್ಲ ನಾವು ಪಾರ್ಟಿಸಿಪೇಟರಿ ಡೆವಲಪ್ಮೆಂಟ್ಗೆ ಕೊಡ್ಬೇಕು ಅಂತೇಳಿ. ಅಂದ್ರೆ ಪ್ಲಾನ್ ಯೋಚನೆಗಳೆಲ್ಲ ಅಲ್ಲಿಂದ ಬರ್ಬೇಕು. ಎಲ್ಲಿ ರೂಟಿಂದ ಎಲ್ಲಿ ಆಗ್ಬೇಕು ಅಲ್ಲಿಂದ ಅದು ಯೋಜನೆಗಳು ಬರ್ಬೇಕು. ಆ ನೆಲೆಯಲ್ಲಿ ಹೇಳುವಂಥದ್ದು ಶಿವಾನಂದ ಸರ್ ಹೇಳಿದ್ರು, ಪ್ರತಿಯೊಬ್ಬ ಕೂಡ ನನ್ನ ಮನೆಯ ಸದಸ್ಯರು, ನನ್ನ ಊರು, ನನ್ನ ಏರಿಯಾ, ನನ್ನ ಪಂಚಾಯತ್, ಇಲ್ಲಿ ಪ್ರತಿಯೊಬ್ರು ಕೂಡ ಪ್ರೊಡಕ್ಟಿವ್ ಆಗ್ಬೇಕು ಅಂತೇಳಿ. ಈ ಪ್ರೊಡಕ್ಟಿವ್ ಅಂದ ತಕ್ಷಣ ಅವ ಉತ್ಪತ್ತಿ ಮಾಡ್ಬೇಕು. ಅವ ಕೃಷಿಯಿಂದ ಮಾಡ್ಲಿ, ಉದ್ಯಮದಿಂದ ಮಾಡ್ಲಿ, ಸೇವೆಯಿಂದ ಮಾಡ್ಲಿ, ಅವ ಅರ್ನ್ ಮಾಡ್ಬೇಕು. ಅವ ಉತ್ಪಾದನೆ ಮಾಡಿದ ತಕ್ಷಣ ಏನಾಗುತ್ತೆ, ಅವನ ತಲಾದಾಯ ಜಾಸ್ತಿ ಆಗುತ್ತೆ. ಅದು ಇಂಡೈರೆಕ್ಟ್ ಆಗಿ ದೇಶದ ಆದಾಯಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತದೆ. ಯಾರು ಕೂಡ ಇದು ಕೂಡ ನಮ್ಮ ಈ ಮಾಹಿತಿ ಸಂಗ್ರಹದಲ್ಲಿ ಆಗ್ಬೇಕು ಅನ್ನುವಂಥದ್ದು. ಏನಂತ ಕೇಳಿದ್ರೆ, ನಮ್ಮಲ್ಲಿ ಯಾವುದೇ ಉತ್ಪತ್ತಿ ಇಲ್ಲದೆ ಇರುವವರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಮಾಹಿತಿ ಪ್ರಧಾನ. ಅಂದ್ರೆ ನೆಗೆಟಿವ್ ವಿಚಾರ ಇರ್ಬೋದು, ಆದ್ರೆ ಅದು ಬೇಕು. ಅವರನ್ನ ಪ್ರೊಡಕ್ಟಿವ್ ಆಗಿ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು ಅನ್ನುವಂಥದ್ದು. ನಮ್ಮ ಪಾಲು ಬಿದ್ದ ಜಮೀನುಗಳಿರ್ಬೋದು, ಖಾಲಿ ಇರುವ ನೆಲೆಗಳಿರ್ಬೋದು, ಅಥವಾ ಸಾಕಷ್ಟು ಇದಕ್ಕೆ ಮಾರುಕಟ್ಟೆಗೆ ನಾವು ಬೇರೆ ಊರುಗಳನ್ನ, ಬೇರೆ ಏರಿಯಾವನ್ನ ಡಿಪೆಂಡ್ ಆಗ್ತೇವೆ. ಅದು ನಮ್ಮ ಊರಲ್ಲಿ ಯಾಕೆ ಆಗ್ಬಾರ್ದು ಅಂತೇಳಿ ಅವರೊಂದು ಉದಾಹರಣೆ ಕೊಟ್ಟು, ಒಂದು ಫ್ಲಾಟ್ ಅಲ್ಲಿ ಎಲ್ಲಾ ಸವಲತ್ತುಗಳಿರುವ ಹಾಗೆ, ಅದೇ ಒಂದು ಊರಲ್ಲಿ ಇದ್ರೆ ನಾವು ನಮ್ಗೆ ಮೇಸ್ತ್ರಿಗಳನ್ನು, ಇನ್ನೊಂದು ಮತ್ತೊಂದು ಕೆಲಸಗಾರರನ್ನೆಲ್ಲ ಎಲ್ಲೆಂದಲೋ ಇಂಪೋರ್ಟ್ ಮಾಡ್ತೇವೆ. ಶಿಲ್ಲಾನವರು ಇಲ್ಲಿ ಬಂದು ಮೇಸ್ತ್ರಿ ಕೆಲಸ ಮಾಡುದು, ನಮ್ಮವರೆಲ್ಲ ಕುಕ್ಕೇಡಿಗೋ ವೇಣೂರಿಗೆ ಹೋಗುವಂಥದ್ದು, ಇಂಥದ್ದು ತುಂಬಾ ಕಡೆ ಇದೆ. ಅದು ಬಿಟ್ಟು ನಮ್ಮ ಊರಿನ ವ್ಯಾಪ್ತಿಯ ಒಳಗೆ ಯೋಚನೆ ಮಾಡಿದ್ರೆ, ನಮ್ಮ ಊರವರು ನಮ್ಮಲ್ಲೇ ಕೆಲಸ ಮಾಡುವ ಹಾಗೆ, ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗುವ ಹಾಗೆ,
ಭೌತಿಕ ಸವಲತ್ತುಗಳು ಸರಿ ಒಪ್ಕೊಳ್ಳುವ, ಅದಕ್ಕೆ ಸರ್ಕಾರದ ಅನುದಾನಗಳು, ಅದಕ್ಕಿಂತಲೂ ತುಂಬಾ ವಿಚಾರಗಳು ಏನು ಅನುದಾನ ಇಲ್ಲದೆ ಮಾಡುವಂತ ದೊಡ್ಡ ಕೆಲಸಗಳಿದಾವೆ. ನಾವು ಸಂಘಟನೆಗಳ ಮುಖಾಂತರ ಅದು ಜಾಗೃತಿ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಶ್ರಮದಾನಗಳಿರ್ಬೋದು. ನಮ್ಮ ಹೊಸಂಗಡಿಯಲ್ಲಿ ಹರಿಪ್ರಸಾದ್ರು ಅಂತಿದ್ದಾರೆ, ಧರಣಿಧರರ ತಮ್ಮ, ಅವರದೊಂದು 5 ಕಾನ್ಸೆಪ್ಟ್ ಇದೆ, ಅದನ್ನ ಹೇಳಬೇಕು ಇಲ್ಲಿ ಕೂಡ. ನನ್ನ ಮನೆ ನನ್ನ ರಸ್ತೆ ಅಂತ ಹೇಳಿ, ನನ್ನ ಮನೆ ನನ್ನ ರಸ್ತೆ ಅಂದ್ರೆ ಆ ಏರಿಯಾದ ಒಂದು 25 ಮನೆಗಳಿದ್ರೆ ಅಲ್ಲೊಂದು ಟೀಮ್ ಮಾಡುವಂಥದ್ದು, ಅವರು ವರ್ಷಕ್ಕೆ 2 ಬಾರಿ ಆ ರಸ್ತೆಯ ನಿರ್ವಹಣೆಯನ್ನು ಮಾಡುವಂಥದ್ದು. ಅಲ್ಲಿ ಏನಾದ್ರು ಕಾಂಪ್ಲಿಕೇಶನ್ ಇದ್ರೆ, ಜಾಗದ ಕಾಂಪ್ಲಿಕೇಶನ್ ಇದ್ರೆ, ಇವರು ಎಲ್ಲ ಟೀಮ್ ಅಲ್ಲಿ ಹೋಗುವಾಗ ಅದು ಶಾರ್ಟ್ ಔಟ್ ಆಗುತ್ತೆ. ಎಲ್ಲವನ್ನ ಕೂಡ ರಸ್ತೆ ರಿಪೇರಿ ಮಾಡಿ ಅಂತೇಳಿ ಪಂಚಾಯತ್ನವರನ್ನ ದುಂಬಾಲು ಬೀಳ್ಬೇಕು ಅಂತ ಇಲ್ಲ. ನಾವೆಲ್ಲ ಊರವರು ಸೇರಿ ನನ್ನ ಏರಿಯಾದ ರಸ್ತೆಗಳನ್ನೆಲ್ಲ ಕ್ಲೀನ್ ಮಾಡ್ತೇನೆ. ನನ್ನ ಮನೆ ಸ್ವಚ್ಛ ಮನೆ, ನನ್ನ ಅಂಗನವಾಡಿ ಸ್ವಚ್ಛ ಅಂಗನವಾಡಿ, ನನ್ನ ಶಾಲೆ ಸ್ವಚ್ಛ ಶಾಲೆ, ನನ್ನ ಮನೆ ಸೌರ ಮನೆ, ನನ್ನ ಅಂಗಡಿ ಸ್ವಚ್ಛ ಅಂಗಡಿ. ಅಂದ್ರೆ ಜವಾಬ್ದಾರಿಯ ವಿಚಾರ ಬರುವಾಗ ಪ್ರತಿಯೊಬ್ರು ಕೂಡ ನಾಗರಿಕರು ನನ್ನದು ಅಂತ ತಿಳ್ಕೊಂಡು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಖುಷಿ ಪಡುವ ವಿಚಾರ ಬರುವಾಗ ನಮ್ಮದು ಅಂತ, ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಆಗ್ಬೇಕು ಅಂತ ಆದ್ರೆ ಪ್ರತಿಯೊಬ್ಬ ನಾಗರಿಕ ಕೂಡ. ಇಲ್ಲಿ ಸುದ್ದಿ ಬಿಡುಗಡೆಯ ತಂಡ ನಮ್ಗೆ ಮೋಟಿವೇಶನ್ ಮಾತ್ರ. ಅವರು ಇಂಥದ್ದು ಇಡೀ 48 ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಮಾಡ್ಬೇಕು, ಅವರು ಮಾಡ್ಬೇಕು, ಇದು ಅವರದ್ದು ಕಾರ್ಯಕ್ರಮ ಅಂತ ಹೇಳಿ ನಾವು ಬಿಟ್ಟು ಬಿಟ್ರೆ ನಮ್ಮ ಊರಿನ ವಿಚಾರಗಳು ಕಲೆಕ್ಟ್ ಆಗುದಿಲ್ಲ. ಯಾಕೆ ಮಾಡ್ತಾ ಇದ್ದೇವೆ? ಇವತ್ತು ನಾವು ಹೇಗಿದ್ದೇವೆ, ಮುಂದೆ ಏನಾಗ್ಬೇಕು, ನಮ್ದು ಕಾಂಟ್ರಿಬ್ಯೂಷನ್ ಏನು, ಅಲ್ಲಿ ಏನಾಗುತ್ತೆ, ಸ್ಯಾಕ್ರಿಫೈಸ್ ನೇಚರ್ ಬರಬೇಕು ಅಂತೇಳಿ, ತ್ಯಾಗದ ಮನೋಭಾವನೆ ಬರಬೇಕು ಪ್ರತಿಯೊಬ್ಬರಲ್ಲಿ ಕೂಡ. ಅದು ಸಾರ್ವಜನಿಕ ಅಂತ ಆಗುವಾಗ ನಾನು ಸ್ಯಾಕ್ರಿಫೈಸ್ ಮಾಡಬೇಕು, ಸಮಷ್ಟಿಯ ಹಿತಕ್ಕಾಗಿ ನಂದು ಒಂದಿಷ್ಟು ಕೊಡುಗೆ ಕೊಡಬೇಕು ಅಂತೇಳಿ ಎಲ್ಲ ಸಂಘಟನೆಗಳ ಉದ್ದೇಶ ಅದೇ. ಇದು ಆಗಬೇಕು. ಇದು ಸುದ್ದಿ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದ್ರೆ ಅವರು ನಮ್ಗೆ ಮೋಟಿವೇಶನ್ ಕೊಡ್ತಾ ಇದ್ದಾರೆ. ನಮ್ಮ 3 ಗ್ರಾಮಗಳ ಮಾಹಿತಿಯನ್ನ ಕಲೆ ಹಾಕುವಂತದ್ದಾಗ್ತದೆ. ನಮ್ಮ ಆರೋಗ್ಯ ಕಾರ್ಯಕರ್ತೆಯರು, ನಮ್ಮ ಆಶಾ ಕಾರ್ಯಕರ್ತೆಯರು, ನಮ್ಮ ಸಂಜೀವಿನಿ ಕಾರ್ಯಕರ್ತೆಯರು, ನಮ್ಮ ಪಂಚಾಯತ್ ಸದಸ್ಯರು, ಪಂಚಾಯತ್ ಸಿಬ್ಬಂದಿಗಳು, ಜೊತೆಗೆ ಎಲ್ಲ ಸಹಕಾರಿ ಸಂಸ್ಥೆಗಳ ಪ್ರತಿನಿಧಿಗಳು, ಊರವರೆಲ್ಲ ಸೇರಿ ನಮ್ದು ವಾಸ್ತವ ಸ್ಥಿತಿ ಏನಿದೆ ಅಂತ ಹೇಳಿ ಒಂದು ಚಿತ್ರಣ ಆಗಿ, ಅನಂತರ ನಾವು ಎಲ್ಲಿ ಮುಟ್ಟಬೇಕು ಅನ್ನುವಂತ ನೆಲೆಯಲ್ಲಿ ಅದಕ್ಕೆ ಸರ್ಕಾರದ ಯೋಜನೆಗಳು, ನಮ್ಮ ಕಾಂಟ್ರಿಬ್ಯೂಷನ್ಗಳು, ವಂತಿಗೆಗಳು ಎಲ್ಲವನ್ನ ಸೇರಿಸಿಕೊಂಡು ನಾವು ಒಂದು ಸುಸ್ಥಿರ ಸಮುದಾಯವನ್ನ ಕಟ್ಟಲಿಕ್ಕೆ ಆಗಬೇಕು. ಅದಕ್ಕೆ ಈ ಸುದ್ದಿ ಬಿಡುಗಡೆಯ ನನ್ನ ಗ್ರಾಮ ನನ್ನ ಹೆಮ್ಮೆ, ಅದು ನನ್ನದು ಅಂತ ಹೇಳಿ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಅನ್ನುವಂತ ವಿಚಾರವನ್ನ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ವಂದಿಸ್ತೇನೆ. ನಮ್ಮ ಕರ್ತವ್ಯ ಒಂದು ವ್ಯಕ್ತಿ ನಿರ್ಮಾಣ, ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು. ಕುಟುಂಬ ಅಂತ ಹೇಳಿದಾಗ ಕುಟುಂಬದ ಸಣ್ಣ ಸ್ವರೂಪವೇ ಮನೆ, ಕುಟುಂಬದ ದೊಡ್ಡ ಸ್ವರೂಪವೇ ರಾಷ್ಟ್ರ ನಾವಿದ್ದೇವೆ. ಈ ಹಾಗೆಯೇ ಆ ಭಾವನೆಯೇ ನಾವು ಮಾಡ್ತೇವೆ. ಬಹಳ ಸುಂದರವಾದ ಕಲ್ಪನೆಯನ್ನು ನಾವು ಹೇಳಿದ್ರು. ಅದ್ರ ಜೊತೆಯಲ್ಲಿ ಎಲ್ಲಿಗೂ ಪತ್ರಿಕಾ ಅನ್ನುವಂಥದ್ದು ಉದ್ಯಮ ಆಗ್ತದೆ. ಡಾಕ್ಟರ್ಗೆ ಅವರ ತಂಡಕ್ಕೆ ಪತ್ರಿಕಾ ಅನ್ನುವಂಥದ್ದು ಧರ್ಮ. ನಾವೆಲ್ಲೂ ಕೂಡ ಮಾತಾಡಿದಾಗ ಪತ್ರಿಕಾ ಧರ್ಮ ಅನ್ನುವಂಥದ್ದು ಹಿಂದೆ ಹೇಳ್ತಿದ್ವಿ. ಅದು ಇತ್ತೀಚೆಗೆ ಬದಲಾವಣೆ ಪತ್ರಿಕಾ ಉದ್ಯಮ ಅನ್ನುವಂಥದ್ದು ಬದಲಾಗುತ್ತೆ. ಆ ಪತ್ರಿಕಾ ಧರ್ಮ ಏನಿದೆ ಅದನ್ನ 100ಕ್ಕೆ 100 ಪರಿಪಾಲನೆ ಮಾಡ್ತಾ ಇರುವಂಥದ್ದು ಸುದ್ದಿ ಬಿಡುಗಡೆ ಅಂತ ನಾವು ಇಚ್ಛೆ ಪಡ್ತೇವೆ. ನಮ್ಮ ಹೆಮ್ಮೆ ಅಡಿಯಲ್ಲಿ ಇವತ್ತು ಪ್ರಥಮವಾಗಿ ನಮ್ಮ ತಾಲೂಕಲ್ಲಿ ಬಳಂಗಿಯವನ್ನು ಆಯ್ಕೆ ಮಾಡಿದ್ದಕ್ಕೆ ವಿಶೇಷವಾಗಿ ಸುದ್ದಿ ಬಿಡುಗಡೆ ಇಲ್ಲಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಖಂಡಿತವಾಗಿ ಕೂಡ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಆದಂತಹ ಕೆಲಸಗಳ ಕಾರ್ಯಗಳು ಇನ್ನು ಆಗಬೇಕಾದಂತಹ ಕೆಲಸ ಕಾರ್ಯಗಳು ಖಂಡಿತವಾಗಿ ಇದನ್ನು ಪಂಚಾಯತ್ನ ಎಲ್ಲರೂ ಕೂಡ ಆಲೋಚನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಖಂಡಿತವಾಗಿ ಈ ಅವಕಾಶಗಳು ಮುಂದೆ ಈ ಪಂಚಾಯತಿನ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಅಂತ ಹೇಳಿ ನಾನು ಸಂತೋಷಪಟ್ಟು ನನ್ನ ಉದ್ಘಾಟಕರೇ, ಈ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಆಯೋಜಿಸಿದಂಥ ನಮ್ಮ ಸುದ್ದಿ ಪತ್ರಿಕೆಯ ಶಿವಾನಂದರೇ, ನಮ್ಮ ಪಂಚಾಯತಿನ ಅಧ್ಯಕ್ಷರೇ, ನಮ್ಮ ಅಭಿವೃದ್ಧಿ ಅಧಿಕಾರಿಗಳೇ, ಪಂಚಾಯತಿನ ಸದಸ್ಯರೇ, ಎಲ್ಲ ಸೇರಿದಂಥ ಸಭಿಕರೇ, ಬಹುಶಃ ಅತ್ಯುತ್ತಮವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ಬಳಂಜದಿಂದಲೇ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಾಗಿ ನಾನು ಬಳಂಜ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಕಾರ್ಯಕ್ರಮದ ಬಗ್ಗೆ ಅವರು ವಿವರಣೆ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಬೇಕು, ನಮ್ಮ ಗ್ರಾಮದಲ್ಲಿ ನಮ್ಮ ಊರಲ್ಲಿ ಇರುವಂಥ ಸಂಪತ್ತನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಇದರಿಂದ
ನಾವು ಎಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಉಂಟು ಅಂತ ನಿಜವಾಗಿ ಸತ್ಯದ ಮಾತು. ಪ್ರತಿಯೊಂದು ಗ್ರಾಮದಲ್ಲಿಯೂ ಬೇಕಾದಷ್ಟು ಪ್ರಾಕೃತಿಕ ಸಂಪತ್ತು, ಏನು ಅನೇಕ ಬೇರೆ ಬೇರೆ ನಮಗೆ ಗೊತ್ತಿಲ್ಲದೇ ಇರುವಂತಹ ಸಂಪತ್ತು ಉಂಟು. ಅದನ್ನು ಪ್ರಾಮಾಣಿಕವಾಗಿ ಬಳಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಮ್ಮ ದೇಶದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಉಂಟು. ಅದರೊಟ್ಟಿಗೆ ಈ ಪತ್ರಿಕೋದ್ಯಮ ಕೂಡ ಒಂದು ಅದರ ಅಂಗವೇ. ಯಾಕಂತ ಕೇಳಿದ್ರೆ ಆ 3 ಅಂಗಗಳು ತಪ್ಪಿದಲ್ಲಿ ಅದನ್ನು ಸರಿಪಡಿಸುವಂತ ಅಧಿಕಾರ ಇರುವುದು ಅಥವಾ ಕರ್ತವ್ಯ ಇರುವುದು ಪತ್ರಿಕೆಯವರಿಗೆ. ಪತ್ರಿಕೆಯವರು ಅದರ ಬಗ್ಗೆ ಮಾತನಾಡಿದಾಗ ಎಲ್ಲರೂ ಏನಾಗ್ತಾರೆ, ಎಕ್ಸ್ಪರ್ಟ್ ಇದಾಗ್ತಾರೆ. ಆದ್ರಿಂದ ಅವರಿಂದ ಇದನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ. ಅವರು ಬೇರೆ ಬೇರೆ ಉದ್ದೇಶವನ್ನ ಬಿಡಿಸಿ ನಮಗೆ ಹೇಳಿದ್ದಾರೆ. ಇದೆಲ್ಲದಕ್ಕೂ ಪೂರಕವಾಗಿ ನಾವು ಸರಿಯಾಗಬೇಕು, ಗ್ರಾಮಸ್ಥರು ಸರಿಯಾಗಬೇಕು. ಎಲ್ಲಾ ಪ್ರಕೃತಿ ಸಂಪತ್ತಿ ಇರ್ಬೋದು, ಅವರು ಸರಿ ಮಾಡ್ಬೋದು, ಅದನ್ನು ಬಳಸ್ಕೊಳ್ಬೋದು. ಆದ್ರೆ ಪ್ರಾಮಾಣಿಕತೆ ಇರ್ಬೇಕಾದ್ದು ಇಲ್ಲೇ ಪ್ರಜೆಗಳಲ್ಲಿ. ಸ್ವಚ್ಛ ಭಾರತ ಅಂತ ಹೇಳ್ತೇವೆ. ಸ್ವಚ್ಛ ಭಾರತ ಆಗ್ಬೇಕಂದ್ರೆ ನಾವು ಸ್ವಚ್ಛ ಆಗ್ಬೇಕು. ನಮ್ಮ ಮನೆ ಸ್ವಚ್ಛ ಆಗ್ಬೇಕು. ನಾನು ಸ್ವಚ್ಛ ಆಗ್ತೇನೆ, ನಾನು ಮನೆ ಸ್ವಚ್ಛ ಆಗ್ತೇನೆ ಅಂತ ಇದ್ರೆ ಮಾತ್ರ ನಾವು ಸ್ವಚ್ಛ ಭಾರತವನ್ನು ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಆಡಳಿತದಲ್ಲಿ ಕೂಡ ಸರಿಯಾದ ಅವರು ಭ್ರಷ್ಟಾಚಾರದ ಬಗ್ಗೆ ಬೇಕಾದಷ್ಟು ಬಂದಿದ್ದಾರೆ. ಅದನ್ನು ನಾನು ಯಾವಾಗಲೂ ಓದ್ತಿದ್ದೆ. ಯಾಕಂತ ಕೇಳಿದ್ರೆ ಅದು ಬಹಳ ಇಂಟ್ರೆಸ್ಟ್ ಸಬ್ಜೆಕ್ಟ್. ಒಂದು ಭ್ರಷ್ಟಾಚಾರವನ್ನು ನೆನೆಸುವುದಂತ ಕೇಳಿದ್ರೆ ಅದು ಬಹಳ ಇಂಟ್ರೆಸ್ಟ್. ಅದು ಸ್ವಚ್ಛ ಸಮಾಜವನ್ನ ಏನು ನಿರ್ಮಾಣ ಮಾಡಿದಾಗ ಅದಕ್ಕಾಗಿ ಅವ್ರು ಬೇಕಾದಷ್ಟು ಬರ್ತಿದ್ದಾರೆ. ಆ ಮಟ್ಟಿಗೆ ಒಂದು ಉದಾಹರಣೆ ಕೊಡೋದಾದ್ರೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಅವರಷ್ಟು ಸ್ವಚ್ಛ ಆ ಅಭಿವೃದ್ಧಿ ಅಧಿಕಾರಿಗಳು ಇರ್ಲಿಕ್ಕಿಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಭಾಗ್ಯ. ಅವರ ಪ್ರಾಮಾಣಿಕತೆಯನ್ನ ಉಳಿಸಿಕೊಂಡು ಬಳಸಿಕೊಂಡು ನಮ್ಮ ಗ್ರಾಮವನ್ನ ಸ್ವಚ್ಛ ಭಾರತವನ್ನಾಗಿ ಮಾಡೋದು, ಅಥವಾ ನಮ್ಮ ಗ್ರಾಮದಲ್ಲಿ ಇರತಕ್ಕಂಥ ಬೇರೆ ಬೇರೆ ಶಾಲೆ ಇರ್ಬೋದು, ದೇವಸ್ಥಾನ ಇರ್ಬೋದು, ನದಿ ಇರ್ಬೋದು, ಇನ್ನು ಇತರ ಯಾವುದೇ ಪ್ರಕೃತಿ ಸಂಪತ್ತಿ ಇರ್ಬೋದು, ಅದನ್ನೆಲ್ಲ ಸರಿಯಾದ ದೃಷ್ಟಿಯಲ್ಲಿ ಬಳಸ್ಕೊಳ್ಳೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ಕೆಲಸ ಮಾಡಿದಾಗ ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಆ ಮನಸ್ಸು ಬರಬೇಕಾದ್ದು ಬಳಿಂಜ ಗ್ರಾಮ ಪಂಚಾಯತ್ನ ಪ್ರತಿಯೊಬ್ಬ ಪ್ರಜೆಯಲ್ಲಿ ಆ ಜ್ಞಾನ ಬರಬೇಕು. ನಾವು ಯಾವಾಗ ಜ್ಞಾನವಂತರಾಗ್ತೇವೋ, ಅದೇ ಜ್ಞಾನ ಅಂತ ಹೇಳಿದ್ರೆ ಇವತ್ತು ಅಮೆರಿಕದಲ್ಲಿ ಒಂದು ಕ್ಷಣದಲ್ಲಿ ಏನಾಗ್ತದೆ ಅಂತ ನಮ್ಗೆ ಕಂಪ್ಯೂಟರ್ ತಿಳಿಸ್ತದೆ, ಅಥವಾ ಬೇರೆ ಊರಲ್ಲಿ ಏನಾಗ್ತದೆ ಅಂತ ಒಂದು ಕ್ಷಣದಲ್ಲಿ ತಿಳಿಸ್ತದೆ. ಆ ನಿಟ್ಟಿನಲ್ಲಿ ನಾವು ಜ್ಞಾನವಂತರಾಗಿದ್ದೇವೆ. ಆದರೆ ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನಾವು ಸ್ವಲ್ಪ ಬ್ಯಾಕ್ ಇದ್ದೇವೆ, ನಾವು ಸ್ವಲ್ಪ ಹಿಂದಿದ್ದೇವೆ. ಯಾಕಂತ ಕೇಳಿದ್ರೆ ನಾವು ಜ್ಞಾನವಂತರಾದಾಗ ನಮಗೆ ಗಲಾಟೆ ಇಲ್ಲ, ಘರ್ಷಣೆ ಇಲ್ಲ, ದ್ವೇಷ ಇಲ್ಲ, ರಾಜಕೀಯ ದ್ವೇಷ ಇಲ್ಲ. ಅದೆಲ್ಲ ನಮ್ಮ ಜ್ಞಾನದಿಂದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ನಾವು ನೋಡ್ತೇವೆ ಮೊದಲು ಎಷ್ಟೆಷ್ಟೋ ದೊಡ್ಡ ಜ್ಞಾನವಂತರು ಅವರು ಏನು ಸಾಧನೆ ಮಾಡಿದ್ದಾರೆ. ಉದಾಹರಣೆಗೆ APJ ಅಬ್ದುಲ್ ಕಲಾಂ ಅವರಷ್ಟು ಜ್ಞಾನವಂತರನ್ನು ನಾವು ಕಾಣೋದು ಕಷ್ಟ. ಡಾಕ್ಟರ್ ಶಿವರಾಮ್ ಕಾರಂತರ ಅವರಿಗೆ ದ್ವೇಷಿಗಳಿದ್ರ? ಅವರಿಗೆ ಏನಾದ್ರೂ ಇದಿತ್ತ? ಇಲ್ಲ, ಅವ್ರಿಗೆ ಒಂದೇ ಇದ್ದದ್ದು ಅವರು ಜ್ಞಾನವಂತರಾಗಬೇಕು, ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ. ಅಂಥವರಾಗಿ ಅವರ ಸಾಧನೆ ಮುಟ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದು ನಮ್ಮ ಮಟ್ಟಿಗೆ ನಾವು ಜ್ಞಾನವಂತರಾಗಬೇಕು. ಜ್ಞಾನವಂತರಾದಾಗ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡಬೇಕು. ಅಂದ್ರೆ ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಮುಖ್ಯವಾಗಿ ಆ ದ್ವೇಷ ಇರಬಾರ್ದು, ಅಥವಾ ಇನ್ನಿತರ ಯಾವುದೇ ಇದು ಇರಬಹುದು. ಎಲ್ಲಿವರೆಗೆ ಅಂತ ಕೇಳಿದ್ರೆ ನಮ್ಮ ಗ್ರಾಮ, ನಮ್ಮ ಊರು ನಮಗೆ ಖುಷಿ ಕೊಡ್ಬೇಕಾದ್ರೆ ನಮ್ಮಲ್ಲಿಂದ ಒಂದೇ ಒಂದು ಪೊಲೀಸ್ ಕಂಪ್ಲೇಂಟ್ ಹೋಗ್ಬಾರ್ದು. ಕಂಪ್ಲೇಂಟ್ ಹೋದ್ಮೇಲೆ ನಾವೇನಾಗ್ತೇವೆ, ನಮ್ಮೊಳಗೆ ದ್ವೇಷ ಬೆಳೀತದೆ. ಅಂದ್ರೆ ಒಂದೇ ಒಂದು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗಿ ನಾವು ಆ ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಅದಕ್ಕೆ ಪ್ರತಿಯೊಬ್ಬರ ತ್ಯಾಗ ಅಗತ್ಯ ಉಂಟು, ಪ್ರತಿಯೊಬ್ಬರ ಪ್ರಯತ್ನ ಅಗತ್ಯ ಉಂಟು, ಪ್ರತಿಯೊಬ್ಬರ ತ್ಯಾಗ ಬೇಕು. ಅಂದ್ರೆ ನಾನು ಯಾವುದೇ ಒಂದು ಸ್ಥಾನಮಾನಕ್ಕಾಗಿ ಆಸೆ ಪಡದೆ ನಮ್ಮ ತ್ಯಾಗವನ್ನು ಮಾಡಬೇಕು. ಆ ತ್ಯಾಗವನ್ನು ಮಾಡಿದಾಗ ಅವರ ಉದ್ದೇಶ ಏನುಂಟ, ಶಿವಾನಂದರ ಉದ್ದೇಶ ಏನುಂಟ, ಅದು ಖಂಡಿತವಾಗಿ ಈಡೇರಲಿಕ್ಕೆ ಸಾಧ್ಯ ಉಂಟು. ಆ ಮಟ್ಟಿನಲ್ಲಿ ಅವರು ಯಾವುದೇ ಯೋಜನೆಯನ್ನು ತರಬಹುದು, ಯಾವ ಪ್ರಯತ್ನವನ್ನು ಮಾಡ್ಬೋದು. ಅದರೊಟ್ಟಿಗೆ ನಾವೆಲ್ಲರೂ ಕೈ ಜೋಡಿಸಿದಾಗ, ನಾವೆಲ್ಲರೂ ಅವರಿಗೆ ಸಹಕಾರ ಕೊಟ್ಟಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಖಂಡಿತ ಆ ನಿಟ್ಟಿನಲ್ಲಿ ನಾವು ಮಾಡಬೇಕು. ಮತ್ತೊಂದು ಹೇಳ್ತೇನೆ, ಅದು ಸಾಧ್ಯ ಉಂಟ ಇಲ್ಲೋ ಗೊತ್ತಿಲ್ಲ, ನಮ್ಮ ಗ್ರಾಮ ನಮ್ಮ ಊರು ಅದು
ನಾವು ಗ್ರಹಿಸಿದಾಗೆ ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತ್ಗೆ ಯಾರು ಬುದ್ಧಿವಂತರು ಇರ್ತಾರಾ, ಯಾರು ಜ್ಞಾನವಂತರು ಇರ್ತಾರಾ, ಯಾರು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾರ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡುವಂತಹ ಒಂದು ವಿಚಾರ ಬರಬೇಕು. ಆಗ ಖಂಡಿತ ನಮ್ಮಲ್ಲಿ ಇರತಕ್ಕಂಥ ಬೇರೆ ಬೇರೆ ದ್ವೇಷ ಏನುಂಟ ಅದೆಲ್ಲ ದೂರ ಆಗಿ ನಾವೆಲ್ಲರೂ ನಮ್ಮ ಏರಿಯಾದಲ್ಲಿ ಇರತಕ್ಕಂಥ ಪ್ರಕೃತಿ ಸಂಪತ್ತನ್ನು ಬಳಸಿಕೊಂಡು ಸರ್ಕಾರದಿಂದ ಬರುವಂತ ಅನುದಾನವನ್ನು ತೆಗೆದುಕೊಂಡು ನಮ್ಮ ಊರು ನಮ್ಮ ಗ್ರಾಮ ಅಂತ ಅದನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಅದಕ್ಕಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ಬಳಂಜೆಯಿಂದ ಸ್ಟಾರ್ಟ್ ಮಾಡಿದ್ದಕ್ಕಾಗಿ ಇದು ನಿರಂತರವಾಗಿ ನಡೀತಾ ಉಂಟು. ಅಲ್ವ ಸರ್? ನಿರಂತರವಾಗಿ ಎಲ್ಲ ಕಡೆ ನಡೀತಾ ಉಂಟು. ಅಂದ್ರೆ ನಮ್ಮ ಜವಾಬ್ದಾರಿ ನೋಡಿ, ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ಮೇಲೆ ಏನು ಒಂದು ಜವಾಬ್ದಾರಿಯನ್ನು ಕೊಟ್ಟು ಬಳಂಜದಿಂದಲೇ ಪ್ರಾರಂಭ ಮಾಡಿದ್ದಾರೆ. ಇದನ್ನು ಉಳಿಸುವುದು ಬೆಳೆಸುವುದು ಇದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಶಿವಾನಂದರು ನಮ್ಮ ಊರಿನ ಮೇಲೆ ಪ್ರೀತಿ ಇಟ್ಟು ಬಳಂಜದಿಂದ ಪ್ರಥಮ ಮಾಡಿದ್ರೆ ಈ ಕಾರ್ಯಕ್ರಮ ಖಂಡಿತ ಯಶಸ್ವಿ ಆಗ್ತದೆ ಅನ್ನತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಇಲ್ಲಿಂದ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಅವರ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಂಡು ನಾವೆಲ್ಲರೂ ಪ್ರಾಮಾಣಿಕರಾಗಬೇಕು. ನಮ್ಮ PDO ಅವರು ಹೇಳಿದ್ರು, ನಾನು ಒಳ್ಳೆದಾಗಬೇಕು ಅಂತ ಹೇಳಿದ್ರೆ ಖಂಡಿತ ಆ ಮನೋಭಾವ ನಮ್ಮಲ್ಲಿ ಬೇಕು. ಆದ್ರೆ ಒಂದು ನೆನಪಿಟ್ಕೊಳ್ಳಿ, ನಾನು ಒಳ್ಳೆದಾಗಬೇಕು, ನನ್ನ ಮನೆ ಒಳ್ಳೆದಾಗ್ಬೇಕಂತಿದ್ರೆ ನನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗ್ಬಾರ್ದು. ನಮ್ಮ ನೆರೆಕರೆಯವನಿಗೆ, ನಮ್ಮ ಗ್ರಾಮದ ಏನು ಕೆಳಗೆ ನಮಗಿಂತಲೂ ಕೆಳಗಿರುವಂತ ಯಾರು ಇವತ್ತು ಜನರು ಇದ್ದಾರ, ಆರ್ಥಿಕವಾಗಿ ಹಿಂದುಳಿದಿದ್ದಾರ, ಮಾನಸಿಕವಾಗಿ ಹಿಂದುಳಿದಿದ್ದಾರ, ಅಂತವರಿಗೆ ತೊಂದರೆ ಆಗದಂತೆ ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಬದುಕಬೇಕು. ನಮ್ಮ ಕೆಲಸವನ್ನ ಮಾಡಿಕೊಂಡು ಬದುಕಬೇಕು. ಆಗ ನಾನು ಒಳ್ಳೆದಾಗ್ತೇನೆ, ನಮ್ಮ ನೆರೆಕರೆ ಒಳ್ಳೆದಾಗ್ತದೆ, ನಮ್ಮ ಗ್ರಾಮ ಒಳ್ಳೆದಾಗ್ತದೆ, ನಮ್ಮ ಪಂಚಾಯತ್ ಒಳ್ಳೆದಾಗ್ತದೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಅಂದ್ರೆ ಪ್ರಾಮಾಣಿಕತೆ ಮುಖ್ಯ. ನನ್ನಿಂದ ಮತ್ತೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತ ಅದನ್ನು ಖಂಡಿತವಾಗಿಯೂ ನಾನು ನೆನಪಿಟ್ಟುಕೊಳ್ಬೇಕು. ಇಟ್ಟುಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ. ಒಂದು ಚಿಕ್ಕ ಕಥೆಯನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂತ ಕೇಳಿದ್ರೆ, ನಮ್ಮ ಡಾಕ್ಟರ್ ಮೋಹನ್ ಅವರು ಯಾವಾಗಲೂ ಟೂರಿಗೆ ಹೋಗುವಾಗ ಒಂದು ಪೇಟೆಯಲ್ಲಿ ಕಾಫಿ ಕುಡ್ತಿರ್ಲಿಲ್ಲ ಅಂತ. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಹೋಟೆಲ್ ಇದ್ರೆ ಅಲ್ಲಿ ಕಾಫಿ ಕುಡಿದು ಮುಂದೆ ಹೋಗುದಂತ. ಒಂದು ದಿವಸ ಅವರು ಅವರ ಟೂರಿನಲ್ಲಿ ನಿಂತ ನಮ್ಮ ಬಳಂಜೆ ಅಂತ ಒಂದು ಗ್ರಾಮದಲ್ಲಿ ಬಂದು ಕಾಫಿ ಕುಡಿದ್ರು. ಕಾಫಿ ಕುಡಿಲಿಕ್ಕೆ ಬರುವಾಗ ಅಲ್ಲಿ ಆ ಯಜಮಾನ ಬೈತಾ ಇದ್ದಾನಂತೆ, ಸನ್ನಿ ಮಿರ್ರ ಹಾಗೆ ಮಂಡೆ ಹಾಕರ ಹಾಲಾದ ಬಾರ ಬೈತಾ ಇದ್ದಾನಂತೆ. ಆಗ ಅವರು ಎಲ್ಲ ಕಾಫಿ ಕೊಟ್ಟು ದುಡ್ಡು ಕೊಡುವಾಗ ಕೇಳಿದಂತೆ, ಏನು ಭಟ್ರೆ ಎಲ್ಲ ಬೈತಾ ಇದ್ದೀರಿ ಕಾಫಿ ಕುಡ್ಲಿಕ್ಕೆ ಬಂದವ್ರಿಗೆ ಏನು ಅಂತ. ಅತ್ತಿಯೇ ಬಲ್ಪ ಕಾಫಿ ಬರ್ತದೆ, ಕಳ್ಳ ನೋಡ್ತೇನೆ ಕೊಡ್ತು ಬೈದ ಆಗ್ಬೇಕು ನೆಲದ ಇಪ್ಪರ ಹಾಕ ಕಳ್ಳ ನೋಡ್ಕೊಂಡು ಅಂತ ಮಾಡಿದೆ ಅವಿಗೆ ಅದೇ ಬೈದ ತುಕ ಭಟ್ರೆ ಆ ನೋದು ನೋಡಿ ಬೈಪಾಲೆ ಅಂತ ಕೇಳಿದಾರೆ. ಆಗ ಅವ್ರು ಹೇಳ್ತಾರಂತೆ, ಅವು ಏನಾರು ಐದೇನು ಬೇರೆ ಕೊಡ್ತೀಯನಾ ಬೇರೆ ಕೊಡ್ತೀನ ಅಂತ ಹೇಳಿದ. ಅಂದ್ರೆ ಇಲ್ಲಿ ನಮ್ಗೆ ಏನ್ ತಿಳ್ತದೆ, ನನಗೆ ಉಪದ್ರ ಆಗ್ಬಾರ್ದು, ನನ್ನಿಂದ ಮತ್ತೊಬ್ಬರಿಗೆ ಉಪದ್ರ ಆಗ್ಬೋದು. ಭಟ್ರಿಗೆ ಕಳ್ಳ ನೋಡ್ ಬರ್ಬಾರ್ದು, ಏನು ಅವ್ರಿಗೆ ಮಿಲ್ಕದಂತವನಿಗೆ ಕಳ್ಳ ನೋಡ್ಕೊಡ್ಬೋದು. ಇದಾಗ್ಬಾರ್ದು. ನನಗೆ ಯಾವುದು ನಾನು ಮತ್ತೊಬ್ಬರಿಂದ ಬಯಸುವುದಿಲ್ವೋ ಅದನ್ನು ನಾನು ಮತ್ತೊಬ್ಬರಿಗೆ ಮಾಡಬಾರ್ದು. ಅದನ್ನು ಆ ತೊಂದರೆ ನಾನು ಮತ್ತೊಬ್ಬರಿಗೆ ಮಾಡ್ಬೋದು. ಆಗ ನಾವು ಪ್ರಾಮಾಣಿಕರಾಗ್ತೇವೆ. ನಮ್ಮ ಊರು ಎಲ್ಲರೂ ಸ್ವಚ್ಛ ಭಾರತದಲ್ಲಿ ಅಥವಾ ಸ್ವಾಸ್ಥ್ಯವಾಗಿ ಬದುಕಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಇಲ್ಲಿ ಮಾತನಾಡಲಿಕ್ಕೆ ಎರಡು ಅವಕಾಶ ಕೊಟ್ಟದಕ್ಕಾಗಿ ನಮ್ಮ ಸಂಬಂಧ ಸುದ್ದಿ ಸಂಸ್ಥೆಯವರಿಗೆ ವಂದಿಸುತ್ತಾ, ಅಭಿವೃದ್ಧಿ ಅಧಿಕಾರಿಗಳಿಗೆ ವಂದಿಸುತ್ತಾ, ಏನಾದ್ರು ಮಾತನಾಡೋಕೆ ಹೆಚ್ಚು ಕಡಿಮೆ ಇದ್ರೆ ಅದನ್ನ ಇಲ್ಲೇ ಬಿಟ್ಟುಬೇಡಿ, ಒಳ್ಳೆದಿದ್ರೆ ನೀವು ತೆಗೆದುಕೊಳ್ಳಿ ಅಂತ ಹೇಳಿಕೊಂಡು ನಾನು ಎರಡು ಮಾತನ್ನ ಮುಗಿಸ್ತೇನೆ. ಜೈ ಸುಟ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತೀವಿ. ಸ್ವರವೇ ಬಂದಿಲ್ಲ, ಸೊಪ್ಪತ್ತಾದಾಗ ಸ್ವರ ಇಲ್ಲಿಗೆ ಬಳಸಿ ಅಂದ್ರೆ ಮನುಷ್ಯನಿಗೆ ಸ್ಪಿರಿಟ್ ಬಂದ್ರೆ, ಮನುಷ್ಯನಿಗೆ ಆಸಕ್ತಿ ಬಂದಾಗ ಅವನ ಆರೋಗ್ಯ ಒಳ್ಳೆದಾಗ್ತದೆ, ಉದ್ದೇಶ ಒಳ್ಳೆದಾಗ್ತದೆ. ಅದರೊಟ್ಟಿಗೆ ಒಳ್ಳೆ ಮಾತನ್ನು ಕೂಡ ಹೇಳಿದ್ದಾರೆ, ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾರೆ. ನೋಡಿ, ನಾನು ಅದನ್ನು ವಿಶೇಷವಾಗಿ ಅಭಿನಂದಿಸಿದೆ. ಯಾಕೆಂದ್ರೆ ಊರ ಅಭಿವೃದ್ಧಿ ಆಗ್ಬೇಕಂತ ಈಗಲೂ ಚಿಂತೆ ಉಂಟಾರೆ ಅವರಲ್ಲ. ನಾನು ಅದಕ್ಕೆ ಯಾವಾಗಲೂ ನೆನಪಿಸಿಕೊಳ್ಳುದು, ಅಶೋಕನ ಕಥೆ ನಮ್ಮಲ್ಲಿ ಸಣ್ಣದಿರುವಾಗ ಅಶೋಕ ಸಾಮ್ರಾಟ ಯಾಕೆ ಅಂತ
ನಾನು ಈಗಲೂ ಕತೆ ಅಶೋಕ ದಾರಿ ಉದ್ದಕ್ಕೂ ಮರಗಳನ್ನು ನೆಡುತ್ತಿದ್ದ. ಅದನ್ನೇ ದಾರಿ ಯಾಕೆ ಅಂತ ಕೇಳಿದ್ರೆ ದಾರಿ ಹೋಗರಿಗೆ ನೆರಳಾಗ್ಲಿ, ಪಕ್ಷಿಗಳಿಗೆ ಆಹಾರಕ್ಕೆ ಹಣ್ಣಾಗ್ಲಿ. ಒಂದು ದಾರಿ ಉದ್ದಕ್ಕೆ ಮರ ನೆಟ್ಟದ್ದು ಮುಂದಿನ ಜನಾಂಗಕ್ಕೆ ಅಂತ ಕಲ್ಲುಗಳಲ್ಲಿ ಬರೆಸಿಕೊಡ್ತಿದ್ದ, ಜನ ಓದ್ಲಿ ಅಂತ. ನಾನು ಯಾಕೆ ಇದನ್ನು ಹೇಳ್ತೇನೆ, ಇವತ್ತು ಅಷ್ಟು ಕೆಲಸ ಮಾಡಿದ್ದಕ್ಕೆ ಇವತ್ತು ಅಶೋಕ ಇವತ್ತು ಗ್ರೇಟ್, ರಾಜ್ಯಾಧ್ಯಕ್ಷಲ್ಲ ವಿಡಿಯೋರೇ. ಜನಗಳಿಗೆ ಪ್ರಯೋಜನ ಆಗ್ಲಿಕ್ಕೆ ಏನು ವಿಡಿಯೋ ಆಗಿ ಬಿಟ್ಟು ಹೋಗ್ತೀರಿ, ಜನಗಳಲ್ಲಿ ಏನು ಬದಲಾವಣೆ ತರ್ತೀರಿ, ಕಾನೂನು ಪ್ರಕಾರ ಮಾಡೋದೆಲ್ಲ ಮಾಡ್ತೀರಿ. ಅದು ಇಲ್ಲಿಯೇ ಬದಲಾವಣೆ ಆಗ್ಲಿಕ್ಕೆ ಪ್ರಯತ್ನ. ನಮ್ಮಲ್ಲಿ ಜಾಸ್ತಿಯಲ್ಲಿ ಮಾಡುವಾಗ ಒಂದು ಮುಸ್ಲಿಂ ಹುಡುಗಿ ಬಂದಿತ್ತು, ಲೇಡಿ, ಅವರೊಬ್ಬರೇ ಇದ್ರು. ಸ್ವಲ್ಪ ಹೊತ್ತಾದ ಮೇಲೆ ಮಾತಾಡಿದ ಮೇಲೆ ನಮ್ಮವರು ಹೇಳಿದ್ರು, ಅವಳು ಸಮೋಸ ಮಾಡ್ತಾಳೆ ಮತ್ತೆ ಇನ್ನೊಬ್ಬ ಆಡ್ಸಾಕ್ತಾಳೆ, ಅವ್ರಿಗೆ ಬದುಕುತ್ತದೆ ಅದಕ್ಕೆ ಅಂತ. ಕಡೆಗೆ ಅವರ ಕೇಳಿದರು ಬೈತೆ, ಸಮೋಸ ಮಾಡ್ತೀನಿ. ನಮ್ಮಲ್ಲಿ ಪಕ್ಕದಲ್ಲಿ ಸದಾನಂದ ಅಂತ ಅಧ್ಯಕ್ಷ ಅಲ್ಲ, ನಮ್ಮ ಸಭೆ ಅಧ್ಯಕ್ಷ, ಅವ್ರ ಹತ್ರ ಕೇಳಿದೆ, ಸಮೋಸ ಮಾಡೋದು ಗೊತ್ತಿಲ್ಲ. ಜಾದೂರಿನಲ್ಲಿರುವ ಒಂದು ವೇದಿಕೆಯಲ್ಲಿ ಕೂತ ಅವರಿಗೆ ಸಮೋಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ನಿಮ್ಮೂರಲ್ಲಿ ತುಂಬ ಇರ್ಬೋದಾಗಿ ಅವಳನ್ನು ಎಂಟ್ರಿ ಮಾಡಿದ ಕೂಡಲೇ ನಾವು ಅನೌನ್ಸ್ ಮಾಡಿದ್ವಿ, ನೋಡಿ ಅವ್ರು ಸಮೋಸ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಬೆಂಬಲ ಕೊಡಿ. ಮರು ದಿವಸ ಅವ್ರಿಗೆ ವ್ಯಾಪಾರ ಜಾಸ್ತಿ, ಎಲ್ರಿಗೂ ಸಮೋಸ ಮಾಡ್ತಾರೆ, ಅವ್ರ ವ್ಯಾಪಾರ ಜಾಸ್ತಿ. ಉಪಕಾರ ಅಂತ ಸಣ್ಣ ಉಪಕಾರ, ಮಾಹಿತಿ ಮತ್ತು ಪ್ರಚಾರ. ನಿಮ್ಮಲ್ಲಿ ತುಪ್ಪ ಉಂಟು, ದನ ತುಪ್ಪ ಉಂಟು, ಯಾರಿಗೆ ಹೋಗುತ್ತೆ ಗೊತ್ತಿಲ್ಲ. ದನ ತುಪ್ಪ ಉಂಟು ಗೊತ್ತಾದ್ರೆ ಅಲ್ಲಿ ನಮ್ಮ ಕೊರಿಯರ್ ಮಾಡಿದ್ದಾರೆ ಪಟ್ಲಿಂದ ಸಂತೋಷ ನಮ್ಮೊಟ್ಟಿಗಿದ್ದಾರೆ. ಮಾಹಿತಿ ದನ ತುಪ್ಪ ಉಂಟದು ಗೊತ್ತಿದೆ, ಆ ಊರಿನವರಿಗೆ ದನ ತುಪ್ಪ ಬೇಕು, ಎಲ್ಲಿ ಉಂಟಂತ ಗೊತ್ತಾಗ. ಇದನ್ನು ಮಾಹಿತಿ ಮತ್ತು ಜಾಲ ಇದನ್ನು ನಾವು ಮಾಡಿಕೊಡ್ತೇವೆ. ಆದರೆ ಮಾಹಿತಿ ಯಾರು ಕೊಡಬೇಕು, ವಿಡಿಯೋ ಇರಬೇಕು, ಮತ್ತೆ ಪಂಚಾಯತ್ ಅಧ್ಯಕ್ಷ ಇರಬೇಕು, ಸೊಸೈಟಿ ಆ ಮನೆಯಲ್ಲಿ ಇಂಥದ್ದುಂಟು ನಮ್ಮ ಗಮನಕ್ಕೆ ನಾವು ಅದನ್ನು ಉಚಿತವಾಗಿ ಪ್ರಚಾರ ಮಾಡ್ತೇವೆ, ಉಚಿತವಾಗಿ ನೀವು ಕೊಡ್ತೇವೆ. ಬಳಂದ್ಯದಲ್ಲಿಂದ ಬಳತೆಯಲ್ಲಿ ಮುಗಿಲಿ, ಪಕ್ಕದ ಊರಿಗೆ ಹೋಗ್ಲಿ, ಮಡಂತಿಯರಿಗೆ ಹೋಗ್ಲಿ, ಬೆಳ್ತಂಡಿಗೆ ಬರಲಿ, ಅವರ ವ್ಯಾಪಾರ ವೃತ್ತಿ ಆಗ್ತದೆ, ಅದಕ್ಕೇನಿಲ್ಲ. ನಾವು ಸ್ವಲ್ಪ ಕೈ ಜೋಡಿಸಿದ್ರೆ, ಮಾಹಿತಿ ಕೊಟ್ರೆ, ಸ್ವಲ್ಪ ಸಹಾಯ ಮಾಡಿದ್ರೆ, ನಮ್ಮ ಊರಿಗೆ ತಗೊಂಡ್ರೆ ಬಾಳೆಲೆ ಉಂಟು, ಹೊಸ ಶಾಲೆಯಲ್ಲಿ ಮನೆಯಲ್ಲಿದೆ, ಬಾಳೆಲೆ ಉಂಟ ಹೇಳುವ ಕೊಡ್ತಾ ತಗೊಳ್ಳುವ. ಆ ಕೇಳಲಿಕ್ಕೆ ಒಂದು ಪ್ರಾರಂಭ ಆಗ್ತದೆ. ಇಲ್ಲ ನಮ್ಮಲ್ಲಿ ಕೊಡ್ತಿದ್ದು ನಾವು ಕೊಡುದಿಲ್ಲ, ಬಾಳೆ ಅದು ಹೋಗ್ತದೆ. ನಾವು ಜನಗಳಿಗೆ ಏನು ಬೇಕು ಅಂತ ನಮ್ಮ ಒಳಗೆ ಒಂದು ಆದರೆ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಒಂದು ಅಭಿವೃದ್ಧಿ ಆಗ್ಬೇಕಿದ್ರೆ ನಮ್ಮವರೆಲ್ಲರೂ ಯೋಚನೆ ಮಾಡಬೇಕು, ನಮ್ಮಲ್ಲಿ ಕೊಡುಗೆ ಕೊಡು, ಧರ್ಮ ಕೊಡಿತ ಕೇಳುದಿಲ್ಲ. ಒಂದು ಹಾಳೆ ತಟ್ಟೆಗೆ ಡಿಮಾಂಡ್ ಉಂಟು, ಹಾಳೆಗೆ ತಟ್ಟೆಗೆ ಬಂದು ಎರಡು ಬೆಂಕಿ ಹಾಕಬೇಕು, ಈಗ ಡಿಮಾಂಡ್ ಉಂಟು, ಬೇಡಿಕೆ. ಯಾವುದೇ ಬೇಡಿಕೆಗಳು ಪೂರಕವಾಗಿ ಊರಿಗೆ ಅಭಿವೃದ್ಧಿ ಆಗಲಿ, ಅದು ಆರ್ಥಿಕ ಅಭಿವೃದ್ಧಿ ಆಗಲಿ ದಾರಿ. ಹಾಗಾಗಿ ಯಾವುದು ವಿಚಾರಗಳಲ್ಲಿ ಯಾರಿಗೂ ಇಲ್ಲ ಅಂತಲ್ಲ, ಯಾರು ಮಾಡ್ತಾರೋ ಅವ್ರಿಗೆ ಬೆಂಬಲ ಕೊಡಿ. ನಾವು ಅರಿವಿಕೆ ಅಂತ ಕೊಡ್ತೇವೆ. ಅವರಿಗೆ ಪ್ರಚಾರದ ಬೆಂಬಲ, ಆರ್ಥಿಕ ಬೆಂಬಲ ಬೇಕಾದ್ರೆ ಬ್ಯಾಂಕ್ಗಳ ಮೂಲಕವಾಗಿ ನಾವಲ್ಲ, ಯಾರು ಕೊಡೋರಿದ್ರೆ ಅವರಿಗೆ ಕೊಡಿ. ಒಬ್ಬರು ಕೊಡುಗೆ ಕೊಡಿ, ಒಬ್ಬರು ಹೇಳ್ತಾರೆ ಗೊತ್ತಿದೆ. ಬಳಂದ್ಯದ ಅಧ್ಯಕ್ಷರ ಹೊಸ ಶಾಲೆಯನ್ನು ಅಧ್ಯಕ್ಷ ಆಗಿರೋ ಸಮಯದಲ್ಲಿ ಪಂಚಾಯತಿಯಿಂದ ಸಾಕ್ಷರತೆ ಬಂದಾಗ ನಾವು ಓದುಗರಿಗೆ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಕೊಟ್ಟದ್ದು ಯಾರು? ನಾವಲ್ಲ, ಪಂಚಾಯತಿಂದ ಒಂದು 25 ಎಸಿ ಕೊಟ್ಟಿದ್ದಾರೆ. 25 ಪಂಚಾಯತಿ ಕಟ್ಟಿದವರೇ ಬಿಟ್ಟು ಅದು ದೊಡ್ಡದಿದ್ದ 20 ಅದು ಕೊಡಿದ್ದೀವಿ. ಯಾಕೆ ನಮ್ಮ ಲೆಕ್ಕದಲ್ಲಿ ಒಂದು ಕೊಡುಗೆ ಪಂಚಾಯತ್ ಕೊಟ್ಟು, ನನ್ನ ಲೆಕ್ಕದಲ್ಲಿ ಅವ್ರಿಗೆ ಓದಲಿಕ್ಕೆ ಕೊಟ್ಟು ಅವರಿಗೆ ಖುಷಿ ಆಯ್ತು, ನಮಗೆ ಖುಷಿ ಆಯ್ತು. ಹಾಗೆ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ ತುಂಬಾ ಅವಕಾಶಗಳಿವೆ, ತುಂಬಾ ಅವಕಾಶಗಳಿವೆ. ಒಂದು ಒಬ್ಬರಲ್ಲಿ ಯಾವಾಗ ಒಂದು ಗಾದೆ ಇರುತ್ತೆ, ಒಂದು ಸ್ವರ್ಗ ಮತ್ತು ನರಕದ ಬಗ್ಗೆ ವ್ಯತ್ಯಾಸ ಅಂತ ಹೇಳಿದ್ರೆ, ಒಬ್ಬ ಸ್ವರ್ಗ ಒಂದು ಎಲ್ಲರ ಕೈಗೆ ಕೂತಿದ್ರು, ಎಲ್ಲರ ಕೈಗೆ ಒಂದು ಕಟ್ಟಿದ್ರು, ಕೈ ಊಟ ಮಾಡಲಿಕ್ಕೆ ಕೈ ಕಟ್ಟಿದ್ರು. ಅವರಿಗೆ ತಟ್ಟೆಯಲ್ಲಿ ಊಟ ಇಟ್ಟಿದ್ದಾರೆ. ಊಟ ಇದ್ರೆ ಇದು ನರಕ ಅಂದ್ರೆ ಅವರಿಗೆ ತಟ್ಟೆ ಉಂಟು, ತಿನ್ಲಿಕ್ಕೆ ಆಗುದಿಲ್ಲ, ಬಗ್ಗಿಸ್ಲಿಕ್ಕೆ ಆಗುದಿಲ್ಲ, ಆರು ಹಸಿವಾಗ್ತದೆ, ತಿನ್ಲಿಕ್ಕೆ ಆಗ್ತದೆ, ಅದು ನರಕ ಆಯ್ತು. ಅಷ್ಟಪ್ಪ ಸ್ವರ್ಗ ಇರುತ್ತೆ. ಎಲ್ಲರೂ ಅಂದ್ರೆ ಇವನು ತಟ್ಟೆ ತೆಗೆದು ಅವರ ಬಾಯಿಗೆ ಕೊಟ್ಟಾಗ್ತಾರೆ, ಅವರು ತೆಗೆದು ಇವರ ಬಾಯಿಗೆ ಕೊಟ್ಟಾಗ್ತಾರೆ, ಅದು ಸ್ವರ್ಗ ಆಯ್ತು. ಸಣ್ಣ ವಿಚಾರ. ಸ್ವರ್ಗ ಆಗಲಿಕ್ಕೆ ಬೇರೆ ಏನು ಬೇಡ, ನೀವೇ ನಿಮ್ಮ ಊರಿನವರೇ ನಿಮ್ಮವರು ಸ್ವರ್ಗ ಮಾಡುವುದು. ಆಹಾರವನ್ನು ಅವನಿಗೆ ತಿನ್ಲಿಕ್ಕೆ ಆಗದಂತ ಪರಿಸ್ಥಿತಿ ಎಲ್ಲರಿಗೂ ಇರ್ತದೆ. ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಅವ ಉದ್ಧಾರ, ಅವನು ನಮಗೆ ಸಹಾಯ ಮಾಡಿದ್ರೆ ನಾವು ಉದ್ಧಾರ. ಸಣ್ಣ ವಿಚಾರಗಳನ್ನ ನಾವು ಹೆಚ್ಚು ದೊಡ್ಡ ವಿಚಾರ ಮಾತಾಡಿದ್ರೆ ಪಂಚಾಯತ್ ನಾವು ಬರ್ಲಿದ್ವಿ, ನೀವು ಮಾತಾಡಲಿಲ್ಲ. ಸಂಜೆ ನಾವು ಕೂಡಿದ್ರೆ ಮಾತಕ್ಕೆ ನಾವು ಎಂತ ಹೇಳಿದ್ರೆ ಪ್ರಯೋಜನ ಇಲ್ಲ, ನಿಮ್ಮ ಮನೆಯಲ್ಲೇ ಮುಟ್ಬೇಕು. ಅದಕ್ಕೆ ಅಧ್ಯಕ್ಷ ಬಹಳ ಸಂತೋಷ ಆಯ್ತು. ನಮ್ಮಲ್ಲಿ ಮಾತಾಡಿ. ಸ್ವಲ್ಪ
ಮಟ್ಟದಲ್ಲಿ ಒಳ್ಳೆ ಖುಷಿ ಆಗ್ತದೆ. ಅದೇ ಮಾಹಿತಿ ಹೆಚ್ಚು ಬರಬೇಕಿತ್ತು, ಜನ ಬರೋದು ಕಡಿಮೆ ಇತ್ತು. ನಮಗೆ ಸ್ವಲ್ಪ ಕೆಲಸ ಸ್ವಲ್ಪ ಮಾಹಿತಿ ನಮಗೆ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಸಂಘ ಸಂಸ್ಥೆಗಳೆಲ್ಲ ಬಂದಿದ್ದೇವೆ, ಒಕ್ಕೂಟದಿಂದ ಬಂದಿದ್ದಾರೆ. ಊರಿನ ಸೇರಿದ್ರೆ ಒಳ್ಳೆದಿತ್ತು, ಅವರು ಸ್ವಲ್ಪ ನಾನು ದಿನದಾರಿಗಳಲ್ಲಿ ಡ್ರೈವರ್ ಆಗಿದ್ದೇನೆ. ನಮ್ಮ ಪೇಪರಲ್ಲಿ ಹಾಕಿದ್ದಾರೆ, ಪ್ರಚಾರ ಮಾಡಿದ್ದಾರೆ. ಮಾಡಿದ್ದು ದಾಮೋದರ್ ಸರ್ ಒಮ್ಮೆ ಅದನ್ನು ಪ್ರಚಾರ ಮಾಡಿದ್ದಾರೆ ಸುದ್ದಿ ಬಿಡಿಗಡೆ ಪೇಪರಲ್ಲಿ ಅವರಿಗೆ. ಮತ್ತೆ ಒಳ್ಳೆ ಸುದ್ದಿ ಬಿಡಿಗಡೆ ನಾವು ಬರೋರು ತೆಗೊಳ್ತೇವೆ, ಬಿಡುಗಡೆ ಪತ್ರಿಕೆಯನ್ನು, ಸುದ್ದಿ ಬಿಡುಗಡೆಯನ್ನು. ಈ ಕಾರ್ಯಕ್ರಮ ನನಗೆ ತುಂಬಾ ಖುಷಿ ತಂದಿದೆ. ಎಲ್ಲರಿಗೂ ಧನ್ಯವಾದ. ನಮ್ಗೆ ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು. ನಾವು ಈ ಕೆಲಸವನ್ನು ಸ್ಟಾರ್ಟ್ ಮೊದಲು ಮಾಡುವಾಗ ನಮ್ಗೆ ತುಂಬಾ ಸ್ವಲ್ಪ ನರ್ವಸ್ ಆಗಿತ್ತು. ಯಾವಾಗ ನಮ್ಮ ಹೆಸರು ಫೋಟೋ ಎಲ್ಲ ಪೇಪರ್ ಹಿಡಿಯುತ್ತೋ ಆಮೇಲೆಯಿಂದ ನಮ್ಗೆ ಊರಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಪತ್ರಿಕೆ ಸಿಬ್ಬಂದಿ ಎಲ್ಲರಿಗೂ ನಮ್ಮ ತುಂಬಾ ನೆರವೇರಿ. ನಾನು ವಿಶ್ವನಾಥ ಒಳ್ಳೆಯ ಸುದ್ದಿಗಳಿಗೆ ಎಷ್ಟು ಧನ್ಯವಾದಗಳಿಗೂ ಸಾಧಿಸಬೇಕೆಂದ್ರೆ ನನ್ನ ಉದ್ದೇಶವನ್ನು ಶುರು ಮಾಡಬೇಕು. ಮೊದಲಿಗೆ ಸುದ್ದಿ ಅಲ್ಲಿ ನನಗೆ ಕೊಟ್ಟಂತ ಒಂದು ಕಾನ್ಸೆಪ್ಟ್ ಏನಂದ್ರೆ ಮಾಹಿತಿಯಲ್ಲಿ ನೀವು ಶಾಲೆಗೆ ಹೋಗಿ ಶಾಲೆಗೆ ಬೇಕಾದ ಯಾವ ಉಪಕರಣ ಬೇಕು, ಏನು ಬೇಕು ಅದನ್ನು ನೀವು ಕೊಡಿಸುವಂತ ವ್ಯವಸ್ಥೆ ಮಾಡಬೇಕು. ಅವರನ್ನು ತುಂಬಾ ಚಾಲೆಂಜಿಂಗ್ ಕಾನ್ಸೆಪ್ಟ್ ಆಗಿದೆ. ನಾನು ಅವರ ಎಲ್ಲ ಅನುಭವಗಳನ್ನು ಅಥವಾ ಸಲಹೆಗಳನ್ನು ತಗೊಂಡು ಅದೇ ರೀತಿಯಲ್ಲಿ ಇವತ್ತು ಮಾಹಿತಿ ಹೇಳುವಂಥದ್ದು ಹಳ್ಳಿಗಳಲ್ಲಿ ದೊಡ್ಡ ಸಮಸ್ಯೆಯಾಗಿ ಬಂದಿದೆ. ನಿಜವಾಗಿ ನನಗೆ ಅವರ ಪ್ರೇರಣೆಯಲ್ಲಿ ಇವತ್ತು ನಾವು ಸಮಾಜದಲ್ಲಿ ವಿಶ್ವಾಸ ಒಳ್ಳೆಯದನ್ನು ತೋರಿಸ್ಕೊಳ್ಬೇಕಾದ್ರೆ ಸುದ್ದಿಯೇ ಕಾರಣ ಅಂತ ಹೇಳಿ ಚೆನ್ನಾಗಿ ನಡೀತಿದೆ ಆಶಿಸ್ತಾ ಹೇಳುವ ನಾನು ಈಗ ಮೊಬೈಲ್ ಅಲ್ಲಿ ಸುದ್ದಿ ನ್ಯೂಸ್ ಬರೋದ್ರಿಂದ ಎಲ್ಲ ಸುದ್ದಿ ಬಿಡುಗಡೆಲ್ಲ ಸದಸ್ಯರಿಗೆ ನಾನು ಸುದ್ದಿ ಬಿಡುಗಡೆ ಪ್ರಾರಂಭ ನಾನು ಗ್ರಾಮ ಪಂಚಾಯತ್ ನನ್ನ ಹೆಸರು ಆನಂದ್ ಅಂತ. ಸುದ್ದಿ ಈ ಒಂದು ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ. ಅದೇ ರೀತಿಯಾಗಿ ಇವತ್ತು ಎಲ್ಲ ಕಡೆ ಜನರ ಕಡೆಗೆ ಪತ್ರಿಕೆ ಬರ್ತದೆ, ಆದ್ರೆ ಪತ್ರಿಕೆ ಕಡೆಗೆ ಜನ ಬರ್ತಾರೆ, ಆದ್ರೆ ಇಲ್ಲಿ ಜನರ ಕಡೆಗೆ ಪತ್ರಿಕೆ ಬರ್ತಿರುವಂತದ್ದು ಸಂತೋಷ ವಿಷಯ. ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ಪತ್ರಿಕೆ ಬರುವಂತದ್ದು ಸ್ಥಳೀಯ ಜನರಿಗೆ ಸುಲಭದಲ್ಲಿ ಸಿಗುವಂತ ಪೇಪರ್ ಅಲ್ಲಿ
ನಮಗೆ ದೂರದ ವಿಷಯ ತಿಳಿದಿರ್ತದೆ, ಆದ್ರೆ ಹತ್ತಿರ ವಿಷಯಕ್ಕೆ ಅಪ್ಲಿಕೇಶನ್ ಸಿಗಬಹುದು. ಅದರಿಂದಾಗಿ ನಾನು BA ಮುಗಿದಾಗಲೇ ಜಾಬ್ಗೆ ಅಪ್ಲಿಕೇಶನ್ ಮಾಡಿದ್ರೆ ಫಸ್ಟ್ ನಾನು ಸುದ್ದಿ ಬೆಳಗ್ಗೆ ಸರ್ಕಾರಿ ಹುದ್ದೆಗಳನ್ನು ಮಾಡುತ್ತೀನಿ. ಅಲ್ಲಿಂದ ನೋಡಿದಂತ ಅಪ್ಲೈ ಮಾಡ್ತೀನಿ. ಮಾನ್ಯ ಸಂಪಾದಕರಿಗೆ UP ಸರವಣಿಗೆ ನನ್ನ ಅನಿಸಿಕೆ. ಯಾಕಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಿರುವಂತ ಯುವಕರಿಗೆ ಯಾವುದೇ ರೀತಿಯ ಉತ್ತಮವಾದ ಕೋಚಿಂಗ್ ಸಿಗಲಿಲ್ಲ. ಅದನ್ನು ತಮ್ಮ ವತಿಯಿಂದ ಒದಗಿಸಿಕೊಂಡು ಈ ತಾಲೂಕಿನಿಂದ ಅತ್ಯಧಿಕ ಮಂದಿ ಸರ್ಕಾರಿ ಹುದ್ದೆಗಳನ್ನು ಒದಗಿಸಿಕೊಳ್ಳಲು ಪ್ರಯತ್ನ ಮಾಡಬೇಕಾಗಿ ತಾವು ವಿನಂತಿಸುತ್ತೇನೆ. ಒಂದು ವಿಚಾರ, ಯಾವುದೇ ವಿಚಾರ ಪಂಚಾಯತ್ ಮೀಟಿಂಗ್ಗಳಲ್ಲಿ ಜನಗಳಿಗೆ ಸೊಸೈಟಿಯವರು ಸೊಸೈಟಿ ಮೆಂಬರ್ಗೆ ಫಸ್ಟ್ ಕೆಲಸ ಸೊಸೈಟಿ ಇಲ್ಲಿವರೆಗೆ ಮಾತ್ರ ಪರವಳಿದವರು ಬಳಕೆ ಆದರೆ ಪರವಳಿ ಅದಕ್ಕೆ ನಾನು ಕೈ ಜೋಡಿಸಿ ನಿಮ್ಮಲ್ಲಿ ಎಲ್ಲೆಲ್ಲಿ ಪತ್ರಿಕೆ ಸಿಗುವುದಿಲ್ವೋ ಅಲ್ಲಿಗೆ ಪತ್ರಿಕೆ ನಾವು ತಲುಪಿಸುವ ವ್ಯವಸ್ಥೆ ಮಾಡಬೇಕು. ಅಂದ್ರೆ ನೀವು ಪಂಚಾಯತ್ನಲ್ಲಿ ಆದ ಯಾವುದೇ ನಿರ್ಣಯ ಜನರಿಗೆ ಮುಟ್ಟಿಸುವಂತ ವ್ಯವಸ್ಥೆಯನ್ನ ನೀವು ಪತ್ರಿಕೆ ಕೊಟ್ಟು ಮುಟ್ಟಿಸುವ ಕೆಲಸ ಮಾಡಬೇಕು. ಹೊನ್ನಾಳಿಗೆ ನಾವು ಸುಳ್ಳು ಸಾಧನೆ ಮಾಡಿದ್ವಿ. ಹೊನ್ನಾಳಿ ಒಬ್ಬರು ಹೋಗಿ ಅಲ್ಲಿ ಪತ್ರಿಕೆ ಹೋಗುದು, ಕೆಲವರುಗಳಲ್ಲಿ ಪತ್ರಿಕೆ ಉಂಟು, ಬ್ಯೂಟಿ ಪಾರ್ಲರ್ ಉಂಟು, ಡಾಕ್ಟರ್ ಶಾಪಲ್ಲಿ ಉಂಟು, ಯಾಕೆ ಪಾರ್ಲರ್ ಮಾಡುದು ಒಂದು ವಿಚಾರ. ಅದು ಒಂದು ಎರಡನೇ ನಿಮ್ಮ ಇಷ್ಟು 1400 ಮನೆಗಳಿವೆ. 1400 ಮನೆ ಫೋನ್ ಕೊಟ್ಟು ಬಂದದ್ದು ನಿಮ್ಮಲ್ಲಿ ಆ 1400 ಮನೆ ನಂಬರ್ ಕೊಟ್ಟು ನಾವು ನಿಮ್ಮ ನ್ಯೂಸ್ ಅಲ್ಲಿ ಆ ನಂಬರ್ ಕೊಟ್ಟು ಬಳಂಜದ ಎಲ್ಲಾ ಗ್ರಾಮದ ಬಳಂಜದ ನ್ಯೂಸ್ ವಿಡಿಯೋರಿಗೆ ಯಾರು ನೀಡಿದೆ, ಅಧ್ಯಕ್ಷರಿಗೆ ಏನು ಹೇಳ್ಬೇಕಂತಿದೆ ಅಥವಾ ನೀವು ಘಟಕ ರಾಜ್ಯದವರಿಗೆ ಹೇಳ್ಬೇಕಂತಿದೆ, ಅವೆಲ್ಲವನ್ನ ನಮ್ಮ ಪತ್ರಿಕೆಯಲ್ಲಿ ಬಂದ್ರೆ ಅದನ್ನು ನಾವು ಮುಡಿಸೋ ಕೆಲಸ ಮಾಡ್ತೇವೆ. ನಿಮ್ಮ ನಂಬರ್ ಕೊಟ್ಟು ಆ 1400 ಮನೆಗಳಿಗೂ 454 ಮನೆಗಳಿದೆ, ಅವರಿಗೂ ನಾವು ಮುಡಿಸ್ತೇವೆ ಫೋನ್ ನಂಬರ್ ಲಿಕ್ಕಿನ ಮೂಲಕ. ಹಾಗೆ ಬರೋರಲ್ಲಿ ತುಂಬಾ ಜನ ಇದ್ದಾರೆ ಮನೆಯವರು, ಅವರೆಲ್ಲ ಇದ್ದಾರೆ, ಅವ್ರಿಗೆ ಊರಿನ ಅಗತ್ಯ ಬೇಕು, ಊರಲ್ಲಿ ಏನಾಗ್ತದೆ ಗೊತ್ತಾಗಬೇಕು, ನಮ್ಮ ಊರು ಅವ್ರಿಗೆ ಕೂಡ ನಮ್ಮ ಊರಿಗೆ ಹೆಮ್ಮೆ ಆಗಬೇಕು. ಅದಕ್ಕೆ ಆ ನ್ಯೂಸ್ ಅನ್ನು ಅವರಿಗೆ ಮುಟ್ಟಿಸ್ತೇವೆ. ನೀವು ಮಾಡಬೇಕಂತ ಇಷ್ಟೇ, ಅವ್ರ ನಂಬರ್ ನಮಗೆ ಕೊಡಿ, ಆ ನಂಬರ್ ಶೇರ್ ಮಾಡಿ ದುಡ್ಡು ಕೊಡೋದು ಬೇಡ, ನಾವು ಉಚಿತವಾಗಿ ಮಾಡ್ತೀವಿ. ಪತ್ರಿಕೆಗೆ ಮಾತ್ರ ಕೆಲ ಕಡೆ ಹೋಗುವಾಗ ನೀವು ಮಾಡಬೇಕಾಗಿತ್ತು, ಅದು ಬೇರೆ, ಅದು ಕೂಡ ನಾವು ಕೆಲ ಕಡೆ ಕೆಲವು ಹುಡುಗಿ ಕೊಟ್ಟಾದ್ರೂ ಮುಟ್ಟಿಸೋ ಪ್ರಯತ್ನ ಮಾಡ್ತೇವೆ. ಅಭಿವೃದ್ಧಿ ಆಗ್ಬೇಕಿದ್ರೆ ಮೊದಲು ಆಗ್ಬೇಕಾದ್ದು ಅದು ಮುಟ್ಟಬೇಕಾಗಿ. ಈ ಪಂಚಾಯತಿಲಿ ಏನಾಗ್ತಾ ಉಂಟು ಗೊತ್ತಾಗ್ಬೇಕು, ಏನು ಬೇಕು ಅಂತ ಗೊತ್ತಾಗ್ಬೇಕು, ಅವ್ರು ಹೇಳಿದ್ದು ನಿಮ್ಗೆ ಗೊತ್ತಾಗ್ಬೇಕು. ಅದಕ್ಕೆ ಅವರ ಕಡೆಯಿಂದ ಏನ್ ನ್ಯೂಸ್ ಬರ್ತಲ್ಲ ಅದನ್ನು ಕೂಡ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ. ನಿಮ್ಮೊಟ್ಟಿಗೆ ಸಂಪರ್ಕಕ್ಕೆ ಅವರು ಸ್ಥಿತಿಯಲ್ಲ ಮತ್ತೆ ಕೊಟ್ರೆ ನಿಮ್ಮ ಸಂಪರ್ಕಕ್ಕೆ ತರ್ತೇವೆ, ಅದನ್ನು ನಿಮ್ಮ ಗಮನಕ್ಕೆ ತರ್ತೇವೆ. ಆ ಮೂಲಕ ಪಂಚಾಯತಿನವರಿಗೆ ಪಂಚಾಯತಿನ ಮನೆಯವರೊಟ್ಟಿಗೆ ಪಂಚಾಯತಿನ ಪ್ರತಿ ಉದ್ಯೋಗದವರೊಟ್ಟಿಗೆ ಹೇಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸುದ್ದಿಯ ಮೂಲಕ ಅರಿವಿನ ಮೂಲಕ ಮಾಡುವ ಒಂದು ಆಂದೋಲನ ಮಾಡಿದ್ರೆ ಇವತ್ತಿನ ಸಭೆಯ ಕಾರ್ಯಕ್ರಮ ಎಲ್ಲರಿಗೆ ಮುಟ್ಟಬೇಕಾದ್ರೆ ನೋಡಿ, ಯಾರು ಗೊತ್ತಾಗ್ಲಿಲ್ಲ, ಯಾರು ಬರ್ಬೇಡ, ಗೊತ್ತಾಗಬೇಕಂತಿಲ್ಲ, ನೀವು ಮಾತಾಡಿದ ಗೊತ್ತು ಮಾಡ್ತೀವಿ, ನೀವು ಹೇಳಿದ ರೆಕಾರ್ಡ್ ಮಾಡಿದೆ ಅದನ್ನು ಅವರಿಗೆ ಮುಡಿಸ್ತೇವೆ. ಹಾಗೆ ನೀವು ಪಂಚಾಯತಿ ಇಷ್ಟೇ ಜನ ಇದ್ರು ಕೂಡ ಎಲ್ಲರಿಗೂ ಗೊತ್ತಾಗ್ತದೆ, ಭಾಗವಹಿಸಿಕೆ ಪ್ರಾರಂಭ ಆಗ್ತದೆ. ಮುಂದಿನ ಸಲ ನೀವು ಕಾರ್ಯಕ್ರಮಕ್ಕೆ ನೀವೇ ಕರಿಬೇಕು, ವಿಡಿಯೋ ಮತ್ತೆ ನೀವು ಅಧ್ಯಕ್ಷ ಸೊಸೈಟಿ ಕರಿಬೇಕು. ಎಲ್ಲ ಬೆಳ್ತಂಗಡಿಯ ಬಳಂಜದ ಪ್ರದರ್ಶನ ಇರ್ತದೆ, ಇಷ್ಟವಾದ ಪ್ರದರ್ಶನ ಮತ್ತು ಪ್ರದರ್ಶನದೊಟ್ಟಿಗೆ ಎಲ್ಲರ ಅಭಿಪ್ರಾಯಗಳನ್ನ ನಾವು ನೀವೇ ಕಲೆಕ್ಟ್ ಮಾಡಿ ನಮಗೆ ಕೊಡಿ. ಹೆಚ್ಚಿನವ್ರ ಬರಲಿ, ಎಲ್ಲರೂ ಮಾತಾಡ್ಲಿಕ್ಕೆ ಆಗುದಿಲ್ಲ, ಅಭಿಪ್ರಾಯ ಕೊಡಿ, ಅದನ್ನು ಕ್ರೋಢೀಕರಿಸಿ ನಮಗೆ ಕೊಡಿ. ನಾವು ಅದನ್ನು ಚಾನಲ್ಗೆ ತಗೊಳ್ತೇವೆ, ಪತ್ರಿಕೆ ತಗೊಳ್ತೇವೆ, ಪುನಃ ಜನಗಳಿಗೆ ಮುಡಿಸ್ತೇವೆ. ಹಾಗೆ ಬಳಂಜ ಹೆಮ್ಮೆ ನಮಗೆ ಮಾತ್ರ ಅಲ್ಲ, ನಮ್ಮ ಬಳಂಜದಲ್ಲ ಬರುವವರಿಗೆ ಕೂಡ ಊರಿಗೆ ಬರುವಾಗ ಇದು ಹೆಮ್ಮೆ ಆಗಬೇಕು, ಅವ್ರಿಗೆ ಬರ್ಲಿಕ್ಕೆ ಖುಷಿ ಆಗಬೇಕು, ನಮ್ಮ ಊರದವರಿಗೆ ಕಾಣಬೇಕು, ಹೋದಲ್ಲಲ್ಲಿ ಹೇಳ್ಬೇಕು ಬಳಂಜಕ್ಕೆ ಬನ್ನಿ ನನ್ನ ಊರು ಅಂತ ಬರುವವರಲ್ಲಿ ಹೇಳ್ಬೇಕು. ಹೋದಲ್ಲಿ ನಮ್ಮ ಊರಿಗೆ ಬನ್ನಿ ಅಂತ ಕೆಲವೊಂದು ಮಾಡುವುದು ವಿಡಿಯೋ ಬಹಳ ಆಸಕ್ತಿಯಲ್ಲಿದ್ದಾರೆ. ಅವರಿಗೆ ಭಾಗಿದಾರಿಕೆ ಬಗ್ಗೆ ಪರಿಚಯ ಇದೆ. ಭಾಗಿದಾರಿಕೆ ಮಾಡಿ ಕೂತಲಿಕ್ಕೆ ನಾವು ಈ ಸತಿ ಕೃಷಿ ಸಮ್ಮೇಳನ ಕರೀತಾ ಇದ್ದೀವಿ, ಸಸ್ಯ ಜಾತಿ ಅಂತ, ಜನವರಿ 10, 11, 12. ಕೃಷಿಕರಿಗೆ ಆಸಕ್ತಿ ಇದ್ದವರು ಯಾವುದೇ ಮಾಹಿತಿಗೆ ಬೇಕಾಗಿ ಉಚಿತ ಮಾಹಿತಿ ಇರ್ತದೆ, ಅಲ್ಲಿ ಕೃಷಿ ಸಮ್ಮೇಳನದಲ್ಲಿ ಭಾಗವಹಿಸಬಹುದು. ಸ್ಟಾಲ್ ಕೂಡ ಹಾಕಲಿಕ್ಕೆ ಅವಕಾಶ ಇದೆ, ಉತ್ಪನ್ನಗಳನ್ನು ಹಾಕಲಿಕ್ಕೆ ಅವಕಾಶ ಇದೆ. ಕೃಷಿ ಸಮ್ಮೇಳನದಲ್ಲಿ ಕೃಷಿ ಮತ್ತು ಉದ್ಯಮಗಳ ಬಗ್ಗೆ 3 ದಿವಸದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ, ಉಚಿತವಾದ ಮಾಹಿತಿ. ಹಾಗೆ ನಿರಂತರ ಮಾಹಿತಿಯನ್ನು ಕೊಡ್ತೇವೆ. ಬಳಂಜದಲ್ಲಿ ಒಂದು ಅರಿವು ಕೇಂದ್ರ ಪ್ರಾರಂಭ ಆಗುತ್ತೆ, ಅದು ನಿಮ್ಮ CSC ಕೇಂದ್ರವೂ ಆಗೋದು, ಕಂಪ್ಯೂಟರ್ ಕೇಂದ್ರ ಅದು. ಅವರ ಹತ್ರ ಮಾಹಿತಿ ನಾವು ಕೊಡ್ತೇವೆ, ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಅವರ ಹತ್ರ ಕೊಡ್ತೇವೆ, ನಮ್ಮ ಹತ್ರ ಕೊಡ್ತೀವಿ ಬೇಡ. ಬಳಂಜದಲ್ಲೇ ಒಂದು ಕೇಂದ್ರ ಯಾರಾದ್ರು ನಾವು ಮಾಹಿತಿ ಅವರ ಹತ್ರ ಕೊಡ್ತೇವೆ, ಜನಗಳು ಅವರ ಹತ್ರ ಮಾಹಿತಿ ಕೊಡ್ಲಿ, ಜನಗಳು ಅವರ ಹತ್ರ ಮಾಹಿತಿ ಕೊಡ್ಲಿ. ಬಳಂಜದಲ್ಲಿ ಅಭಿವೃದ್ಧಿ ಬಳಂಜದಿಂದಲೇ ಪ್ರಾರಂಭ ಆಗ್ಲಿ ಅಂತ ಆರೈಸಿ ವಿಡಿಯೋ ಮತ್ತು ಅಧ್ಯಕ್ಷರು
ಅದರ ಬಗ್ಗೆ ಒಂದು ಭರವಸೆ ಕೊಟ್ಟರೆ ಬಣಂಜ ಅಭಿವೃದ್ಧಿ ಖಂಡಿತ ಆಗ್ತದೆ ಅಂತ ನಾನು ಹೇಳ್ತೀನಿ. ಖಂಡಿತ ನಾನು ಆವಾಗಲೇ ಹೇಳಿದಾಗೆ ಸುದ್ದಿ ಬಿಡುಗಡೆಯ ಸಂಸ್ಥೆ ಮೋಟಿವೇಶನ್ ಕೊಡ್ತಾ ಇದ್ದಾರೆ, ನಮ್ಗೆ ಹೀಗೆ ಮಾಡಿ ದಾರಿ ತೋರಿಸ್ತಾ ಇದ್ದಾರೆ, ಮಾಡ್ಬೇಕಾದದ್ದು ನಾವು ಮಾಡ್ಬೇಕು. ಅದಕ್ಕೆ ಲೀಡರ್ಶಿಪ್ ಅನ್ನ ಗ್ರಾಮ ಪಂಚಾಯತಿ ತಗೊಳ್ಬೇಕು ಅನ್ನುವಂತ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಖಂಡಿತ ನಾವು ತಗೋತೇವೆ. ನಮ್ಮ ಏನು ಅರಿವು ಕೇಂದ್ರ ಈಗ ಇದೆ, ಲೈಬ್ರರಿಯನ್ನ ಅರಿವು ಕೇಂದ್ರ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಅದು ಮಾಹಿತಿ ಕೇಂದ್ರವಾಗಿ, ಅರಿವು ಕೇಂದ್ರವಾಗಿ ನಮ್ಮ ಲೈಬ್ರರಿಯನ್ನ ನಾವು ಫೈನಲ್ ಮಾಡ್ತೇವೆ. ಅದು ಮಾಹಿತಿಯನ್ನು ತಗೊಳ್ಳಿಕ್ಕೆ ಮತ್ತೆ ಮಾಹಿತಿಯನ್ನ ಹಂಚಲಿಕ್ಕೆ ಎರಡಕ್ಕೂ ಅದು ಅರಿವು ಕೇಂದ್ರವಾಗಿ, ಮಾಹಿತಿ ಕೇಂದ್ರವಾಗಿ ಕೆಲಸ ಮಾಡ್ಲಿಕ್ಕೆ ನಾವು ಇದ್ದೇವೆ. ಈ ಏನು ಕಾನ್ಸೆಪ್ಟ್ ಇದೆ ಬಹಳ ಒಳ್ಳೆಯದಿದೆ. ನಮ್ಮ ಗ್ರಾಮಕ್ಕಾಗಿ ಇದು ಕಾನ್ಸೆಪ್ಟ್ ಫಸ್ಟ್ ಒಳ್ಳೆ ಡಾಕ್ಯುಮೆಂಟೇಶನ್ ಆಗ್ತದೆ. ಎರಡನೇದು ನಾವು ಎಲ್ಲಿ ಹೋಗ್ಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ನಿಜವಾದ ಅಭಿವೃದ್ಧಿಯನ್ನು ಸಾಧಿಸ್ಲಿಕ್ಕೆ ಇದೊಂದು ಸಾಧನ ಆಗ್ತದೆ. ಅದಕ್ಕೆ ಖಂಡಿತ ನಾವು ನಮ್ಮ ಇತಿಮಿತಿ ಒಳಗೆ, ಇತಿಮಿತಿಯನ್ನ ಮೀರಿ ಮಾಡ್ಲಿಕ್ಕೆ ಆಗುದಿಲ್ಲ. ಖಂಡಿತ ನಮ್ಮಲ್ಲಿ ಗ್ರಾಮದ ಪಂಚಾಯತ್ನವರಿಗೆ ಪ್ರತಿಯೊಬ್ಬರಿಗೆ ಜವಾಬ್ದಾರಿ ಖಂಡಿತ ಜವಾಬ್ದಾರಿ ಕೊಡ್ತೇವೆ. ನಮ್ಮ ಟೀಮ್ ಅಲ್ಲಿ ಅದನ್ನ ಜವಾಬ್ದಾರಿಯನ್ನು ಹಂಚಿಕೊಂಡು ಮಾಡ್ತೇವೆ. ಅಧ್ಯಕ್ಷರ ಪರವಾಗಿ ನಾನು ಖಂಡಿತ ಭರವಸೆ ನೀಡ್ತೇನೆ. ಹೌದು, ಅವರು ಇದ್ದಾರೆ, ಅವ್ರ ಮೈಕಿ ಎದ್ರಿ ಹೇಳಲೇಬೇಕು. ಎಸ್, ಥ್ಯಾಂಕ್ ಯು ಸರ್. ಅಧ್ಯಕ್ಷ ಮೈಕ್ ಅವರು ಕೂಡ ಅಭಿಪ್ರಾಯ, ಅನಿಸಿಕೆ, ಸಲಹೆ, ನೀವು ಯಾವ ರೀತಿಯಾಗಿ ಈ ಒಂದು ನಮ್ಮ ಊರು ನಮ್ಮ ಹೆಮ್ಮೆಗೆ ಸಂಬಂಧಪಟ್ಟಿರುವ ನಿಮ್ಮ ಬೆಂಬಲಿಸುವ ಮತ್ತು PSL ಮತ್ತು ವೇದಿಕೆಯ ಮುಂದಿನ ಸುದ್ದಿ ಬಿಡುಗಡೆ ಕೊಟ್ಟಿರುವ ಸಿಬ್ಬಂದಿಗಳು ಮತ್ತು ನಮಗೆ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಈ ಕಾರ್ಯಕ್ರಮ ನಮ್ಮ ಗ್ರಾಮದ ದೇಶವನ್ನು ತುಂಬಾ ಸಂತೋಷಿಸಿದೆ. ಅದರ ಕಾರ್ಯಕ್ರಮ ನಮ್ಮ ಗ್ರಾಮದಿಂದ ಶುರು ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ. ಮತ್ತು ನಿಮ್ಮ ಮುಂದೆ ಕೂಡ ನಮ್ಮದೇ ಪಂಚಾಯತ್ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಎಲ್ಲ ಕಡೆ ನಮ್ಮ ತಾಲೂಕಿನ ಎಲ್ಲ ಕಡೆ ಕೂಡ ಜನರಿಗೆ ಮಾಹಿತಿ ಒದಗಿಸುವ ಹಾಗೆ ಆಗ್ಬೇಕು ಅಂತ ತಿಳಿಸುತ್ತಾ ಮತ್ತು ಇವತ್ತು ಒಂದು ಘೋಷಣೆ ಮಾಡ್ತೀರಾ? ನಮ್ಮ ಊರು ನಮ್ಮ ಹೆಮ್ಮೆ ಹೇಳಿ. ನಮ್ಮ ಊರು ನಮ್ಮ ಎಲ್ಲರೂ ಚಪ್ಪಳಿ ಜೋಡಿಸಿ. ನಮ್ಮ ಊರು ಗಟ್ಟಿ. ನಮ್ಮ ಊರು ನಮ್ಮ ಊರು ನೀವು ಹೇಳುದು, ನೀವು ಹೇಳುದು ನಮ್ಮ ಊರು ಅಲ್ಲ, ನಮ್ಮ ಊರು ಫಸ್ಟ್ ನಮ್ಮ ಊರು ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ನೋಡಿ. ಅಧ್ಯಕ್ಷ ಘೋಷಣೆ ಮಾಡಿದ್ರು, PDS ಘೋಷಣೆ ಆಯ್ತಲ್ಲ, ಆಯ್ತಲ್ಲ, ಒತ್ತಿನಂತ ನಮ್ಮ ಹೆಮ್ಮೆ. ಮತ್ತೆ ಯಾವುದೇ ನಮಗೆ ಸಿಕ್ಕಿದಂತ ಯಾವುದೇ ಮಾಹಿತಿಯನ್ನು ಕೂಡ ನಿಮಗೆ ಮೊದಲ 2ನೇ ಸಂಚಿಕೆಯಲ್ಲಿ ನಿಮ್ಮ ಒಂದು ನ್ಯೂಸ್ ಇದೆ. ಇದರಲ್ಲಿ ಯಾರಾದ್ರೂ ಗೊತ್ತಿಲ್ಲ. ಬಳಂಜದಲ್ಲಿ ಶ್ರಮದಾನ ಶಿಬಿರ ಅಂತೆ ಮಂಗಳೂರು ನೆಹರು ಯುವ ಕೇಂದ್ರದ ಬಳಂಜದ ಉಮಾಮಹೇಶ್ವರ ಯೋಗದಲ್ಲಿ ದೋಸ್ತಿ ಬಿಡಾವುದಲ್ಲ ಅಭಿವೃದ್ಧಿ ಸಂಘದ ಕಲಾವಿದ ಸಮಿತಿಯ ಸಹಭಾಗಿತ್ವ ಹೊಂದಿದ ಡಾಕ್ಟರ್ ಜಿಲ್ಲಾ ಮಟ್ಟದ ಶ್ರಮದಾನ ಮತ್ತು ತರಬೇತಿ ಶಿಬಿರ ಬಳಂಜದಲ್ಲಿ ಇತ್ತೀಚೆಗೆ ನಡೆಯಿತು. 1986 17/11/1989 ಇದು ಕೂಡ ನವೆಂಬರ್ ತಿಂಗಳು ಮುಗಿದಷ್ಟೇ. ಈಗ ಆವಾಗಿನ ನ್ಯೂಸ್ ಅಲ್ಲಿ ಕಾಣ್ತದೆ. ಅಂತಹ ಒಂದು ನ್ಯೂಸ್ ಅಂದ್ರೆ 40 ವರ್ಷದ ಹಿಂದಿನ ನ್ಯೂಸ್ ನಮ್ಮ ಊರಲ್ಲಿ ಹೀಗೆ ಆಗಿತ್ತು ಅಂತ ನೋಡುವಾಗ ಒಂಥರ ಖುಷಿ ಆಗುತ್ತೆ. ನಾನು ಧರ್ಮಸ್ಥಳದ ಕೆಲವು ನ್ಯೂಸ್ ಗಳನ್ನು ತೆಗೆದಿದ್ದೇನೆ, ತೋರಿಸಲಿಕ್ಕೆ ಬೇಕಾಗ್ತದೆ. ಬಂಗೇರು ಬಿಜೆಪಿ ಬಿಟ್ಟು ಜನತಾ ಪಕ್ಷಕ್ಕೆ ಹೋದಂತಹ ನ್ಯೂಸ್ ಅಲ್ಲಿ ಹೆಡ್ಡಿಂಗ್ ಇದೆ. ಬಿಜೆಪಿಯಲ್ಲಿ ಇರುವಂತಹ ಗೊಂದಲಗಳು ಹೆಡ್ಡಿಂಗ್ ಇದೆ, ಕಾಂಗ್ರೆಸ್ ನಲ್ಲಿರುವಂತಹ ಗೊಂದಲಗಳು ಹೆಡ್ಡಿಂಗ್ ಬಂದಿದ್ದಾರೆ. ಅಂದ್ರೆ ಎಲ್ಲ ಪಕ್ಷಗಳ ಬಗ್ಗೆಯೂ ಕೂಡ ಅವಧಿಯಿಂದ ಆರಂಭದ ಹಂತದಿಂದ ಎಲ್ಲಿಯ ತನಕ ಗೊಂದಲಗಳಾದ ಬಿಕ್ಕಟ್ಟು ಆ ಸಂದರ್ಭದಲ್ಲಿ ಏನೇನಾಗುತ್ತೆ ಅನ್ನೋದು ಬಹಳ ವಿಸ್ತಾರವಾಗಿ
1986 ನಮ್ಮ ಮೊದಲ ಪ್ರಾಯೋಗಿಕ ಸಂಚಿಕೆಯಿಂದ ಹಿಡಿದು ಇಲ್ಲಿಯ ತನಕದ ಪತ್ರಿಕೆಗಳು ಇದ್ದಾವೆ. ಆ ಎಲ್ಲ ಪತ್ರಿಕೆಗಳನ್ನು ಕೂಡ ನಿಮಗೆ ತೋರಿಸಕ್ಕೆ ಇಷ್ಟಪಡ್ತವೆ. ಯಾಕೆಂತಂದ್ರೆ ಇದು ಮೊದಲ ಸಂಚಿಕೆ ಅಲ್ಲ, ಇದು 1995ರ ಸಂಚಿಕೆ. ನೋಡಿ ಹೇಗಿದೆ ಒಂದು ತೋರಿಸ್ತೀವಿ. ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಮೀಸಲಾತಿಯ ಬದಲಾವಣೆ ಇವೆಲ್ಲವೂ ಕೂಡ ಇದೆ. ಯಾಕಂದ್ರೆ ನಿಮಗೆ ಯಾಕೆ ಸುದ್ದಿ ಬೇಕಾಗಿ ತೋರಿಸ್ತಾ ಇದೀವಿ ಅಂದ್ರೆ ಅವತ್ತಿನ ಪತ್ರಿಕೆಗಳು ಹೇಗಿತ್ತು ಅನ್ನುವಂಥದ್ದನ್ನ ತಿಳಿಯಬೇಕು ಅನ್ನುವಂತ ಕಾರಣಕ್ಕೆ ನೋಡಿ ಸುದ್ದಿ ಪತ್ರಿಕೆ 1993 ಧರ್ಮಾಧಿಕಾರಿ ಪಟ್ಟಣದ ಬೆಳ್ಳಿ ವರ್ಷದ ಮಹೋತ್ಸವದಲ್ಲಿ ಆಯಾ ಪತ್ರಿಕೆಗಳು ಹೇಗಿತ್ತು, ಯಾವ ರೀತಿಯಾಗಿ ಪ್ರಸಾರ ಆಗ್ತಾ ಇತ್ತು ಅನ್ನುವಂತ ಕಾರಣಕ್ಕಾಗಿ ಇದನ್ನು ತಿಳಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ಮಾತನಾಡಿದ್ವಿ. ನಾನು ಧನ್ಯವಾದ ಕೇಳಿದ್ದೇನೆ, ಬಹಳ ಸಾರ್ವಜನಿಕ ಧನ್ಯವಾದವನ್ನು ಮುಗಿಸ್ತೇನೆ. ಒಂದು ಅಂದಿನಿಂದ ಇವತ್ತಿನ ತನಕ 100 ಮನೆಗಳಾಗಿವೆ ಸುದ್ದಿ ಇಲ್ಲ ಅಂತ ಹೇಳಿಕ್ಕೆ ಖುಷಿ ಇದೆ. ಅಂದ್ರೆ ಒಬ್ಬ ಬಡವರ ಬಗ್ಗೆ ಒಂದು ಯಾರಿಗಾದ್ರೂ ನಿರ್ಗತಿಕರಿದ್ರೆ ಅಥವಾ ಕಷ್ಟದಲ್ಲಿದ್ರೆ ಅಂತವರ ವರದಿಗಳನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಹಲವಾರು ಮನೆಗಳಾಗಿವೆ. ಅದೇ ರೀತಿಯಾದಂತಹ ಒಂದು ಪ್ರಯತ್ನ ನಿನ್ನೆ ಈ ಒಂದು ಭೂಮಿ ಪೂಜೆ ಆಗಿದೆ. ಗುರುವಾರಿಕೆಯಲ್ಲಿ OTPಯಲ್ಲಿ 63,000 ಕಳೆದುಕೊಂಡಿದ್ದಂತಹ ಒಂದು ಮಹಿಳೆಯ ಮೊದಲ ವರದಿಯನ್ನು ನಾವು ಮಾಡಿದ್ದೆವು. ಅದಕ್ಕೆ ಸಾಯರಾ ಫ್ರೆಂಡ್ಸ್ ಗುರುವಾರಿಕೆಯನ್ನು ಸ್ಪಂದಿಸಿ ನಿನ್ನೆ ಅಷ್ಟೇ ಭೂಮಿ ಪೂಜೆ ಮಾಡಿದರೆ ಹೊಸ ಮನೆ ಆಗ್ತದೆ. ಈಗ ಇತ್ತೀಚಿನ ದಿನಗಳಲ್ಲಿ ಸುಳ್ಯಾಪುರ ಬೆಟ್ಟಗಳಲ್ಲಿ 12 ಮನೆಗಳಿಗೆ ಈ ರೀತಿಯಾದ ಕಾರ್ಯಕ್ರಮ ಸಿಕ್ಕಿದೆ. ನೆರವು 100 ನೆರವುಗಳಾಗಿವೆ. ಇಂಥದ್ದೆಲ್ಲ ವರದಿಗಳು ಬಂದಂತ ಸಂದರ್ಭದಲ್ಲಿ ಒಬ್ಬ ಕಿಡ್ನಿ ಫೇಲ್ಯೂರ್ ಆಗಿರುವಂತ ವ್ಯಕ್ತಿ, ಡಯಾಲಿಸಿಸ್ ನಲ್ಲಿರುವಂತ ವ್ಯಕ್ತಿ, ಕಲಿಯೂರಿನ ದಿನೇಶ್ ಅವರು ನಾವು ಮಾಡಿದ ವರದಿ ಅಂದ್ರೆ ಅವರಿಗೆ ಡಯಾಲಿಸಿಸ್ ಬರಬಾರದಿಲ್ಲ, ಅವ್ರ ಮಗುವನ್ನು ಎತ್ತಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಈ ಡಯಾಲಿಸಿಸ್ ನ ತೊಂದರೆಗಳ ಬಗ್ಗೆ ಅವರು ಒಂದಷ್ಟು ಮಾತನಾಡಿದ್ರು. ಆ ವರದಿಗೆ ಸ್ಪಂದಿಸಿ ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ಅವರಿಗೆ ಕಲೆಕ್ಷನ್ ಆಗಿದೆ. ಅವರಿಗೆ ಒಂದು 3 ವರ್ಷಕ್ಕೆ ಬೇಕಾದಷ್ಟು ರೇಷನ್ ಅನ್ನ ಒಂದೇ ಫ್ಯಾಮಿಲಿ ಅವರು ಬಾಂಬೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಅಂದ್ರೆ ಈಗ ನಾವು ಜಗದಾಗ ಯಾಕೆ ಹೇಳ್ತದೆ ಅಂತಂದ್ರೆ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಕೂಡ ಅಲ್ಲ, ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮುಟ್ತದೆ. ನಮಗೆ ಒಂದು ಹೆಲ್ಪಿಂಗ್ ಸ್ಟೋರಿ ಮಾಡಿದಾಗ ನಾನಿರ್ಬೋದು, ಶ್ರೇಯ ಇರ್ಬೋದು, ಅಥವಾ ಸುದ್ದಿಯ ಡೈರೆಕ್ಟರ್ ಇರ್ಬೋದು, ನಮ್ಮ ನಿಶಾನ್, ಸಂದೀಪ್, ಸುನೀಲ್, ಸಂತೋಷ್ ಶಾಸ್ತ್ರಿ ಯಾರೇ ವರದಿ ಮಾಡಿದ್ರು ಕೂಡ ವಿದೇಶದಿಂದ ಕರೆ ಬರುತ್ತೆ. ಅವರಿಗೆ ಅವ್ರ ಅಕೌಂಟ್ ನಂಬರ್ ಕಳಿಸಿ ಅವರಿಗೆ ನಾವು ಹಣ ಹಾಕ್ತೇವೆ ಅಂತ. ವಿದೇಶದಿಂದ ಕರೆ ಬಂದ್ರೆ ಒಂದೊಂದು ಖುಷಿ ಮಿನಿಮಮ್ ಒಂದು 10,000 ಅವರಿಗೆ ಬೀಳುತ್ತೆ ಅಂತ. ಆ 10,000ಕ್ಕಿಂತ ಇಂಪಾರ್ಟೆಂಟ್ ಇತರ ನಮ್ಮ ಊರಿನವರು 50 ರೂಪಾಯಿ ಕೂಡ ಅಷ್ಟೇ ಇಂಪಾರ್ಟೆಂಟ್. 50 ಮನೆಯಲ್ಲಿ ಕೊಡ್ಬೇಕಾದ ಅಂತ ಈ ರೀತಿಯ ಕೆಲಸ ಕಾರ್ಯಗಳು ತುಂಬಾ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಕೆತ್ತೂರಿನ ಒಂದು ಕೆತ್ತು ಜಂಕ್ಷನ್ ಒಂದು ಅಂಗಡಿ ಇದೆ ನೋಡಿ, ಅಂಗಡಿಯ ಹುಡುಗ ಒಬ್ಬರಿಗೆ ಪ್ರಾಬ್ಲಮ್ ಆಗಿತ್ತು. ಅವರ ಹೊಟ್ಟೆಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಕೀರ್ತನ್ ಅವರ ವರದಿಯನ್ನು ನಾವು ಮಾಡಿದ್ವಿ. ನಿಮ್ಮ ಸಂಘಟನೆ ಕ್ರಿಕೆಟ್ ಆಡಿಸ್ತು ಹೌದು, ಕ್ರಿಕೆಟ್ ಆಡಿಸ್ತು ಅಂತ ಆ ಸಂಘ ಅವರ ಒಂದು ವರದಿಯನ್ನು ಕೂಡ ಮಾಡ್ತೀವಿ. ಅವರಿಗೂ ಕೂಡ ಒಂದಷ್ಟು ನೆರವುಗಳಾಗಿ. ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ ಇಂಥದ್ದೆಲ್ಲ ಆಗಬೇಕಂದ್ರೆ ನಿಮ್ಮ ಸಹಕಾರ ಬೇಕು. ನೀವು ನಮಗೆ ಮಾಹಿತಿಯನ್ನ ನೀಡಿದ್ರೆ ಮಾತ್ರ ನಾವು ಆ ವರದಿಗಳನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಬಣಂಜದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮೂರು ನಮ್ಮ ಹೆಮ್ಮೆ. ಇಂಥದ್ದು ಬಡವರು ತುಂಬಾ ಇದ್ದು ಒಂದಷ್ಟು ಜನ ಮಾತ್ರ ಸಾಧನೆ ಮಾಡಿದ್ರೆ ಹೆಮ್ಮೆ ಆಗೋದಿಲ್ಲ. ಎಲ್ಲಾ ಮನೆಯಲ್ಲಿ ನಗುವನ್ನು ಚೆಲ್ಲುವಂಥದ್ದು, ಎಲ್ಲಾ ಮನೆಯಲ್ಲಿ ಒಂದಷ್ಟು ಖುಷಿಯನ್ನ ಹಂಚುವಂಥದ್ದು ನಮ್ಮ ಕಡೆಯಿಂದ ಕೆಲಸಗಳಾದ್ರೆ ನಮ್ಮೂರು ನಮ್ಮ ಹೆಮ್ಮೆ ಆಗ್ತದೆ. ಮನೆ ಮನೆಯಲ್ಲಿ ಉದ್ಯಮ ಆರಂಭ ಆಗಬೇಕು, ಮನೆ ಮನೆಯಲ್ಲಿ ಕೃಷಿ ಚಟುವಟಿಕೆಗಳ ಆರಂಭ ಆಗಬೇಕು. ಟೈಲ್ಸ್ ಜಾಗ ಇದೆ ಅಂತ ಹೇಳಿ ಸುಮ್ಮನೆ ಕೂತವರಿಗೆ ಪುತ್ತೂರಿನಲ್ಲಿ ಟ್ಯಾರೆಸ್ ನಲ್ಲಿ ಗಾರ್ಡನ್ ಮಾಡಿ ಒಂದಷ್ಟು ಬೆಳೆದವರು ಪ್ರೇರಣೆ ಆಗ್ತಾರೆ. 5 ಸೆನ್ಸ್ನಲ್ಲೇ ಒಂದಷ್ಟು ಸಾವಿರಾರು ರೂಪಾಯಿ ಆದಾಯ ಮಾಡಿದಂತವ್ರು ಪ್ರೇರಣೆ ಆಗ್ತಾರೆ. ಸುಳ್ಯದ ಯೂಟ್ಯೂಬ್ ಚಾನಲ್ ಅನ್ನು ನೀವು ಈಗ ಏನಾದ್ರು ನೋಡಿದ್ರೆ ಅಲ್ಲಿ 96,000 ವ್ಯೂ ಅನ್ನ ಪಡೆದಿರುವಂತದ್ದು ಒಂದು ವಿಡಿಯೋ ಇದೆ. ಮಂಗಗಳನ್ನ ಓಡಿಸುವುದು ಹೇಗೆ, ಸೋಲಾರ್ ನ ಮೂಲಕ ಮಂಗಗಳನ್ನು ಓಡಿಸುವುದು ಹೇಗೆ ಅಂತ. ಅದಕ್ಕೆ ಭಾರಿ ಡಿಮ್ಯಾಂಡ್ ಇದೆ. ಬೆಳ್ತಂಗಡಿ ತಾಲೂಕಿನಿಂದ ಬಹಳಷ್ಟು ಕರೆಗಳು ಬರ್ತಾ ಇದ್ದಾರೆ. ನಮಗೆ ಅವ್ರ ನಂಬರ್ ಕೊಡಿ ಅಂತ ಹೇಳ್ತಿದ್ರೆ ಚಿಕ್ಕದು ಯಾರು ಹೇಳದಂತ ಸುದ್ದಿ, ಚಿಕ್ಕ ಸುದ್ದಿ ಇವುಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ನಮ್ಮೂರಿಗೆ ಏನು ಬೇಕು, ಜಗದಾಗ ಓದುವಂಥದ್ದು. ನಾನು ಬೆಂಗಳೂರಿನಲ್ಲಿದ್ದಾಗ ಪ್ರತಿನಿತ್ಯ ಗುರುವಾರ ಯಾಕೆ ಓದ್ತಾ ಇದೆ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನನ್ನ ಆತ್ಮೀಯರು ತೀರಿಕೊಂಡದ್ದು ಕೂಡ ನನಗೆ ಗೊತ್ತಾಗಿದ್ದು ಸುದ್ದಿಯಿಂದ. ಪ್ರತಿಯೊಂದು ಸುದ್ದಿ ನಮ್ಮ ಆತ್ಮೀಯರು ಶಾರದಾ ಪೂಜೆಯ ಸಮಿತಿಯ ಅಧ್ಯಕ್ಷರಾಗಿದ್ದು ಗೊತ್ತಾಗಿದ್ದು ಸುದ್ದಿಯಿಂದ. ಯಾರಾಗ್ತಾರೆ ನಮ್ಮ ಗ್ರಾಮದ ಒಳಗೆ ನಾಲ್ಕೂರಿನ ಚಿಕ್ಕ ಪುಟ್ಟ ಗ್ರಾಮದಲ್ಲಿ ಶಾರದಾ ಪೂಜೆ ಅಧ್ಯಕ್ಷರಾದಾಗ ಫೋಟೋ ಹಾಕಿ ಸುದ್ದಿ ಹಾಕಿದ್ದು 1986 ಇಲ್ಲಿ ಅದನ್ನ ಸುದ್ದಿ ಬಿಡುಗಡೆ ಆಗುತ್ತದೆ. ಆದ್ರಿಂದ
ನಮ್ಮ ಜೊತೆಗೆ ನಿಮ್ಮೆಲ್ಲರ ಸಾಥ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಬಳಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶೋಭಾ ಗುಲಾಲ್ ಅವರಿಗೆ ನಮ್ಮ ಎಲ್ಲರೂ ಧನ್ಯವಾದ. ಈಗ ನಮ್ಮ ಒಂದು ಎಲ್ಲರನ್ನು ಕೂಡ ಗುರುತಿಸುವಂತ ಕಾರ್ಯಕ್ರಮ ನಮ್ಮ ಸಿಇಒ ನಮ್ಮ ಬೆಂಗಳೂರು ಸಿಂಚನ ಊರ್ಬೈ ಅಂತ ನಮ್ಮ ಡಾಕ್ಟರ್ ಮಗಳು ಅವರನ್ನ ಗುರುತಿಸ್ತಾ ಇದ್ದೇನೆ. ಅದರ ಜೊತೆಗೆ ಬಹಳ ಅಂದವಾಗಿ ನಮ್ಮ ಪತ್ರಿಕೆಯನ್ನು ರೂಪುಗೊಳಿಸುವಂತಹ ಬೆಳ್ತಂಗಡಿಯ ಪತ್ರಿಕಾ ಸಂಪಾದಕ ಸಂತೋಷ್ ಶಾಂತಿನಗರ್ ಅವರು ಮತ್ತು ಬೆಳ್ತಂಗಡಿಯ ಪ್ರತಿ ಆಗುಹೋಗುಗಳನ್ನ ಪ್ರತಿಯೊಂದು ಕಾರ್ಯದಲ್ಲಿಯೂ ನಿರತರಾಗಿರ್ತಕ್ಕಂಥ ನಮ್ಮ ವ್ಯವಸ್ಥಾಪಕರಾದಂತಹ ಮಂಜುನಾಥ್ ಅವರು ಸುಮಾರು 2.5 ದಶಕಗಳಿಂದಲೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಿರುವಂತಹ 3 ದಶಕಗಳಿಂದ ಕೆಲಸ ಮಾಡ್ತಾರೆ ಮಂಜುನಾಥ್ ಅವರು. 3 ದಶಕಗಳಿಂದ ಕೆಲಸ ಮಾಡ್ತಿರುವಂತಹ ನಿಮ್ಗೆ ಎಲ್ಲರಿಗೂ ಕೂಡ ಪರಿಚಯ ಇರುವಂತಹ ಜಾರಪಣ್ಣ ಪೂಜಾರಿ ಬಡವರ ಬಂಧು ಅಂತ ನಮ್ಮ ವಸಂತ ಶಾಲೆಯವರು ಅವ್ರನ್ನ ಕರೀತಾರೆ. ಬಡವರ ಬಂಧು ಅಂತ ಕರೀತಾರೆ. ನಾವು ಅಷ್ಟು ಅವರು ಎಲ್ಲರೊಂದಿಗೆ ಒಂದೇ ರೀತಿ ಮಕ್ಕಳೊಂದಿಗೆ ಮಕ್ಕಳಾಗಿರ್ತಾರೆ. ಬಹಳ ಅತ್ಯದ್ಭುತವಾದಂತಹ ವರದಿಗಾರ. ಅದರ ಜೊತೆಗೆ ನಮ್ಮೊಂದಿಗೆ ನಮ್ಮ ಪ್ರೊಡಕ್ಷನ್ ಪುಷ್ಪರಾಜ್ ಶೆಟ್ಟಿ ಚಾನಲ್ ವಿಭಾಗದಲ್ಲಿ, ಆನಂತರ ನಮ್ಮ ಪ್ರಸರಣ ವಿಭಾಗದಲ್ಲಿ ಇರುವಂತಹ ಸುವೀರ್ ಜೈನ್, ನಮ್ಮ ವರದಿಗಾರಿಕೆಯನ್ನು ಬಹಳ ತುರ್ತು ಬ್ರೇಕಿಂಗ್ ನ್ಯೂಸ್ ಹಾಕೋದ್ರಲ್ಲಿ ಬಹಳ ವಿಸೀಮ ಅಂತ ಅನಿಸಿಕೊಂಡಿರುವಂತಹ ನಿಶಾಂತ್ ಬಗ್ಗೆರ ನಾವ್ಯ, ಜಾಹೀರಾತು ವಿಭಾಗದಲ್ಲಿ ಬಹಳ ಬೆಂಕಿಯ ವೇಗದಲ್ಲಿರ್ತಕ್ಕಂತಹ ಸಂದೀಪ್ ಶೆಟ್ಟಿ, ಲೆಕ್ಕಾಚಾರ ಪಕ್ಕ ಲೆಕ್ಕದಲ್ಲಿ ಯಾವುದೇ ರೀತಿಯಾದಂತಹ ಇದಿಲ್ಲ, ಪಕ್ಕ ಲೆಕ್ಕ ಮಾಡುವಂತಹ ನಮ್ಮ ಲೆಕ್ಕಾಧಿಕಾರಿ ಪ್ರಸಾದ್, ಆನಂತರ ಈಗಷ್ಟೇ ನಮ್ಮನ್ನ ಸೇರಿಕೊಂಡು ಹೊಸ ಕಣ್ಣಿಂದ ಬೆಳಕು ಕಣ್ಣಿಂದ ನೋಡ್ತಿರುವಂತಹ ವನೀಸು, ಆನಂತರ ಅವರು ಮರಳಿ ವನೀಸು. ಹಾಗೆ ಈಗ ನಮ್ಮ ಎಲ್ಲಿ ಹೋದ್ರು ನಮ್ಮ ಡಾಕ್ಟರ್ ಕರ್ಕೊಂಡು ಸಮಯಕ್ಕೆ ಸರಿಯಾಗಿ ಅವ್ರನ್ನ ಆಯಾ ಪ್ಲೇಸಿಗೆ ತಲುಪಿಸುವಂತ ಚಾಲಕ ಅಲ್ಲ. ಯಾಕೆಂದ್ರೆ ಕ್ಯಾಮರಾ ಇಲ್ಲದಾಗ ಕ್ಯಾಮರಾಕ್ಕೆ ಬರ್ತಾರೆ, ಕ್ಯಾಮರಾ ಮ್ಯಾನ್ ಆಗ್ತಾರೆ, ಬೈಕ್ ಬಿಡ್ಲಿಕ್ಕೆ ಜನ ಇಲ್ಲ ಅಂದ್ರೆ ಬೈಕ್ ಬರ್ತಾರೆ. ಇದು ನಮ್ಮದೊಂದು ವಿಶೇಷತೆ ಏನಂತಂದ್ರೆ ಯಾರಿಲ್ಲ ಅಂತ ನಾವು ಹೇಳಲಿಕ್ಕೆ ಇಲ್ಲ. ಯಾರು ಬಿಟ್ಟು ಹೋದ್ರು, ಯಾರಿದ್ರು, ಯಾರೆಲ್ಲದಿದ್ರು ಎಲ್ಲರೂ ಎಲ್ಲವೂ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಅದೇ ಉದಾಹರಣೆಯನ್ನು ಕೊಟ್ಟುಕೊಂಡು ಕುಶಾಲಪ್ಪ ಅವರನ್ನು ಗುರುತಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಆಂಕರ್ ಶ್ರೇಯ ಅವರು ನಮ್ಮ ಆಂಕರ್ ಅವರನ್ನು ನಾನು ಜಾಸ್ತಿ ಗುರುತಿಸಿದ್ರೆ ಯಾಕಂದ್ರೆ ಅವ್ರು ನಿರಂತರವಾಗಿ ಟಿವಿಯಲ್ಲಿ ಬರ್ತಾ ಇರ್ತಾರೆ. ಅದರ ಜೊತೆಗೆ ನಮ್ಮ ಬಳಂಜದ ವರದಿಗಾರಿಕೆಯನ್ನು ಮಾಡ್ತಾ ಬಹಳಷ್ಟು ವರ್ಷಗಳಿಂದ ನಮ್ಮೊಂದಿಗೆ ಇದ್ದು ಟೈಲರ್ ವೃತ್ತಿಯ ಜೊತೆಗೆ ನಾವು ಪ್ರತಿನಿಧಿಯಾಗಿಯೂ ಕೂಡ ಬಹಳಷ್ಟು ಆಕ್ಟಿವ್ ಆಗಿರುವಂತಹ ಸದಾನಂದ ಅವರು, ಅವರನ್ನ ಗುರುತಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ಮ ತಂಡದ ಒಂದು ಬಿಗ್ ಸೈಜ್, ಯಾಕೆ ಬಿಗ್ ಸೈಜ್ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ನಗುಮುಖದ ಹುಡುಗ ಬಿಗ್ ಸೈಜ್ ಅಂತ ಅವನ್ನ ಕರಿತೀವಿ. ಅದರ ಜೊತೆಗೆ ನಿಮ್ಮ ಬಳಂಜದ ಹುಡುಗ ಅತ್ಯುತ್ತಮ ಕಬಡ್ಡಿ ಆಟಗಾರ ಸಂದೀಪ್ ಶೆಟ್ಟಿ ಬಳಂಜ, ಆದಿತ್ಯ ಶೆಟ್ಟಿ ಬಳಂಜ, ಆದಿತ್ಯ ಶೆಟ್ಟಿ ಬಳಂಜ ಕ್ಯಾಮರಾದಲ್ಲಿದ್ದಾರೆ. ಅವ್ರು ಕಾಣ್ತಿಲ್ಲ, ಕ್ಯಾಮರಾದ ಒಳಗಡೆ ಕಾಣ್ತಿಲ್ಲ. ಅವರು ಯಾಕೆ ಇವರನ್ನು ಗುರುತಿಸಿದ್ರೆ ಬಂದು ಒಂದು 4 ತಿಂಗಳಾಯ್ತು, ಬಹಳ ಆಕ್ಟಿವ್ ಇದ್ದಾರೆ. ಇಲ್ಲಿ ತುಂಬಾ ಜನರನ್ನ ಸಂಪರ್ಕ ಮಾಡಿದ್ದು ಅವರು ಸರ್. ಆದ್ರಿಂದ ಅವರಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಮೊಟ್ಟ ಮೊದಲದಾಗಿ ಬಳಂಜದ ಕಾರ್ಯಕ್ರಮ ಆಯೋಜಿಸ್ತೇವೆ ಅಂತ ಹೇಳಿದಾಗ ನಮಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಇಲ್ಲೇ ಮಾಡಬೇಕು ಅನ್ನುವಂತ ನಿರ್ಧಾರಗಳಾಗಿತ್ತು. ಅದು ವಸಂತ ಸಾಲಿನ್ ಸರ್. ಯಾಕೆ ವಸಂತ ಸಾಲಿನ್ ಸರ್ ಅಂತ ಹೇಳಿದ್ರೆ ಅವರು ನಮಗೆ ಕೊಟ್ಟಂತ ಪ್ರೋತ್ಸಾಹ, ನಮ್ಮ ಪ್ರತಿ ನಡೆಯನ್ನು ಅವರು ಹೇಗೆ ಗುರುತಿಸ್ತಾರೆ. ಟೀಕೆ ಮಾಡೋ ಸಂದರ್ಭ ಟೀಕೆಯೂ ಮಾಡ್ತಾರೆ, ಹೊಗಳುವ ಸಂದರ್ಭ ಹೊಗಳ್ತಾರೆ. ನಿಷ್ಪಕ್ಷಪಾತವಾಗಿ ಅವರು ನಮ್ಮ ಪತ್ರಿಕೆಯನ್ನ ಯಾವ ರೀತಿಯಾಗಿ ನಡಿಬೇಕು ಅಂತ ಹೇಳಿದ್ದಾರೆ. ಎಲ್ಲವನ್ನೂ ಹೇಳ್ತಾರೆ. ಹೊಸ ಹುಡುಗರು ಬಂದಾಗ ಎಲ್ಲಿ ನಿಮ್ಮ ಬಡವರು ಅಂತ ಕೇಳಿದ್ದಾರೆ. ಎಲ್ಲರನ್ನು ಕೂಡ ಅವರದೇ ಶೈಲಿಯಲ್ಲಿ ಗುರುತಿಸುವ ಪ್ರಶಂಸರಿಸಲು ನಿಮಗೆ ಈ ಕಾರ್ಯಕ್ರಮದಲ್ಲಿ ಬಂದು ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಪ್ರೋತ್ಸಾಹಿಸಕ್ಕೆ ಧನ್ಯವಾದ. ಅದರ ಜೊತೆಗೆ ಬಳಂಜ ಅಂದಾಗ ಬಳಂಜಕ್ಕೆ ಬಂದಾಗ ಯಾವಾಗಲೂ ನನಗೆ ಹೇಳುವಂಥದ್ದು ಮಾಸ್ಟರ್ ಪ್ರತಿಪಾದಕರು ಬಳಂಜ ಅಂದ್ಕೊಂಡಿಕೊಂಡೆ. ದಯವಿಂದ ಬಳಂಜದ ಹಿರಿಯ ವ್ಯಕ್ತಿ, ಬಳಂಜದ ಎಷ್ಟೋ ಜನಗಳಿಗೆ ಮಾರ್ಗದರ್ಶನವನ್ನು ನೀಡಿದವರು ಧರ್ಣಪ್ರಸಾದ್. ನಿಮ್ಮ ಆರೋಗ್ಯದ ಇಂತಹ ಸ್ಥಿತಿಯಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮಾತ್ರವಲ್ಲ, ಸ್ಪಷ್ಟವಾದ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದೀರಿ. ಓಟ ನಾಟಿನ ಕಥೆ ಅದ್ಭುತವಾಗಿದ್ದು ನನ್ಗೆ ಬಹಳ ಇಷ್ಟ ಆಯ್ತು.
ಸೊ ನೀವು ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅದರ ಜೊತೆಗೆ ಹೊಸಂಗಡಿಯಿಂದ ಪರಿಚಯ, ಅವರ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನಾವು ಅವರನ್ನ ಗುರುತಿಸಿದ್ದೇವೆ ಕೂಡ. ಹೊಸಂಗಡಿಯಲ್ಲಿ ಹಲವಾರು ರೀತಿಯಾದಂತಹ ಹೊಸ ಹೊಸ ಯೋಜನೆಗಳನ್ನು ತಂದು ಅಲ್ಲಿಯ ಕಾರ್ಯಕ್ರಮ, ಅವರ JCI ಸಿದ್ದಗಟ್ಟೆ ರೋಟರಿ ಸಿದ್ದಗಟ್ಟೆ ಈ ಸಂಸ್ಥೆಯ ಕಾರ್ಯಕ್ರಮಗಳ ವಿಷಯ ಎಲ್ಲವನ್ನೂ ಕೂಡ ನಾವು ಬಹಳಷ್ಟು ವರದಿ ಮಾಡಿದ್ದೇವೆ. ಗಣೇಶ್ ನಿಮಗೂ ಕೂಡ ಧನ್ಯವಾದ. ಈ ಬಳಂಜ ಬಂದ ಕೂಡಲೇ ನನಗೆ ನೆನಪಾಗುವಂತದ್ದು ಬಳಂಜ ಗ್ರಾಮ ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗ, ಜೊತೆಗೆ ಬಳಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಿಬ್ಬಂದಿ ವರ್ಗ ಮತ್ತೆಲ್ಲ ತಂಡ. ಮತ್ತೆ ಬಳಂಜದ ಸ್ಟೋರಿಗಳನ್ನು ಒಂದೆರಡು ಮಾಡಲಿಲ್ಲ, ನಿಮ್ಮಲ್ಲಿ ತಪ್ಪಿ ಮಾಡುವವರಿದ್ದಾರೆ ಅವರ ಸ್ಟೋರಿಯಿಂದ ಹಿಡಿದು ನಿಮ್ಮ ಈ ಪಂಚಾಯತ್ ಹಿಂಭಾಗದಲ್ಲಿರುವಂತಹ ತೋಟ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ವರದಿ ಮಾಡಿದ್ದೇವೆ. ನಿಮ್ಮ ತೋಟದ ಎಲ್ಲ ಸುತ್ತಲ ವರದಿಯನ್ನು ಮಾಡಿದ್ದೇವೆ. ಇಂತಹ ವರದಿಗಳನ್ನು ಮಾಡಲಿಕ್ಕೆ ಸದಾ ನಾವು ರೆಡಿ ಇರ್ತೇವೆ. ನಿಮ್ಮದು ಏನಿದ್ರು ಕೂಡ ಹೇಳಿ, ನಾವು ವರದಿ ಮಾಡ್ತೇವೆ ಅಂತ ಹೇಳ್ತಾ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾ ಇರುವಂತಹ ಎಲ್ಲರಿಗೂ ಪ್ರಮುಖವಾಗಿ ನೀರಕ್ಕೆ ಸಂದೀಪ್ ಅವರು, ಯಾಕಂದ್ರೆ ಅವರ ಸಂಘಟನೆ ಒಂದಷ್ಟು ಕೆಲಸ ಮಾಡ್ತದೆ ಅಭಯಹಸ್ತ ಅಂತ. ನಿಮ್ಮ ಸಂಘಟನೆಯನ್ನು ಕೂಡ ನಾವು ಗುರುತಿಸಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ವಿಶೇಷವಾದಂತಹ ವರದಿಯನ್ನು ಕೂಡ ನಾವು ಮಾಡಿದ್ದೇವೆ. ಒಳ್ಳೆ ಸರ್ ಅವರು ಮಾತನಾಡಿದ್ರು, ಯಾಕೆ ಅವರನ್ನ ಗುರುತಿಸಿದ್ದಾರೆ ಅಂದ್ರೆ ಇತ್ತೀಚೆಗೆ ಒಂದು ರೈಲು ಇತ್ತೀಚೆಗೆ ಅವರು ನನ್ನ ಮಾತಾಡ್ತಿದ್ರು, ಬಹಳಷ್ಟು ವಿಚಾರಗಳನ್ನು ಹೇಳ್ತಾರೆ ಸುದ್ದಿಯ ಬಗ್ಗೆ. ಮತ್ತೆ ಇವತ್ತು ಕೂಡ ಸುದ್ದಿಯ ಬಗ್ಗೆ ಮಾತನಾಡಿದ್ದಾರೆ. ಮತ್ತೆ ಇಲ್ಲಿ ಡ್ರೈವರ್ ಮೇಡಮ್ ಇದ್ದಾರೆ. ಮತ್ತೆ ಎಲ್ಲ ನಿಮ್ಮ ತಂಡಕ್ಕೆ ನಾವು ಒಂದೇ ಮಾತನ್ನು ಧನ್ಯವಾದ ಹೇಳ್ತೇವೆ. ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬು, ಈ ಕಾರ್ಯಕ್ರಮಕ್ಕೆ ಆಧಾರ ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರ್ತಾರ ಡಾಕ್ಟರ್ UP ವಿಶ್ವಾನಂದ್ ಸರ್, ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳು ಜಾಸ್ತಿ ಕ್ಷಮಿಸಿ. ಆದ್ರೆ ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಹೇಳ್ತಾ, ನಮ್ಮ ಈ ಪತ್ರಿಕೆಗೆ ನೀವು ಯಾವ ರೀತಿಯಾಗಿ ಪ್ರೋತ್ಸಾಹ ಕೊಟ್ಟಿದ್ದೀರಿ, ಮುಂದೆ ಇದಕ್ಕಿಂತ ಜಾಸ್ತಿ ಪ್ರೋತ್ಸಾಹವನ್ನು ನಿರೀಕ್ಷಿಸ್ತಾ ನಮ್ಮ ಹುಡುಗರು ನಿಮ್ಮಲ್ಲಿಗೆ ಮುಂದೆ ಬರ್ತಾರೆ, ಬಂದು ನಿಮ್ಮ ಹತ್ರ ವರದಿಯನ್ನ ಕೇಳ್ತಾರೆ, ಬಂದು ನಿಮ್ಮ ಹತ್ರ ಒಂದಷ್ಟು ಮಾಹಿತಿಗಳನ್ನ ಕೇಳ್ತಾರೆ. ತಕ್ಕಂತ ಪೇಪರ್ ಬರುವ ಹಾಗೆ ಮಾಡ್ತೇವೆ ಅಂತ ಹೇಳ್ತಾ ನೀವೆಲ್ಲ ಎಲ್ಲರಿಗೂ ಒಂದೇ ವಾರದಲ್ಲಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.